ನಂಚಿತ್ತಿನ ಭಾರತೀಯ ಸಂಸ್ಕೃತಿನೇ ಮೇಳೈಸವ್ ನಂಚಿತ್ತಿನ ಭರತನಾಟ್ಯದ ಬೊರುಟು ಇನಿತ ಪೊರ್ಲ ಲೇಸಗೆ ರಂಗದಿಂಜಾಯ್ ನಂಚಿತ್ತಿನ ತೆರ್ಮೆ ಪುಗಾರ್ತದ ಉಳ್ಳಾಲದ ಪುದರ್ನ ಬಾನೆತ್ತರಗು ಕಲಾವಿದೆಯಾದ ಮೆಂಕ ನಂಚಿತ್ತಿನ ದೂರದರ್ಶನದ ಮೋಕೆದ ಕಲಾವಿದರು ವಿದ್ವಾನ್ ಪ್ರಮೋದ್ ಉಳ್ಳಾಲ್ರಿಗೆ ಈ ಪೊರ್ತುಗು ದಿಂಜಿ ಬಿಡಾಲದ ಮೋಕೆದ ಸೊಲ್ಮೆಲ್ನು ಅಂಚನೆ ಅರ್ನ ತಂಡ ನೃತ್ಯ ಸೌರಭ ನಾಟ್ಯಾಲಯ ರಿಜಿಸ್ಟರ್ಡ್ ಉಳ್ಳಾಲ ನೆತ್ತ ಕಲಾವಿದರಿಗಳ ಮಾತೆರೆಗ್ಲ ದಿಂಜಿ ಬಿಡಾಲದ ಮೋಕೆದ ಸೊಲ್ಮೆಲಿನ ಈ ಪೊರ್ತು ಸಂಧ ಬಂದುಲ್ಲ ಪೊರ್ತುದ ಬುಲೈ ಮುಗಿಪು ನಂಚಿತ್ತಿನ ಲೇಸದ ಒಟ್ಟುಗು ಶೈಕ್ಷಣಿಕ ಮಟ್ಟಡೆ ಸಾಧನೆ ಮಲ್ತು ನಂಚಿತ್ತಿನ ಶೈಕ್ಷಣಿಕ ಜೋಕ್ಲೆಗೆ ಕೈ ಸಾಂಗ್ ಬೆರಿ ಬಲತ ಪಣವುದ ಗಂಟದ ಸಖಾಯ ಮಾನಾದಿಗೆದ ಮಿತ್ತ ಮಟ್ಟೋಡು ಏರಿನಕ್ಲೆಗೆ ಬೆರಿ ಬುಟುದು ಬೆರಿಬಲ ಕೊರ್ಪಿನ ಮಿತ್ತ ಪಂಥದ ಮನೆ ಈ ಭಾಗದ ಅರ್ಹ ಬಡ ವಿದ್ಯಾರ್ಥಿಗಳೇ ಅಜತೊಂದು ಏರೆಗೆ ಕಲ್ಪೋಡು ಪಂಪನಂಚಿತ್ತಿನ ಬಡವುಂಡ ಅಂಚಿತ್ತಿನ ಕಲ್ಪುನ ಬಡವನು ಮಾಜಾವನಂಚಿತ್ತಿನ ಪುರ್ಲ ಬೇಲೆಲ ಈ ಮಾತ ಬಿನ್ನೇರ್ನ ಸೇರಿಗೆದ ಬುಟ್ಟುಗು ಈ ಚಾವಡಿಡೆ ಮೂರ್ದು ಬರಿಯರವುಂಡು ಮಂಗಳೂರು ವಿಧಾನಸಭಾ ಕ್ಷೇತ್ರದ ಸುತ್ತುಮರುಗಿಲ್ಲದ ಪ್ರತಿ ಇಲ್ಲಡ್ಲ ತುವೊಂದು ತಿರುಗೊಂದು ಅಜತ್ತೊಂದು ಹೆಜ್ಜೊಂದು ಇನ್ನಿತ್ತ ದಿನ ವರ್ಷಾನು ವರ್ಷ ಅಕ್ಲೆಗೆ ಗೊತ್ತಿಂಚಿತ್ತಿನ ಪೊರ್ಲ ಕಂಠದ ಅಲ್ಲೇಸದ ಮಾನಾದಿಗೆ ಇನ್ನಿತ್ತ ದಿನ ನಾವು ಮಾತೆರ್ಲ ಬತ್ತು ಸೇರೊಂದ ಅಂಚನೆ ಇನ್ನಿತ್ತ ಇಲೇಸದ ಉದೀಪನದ ಬಿನ್ನೆರಾಯನಂಚಿತನ ಮುಲ್ಕಿ ಮೂಡಬಿದ್ರೆ ವಿಧಾನಸಭಾ ಕ್ಷೇತ್ರದ ಶಾಸಕರು ಆಯ್ನಂಚಿತನ ಶ್ರೀಯುತ ಉಮಾನಾಥ್ ಕೋಟಿ ಅಂದ್ರೆ ಈ ಪೊರ್ತು ನಮ್ಮೊಟ್ಟಿಗೆ ಬತ್ತು ಸೇರೊಂದೇರೆ ಮಾತ ಲೆಪ್ಪದ ಬಿನ್ನೇರ್ನ ಕುಲ್ಲ ಈ ಪೊರ್ತು ನಮ್ಮೊಟ್ಟುಗುಲ್ಲೇರಿ ಮತ್ತರ್ಮೆಗೆ ಮೋಕೆಡೆ ಎದುಕೊನೋದಿಲ್ಲ ವಿದ್ವಾನ್ ಪ್ರಮೋದ್ ಉಳ್ಳಾಲ್ ಉಷಾ ಉಳ್ಳಾಲದ ಪುದರ್ ಪುಗಾರ್ತಡೆ ಮೆನ್ಕಿನಂಚಿತನ ಕಲಾವಿದರೆ ಉಮೇದದ ಒಟ್ಟುಗು ಸಾಧನದ ಸಾಧಿಪತ್ತಿನಕ್ಲೆಗೆ ಬೆರಿಬಲ ಡಾಕ್ಟರ್ ಸದಾನಂದ ಪೂಜಾರಿ ಇದೆಲ್ಲ ಬಿನ್ನೆಯಾದ ಮೋಕೆಡೆ ಎಲೆತ್ತು ಕೊಂಡಾಡುದಿಲ್ಲ ಅಂಚನೆ ಶ್ರೀ ಉಮಾ ಮಹೇಶ್ವರಿ ದೇವಸ್ಥಾನ ಕಾಪಿಕಾಡಿದ ಆಡಳಿತ ಮುಕ್ತೇಶ್ವರ ರಾಯನಂಚಿತನ ಶ್ರೀ ಎ.ಜೆ. ಶೇಖರ್ गजवदनं अनन्वयचरितं करुणारसलसितोत्फलनयनं वरगजवदनं अनन्वयचरितं करुणारसलसितोत्फलनयनं कनिमलरहितो सुरगणमुदितो कनिमलरहितो सुरगणमुदितो व्यासनारदादि पूजितपादो श्रीविनायकं नमाम्यहं दयानिधिं शुभवरदं श्रीविनायकं नमाम्यहं श्रीविनायकं नमाम्यहं धन्यवाद।
ಇರುವನೆ ವರ್ಷದ ಸಭಿ ಸಂಭ್ರಮದ ಗೌಜಿ ಗರ್ದದ ಅರ್ಥಪೂರ್ಣವಾದ ನಂಚಿತನ ಹೆಸರಿಗೆ ಲೆತ್ತೆಲೆಪ್ಪುಗು ಮಾನ್ಯಾದಿಗೆದ ಬಿನ್ನೆರಾದ ಮಿತ್ತಚ್ಚಾಬಡಿದ ಬತ್ತು ನಂಚಿತನ ಬಿನ್ನೆರನೆ ಇಲ್ಲ ಜಾಲಗೆ ಬಿನ್ನೆರು ಬತ್ತೇರು ನನ್ನ ಒಂಜಿ ಚೊಂಬು ನೀರನ್ನು ಕೊರ್ದು ಬಲೆ ಬಿನ್ನರೆ ಮೋನೆದ ಮುತ್ತಿ ಬೆಗರು ಕಾಡ್ದ ಮೆತ್ತಕ್ಕೆ ಸಡೆ ಕಳೆದ ಬಲೆ ಪಣದ ನಮ್ಮ ಲೆಪ್ಪುನು ಕೊರ್ಪ ಆ ನಿಲೆಟ್ಟೆ ಇನಿತ ದಿನ ಮಿತ್ತಚ್ಚಾಬಡಿದ ಮಾನ್ಯಾದಿಗೆದ ಮನಟಿತ್ತು ನಂಚಿತನ ಮಾತ ಬಿನ್ನೆರನೆ ದುಂಬದಳಿಟ್ಟು ಸೇರ್ ನಂಚಿತನ ಸಭೆ ಸರ್ವೆರನೆ ಲೆತ್ತು ಕೊಂಡಾಡುವೆರು ಕೂಟದ ಕಾರ್ಯಂತರು ಆ ನಂಚಿತನ ಶ್ರೀಯುತ ಜೀವನ್ ಕುಮಾರ್. ಮಾಗಣೆಯ ದೇವರಾಗಿರ್ತಕ್ಕಂತಹ ಶ್ರೀ ಸೋಮನಾಥ ದೇವರನ್ನ ಮನಸಾರೆ ಪ್ರಾರ್ಥನೆ ಮಾಡುತ್ತಾ ಅದೇ ರೀತಿ ಈ ಕ್ಷೇತ್ರದ ಆರಾಧ್ಯ ದೇವಿಯಾಗಿರ್ತಕ್ಕಂಥ ಶ್ರೀ ಉಮಾಮಹೇಶ್ವರಿ ದೇವಿಯ ಪಾದ ಕಮಲಗಳಿಗೆ ಪ್ರಣಾಮಗಳನ್ನು ಅರ್ಪಣೆ ಮಾಡುತ್ತಾ ನಮ್ಮ ಸಮಾಜದ ಅದೇ ರೀತಿ ಇಡೀ ಜಗತ್ತಿಗೆ ಜ್ಞಾನದ ಮತ್ತು ಒಂದೇ ದೇವರು ಒಂದೇ ಮತ ಒಂದೇ ಜಾತಿ ಎನ್ನುವಂತಹ ಒಂದು ಸತ್ಯ ಸಂದೇಶವನ್ನು ಬೋಧನೆ ಮಾಡಿರ್ತಕ್ಕಂಥ ಕುಲಗುರು ಆಗಿರ್ತಕ್ಕಂಥ ಬ್ರಹ್ಮಶ್ರೀ ನಾರಾಯಣ ಗುರುಗಳಿಗೆ ಕೂಡ ಪ್ರಣಾಮಗಳನ್ನು ಅರ್ಪಣೆ ಮಾಡುತ್ತಾ ಕೋಟಿ ಚೆನ್ನರನ್ನು ಕೂಡ ಪ್ರಾರ್ಥನೆ ಮಾಡುತ್ತಾ ಇನ್ನಿತ ಈ ಒಂಜಿ ಕಾರ್ಯಕ್ರಮ ಬ್ರಹ್ಮಶ್ರೀ ಬಿಲ್ಲ ವೇದಿಕೆ ಉಳ್ಳಾಲ ಮಂಗಳೂರು ವಿಧಾನಸಭಾ ಕ್ಷೇತ್ರ ವ್ಯಾಪ್ತಿಡುಪ್ಪುನಂಚಿನ ಈ ಒಂಜಿ ಸಂಸ್ಥೆದ 20ನೇ ವರ್ಷದ ಒಂಜಿ ಕಾರ್ಯಕ್ರಮ ಕರಿನ 20 ವರ್ಷದಿಂಚ ಎಂಕ್ಲು ನಿರಂತರವಾದ ಮನ್ಪಂದು ಬರ್ಪುನಂಚಿನ ಪ್ರಮುಖವಾಯಿನಂಚಿನ ಅವೇ ರೀತಿ ಬಹಳ ಒಂಜಿ ಬಾರಿ ಮಹತ್ವಪೂರ್ಣಂಚಿನ ಕಾರ್ಯಕ್ರಮ ಈ ಶೈಕ್ಷಣಿಕ ದತ್ತು ಸ್ವೀಕಾರ ಕಾರ್ಯಕ್ರಮ. ಶೈಕ್ಷಣಿಕ ದತ್ತು ಸ್ವೀಕಾರ ಕಾರ್ಯಕ್ರಮದ ಮುಖಾಂತರವಾದ ಈ ಬಾಗಡ್ ಮಂಗಳೂರು ವಿಧಾನಸಭಾ ಕ್ಷೇತ್ರ ವ್ಯಾಪ್ತಿಡುಪ್ಪುನಂಚಿನ ಗ್ರಾಮಗ ಸಂಬಂಧಪಟ್ಟಂಚಿನ ನಮ್ಮ ಸಮಾಜದ ಬಂಧುನಕ್ಲಿನ ಗುರುತಿಸಿದ ಅಕ್ಲನ ಆರ್ಥಿಕ ಸ್ಥಿತಿಗತಿನ ಪರಿಶೀಲನೆ ಮಂತದ್ದು ಐಟ್ ಆಯ್ಕೆ ಮಂತಿನಂಚಿನ ಜೋಕ್ಲೆಗ್ ಇನಿ ಈ ಶೈಕ್ಷಣಿಕ ದತ್ತು ಸ್ವೀಕಾರ ಕಾರ್ಯಕ್ರಮ ಅವೆಲಕನೆ ಉಚಿತ ಪುಸ್ತಕ ಕಾರ್ಯಕ್ರಮ ಅವೆಲಕನೆ ಮುರಣಿ ನಡತಿನಂಚಿನ SLCದ ಎಕ್ಸಾಮ್ಡ್ ಸ್ವಲ್ಪ ಪರ್ಸೆಂಟ್ ಜಾಸ್ತಿ ಅಂಕದೆತ್ತದ ತೇರ್ಗಾಡಿನ ಆ ಪ್ರತಿಭಾನ್ವಿತ ಜೋಕ್ಲೆಗ್ ಅಭಿನಂದನಾ ಕಾರ್ಯಕ್ರಮ ಇಂಚಿತ್ತಿ ಕಾರ್ಯಕ್ರಮದ ಒಟ್ಟಿಗೆ ಬಾರಿ ಒಂಜಿ ಅರ್ಥಪೂರ್ಣಂಚಿನ ಕೊಡೊಂಜಿ ಕಾರ್ಯಕ್ರಮ ಪಂಡ ಪ್ರಶಸ್ತಿ ಪ್ರದಾನ ಕಾರ್ಯಕ್ರಮ ಬ್ರಹ್ಮಶ್ರೀ ಸೇವಾರತ್ನ ಪಂಪಂಚಿನ ಪ್ರಶಸ್ತಿ ಪ್ರದಾನ ಕಾರ್ಯಕ್ರಮಲ ಈ ಒಂಜಿ ಸಭಾ ವೇದಿಕೆ ನಡಪೆರಂಡು ಈ ಸಭಾ ವೇದಿಕೆ ಇಣಿತ ಈ ಸಭಾ ಕಾರ್ಯಕ್ರಮದ ಸುರುಕಾದ ವೈದಿಂಚಿನ ಮಾತ ನಮ್ಮ ಬಿನ್ನೆರ್ನಕ್ಲೇನ ಮೋಕೆಡ್ ಎದುಕೊಂಡು ನಂಚಿನ ಒಂಜಿ ವಾಡಿಕೆ ಆ ಪ್ರಕಾರವಾದ ಇನಿತ ಈ ಸಭಾ ಕಾರ್ಯಕ್ರಮದ ಉದೀಪನೆ ಮನ್ಪರೆ ಬೈದಿನಂಚಿನಾರು ನಮಕ್ ಮಾತೆರೆಗಳ ನಮ್ಮ ಸಮಾಜದ ಇಡೀ ಜಿಲ್ಲೆದ ಮಾತೆರೆಗಳ ಒಂದು ಚಿರಪರಿಚಿತನ ವಂಚಿನ ಒಂದು ವ್ಯಕ್ತಿ ಮುಲ್ಕಿ ಮೂಡಬಿದ್ರೆ ಈ ಒಂದು ಕ್ಷೇತ್ರ ಅವು ಜೈನ ಕಾಶಿ ಕ್ಷೇತ್ರ ಪೇರು ಆ ಕ್ಷೇತ್ರ ಕರಿನ 4 ವರ್ಷದಿಂಚ ಅಲ್ಪದ ಶಾಸಕ ಅದು ಆ ಪ್ರದೇಶದ ಆ ಇಡೀ ವಿಧಾನಸಭಾ ಕ್ಷೇತ್ರದ ಸರ್ವಾಂಗೀಣ ಅಭಿವೃದ್ಧಿಗೋಸ್ಕರ ಸದಾ 4 ವರ್ಷದಿಂಚಲ ನಿರಂತರವಾದ ಕೆಲಸ ಕಾರ್ಯ ಮಂತೊಂದು ಬರ್ಪಣಂಚಿನ ಉಮನಾಥ್ ಕೋಟ್ಯನಿ ನಮ್ಮ ಕಾರ್ಯಕ್ರಮಕ್ಕೆ ಉದೀಪನೆ ಮನ್ಪಡೆ ಬೈದೇರು ಆರು ಸ್ವಾಭಾವಿಕವಾದ ಮಸ್ತ್ ಕಾರ್ಯಕ್ರಮದ ಇನಿ ಸಂಪೂರ್ಣವಾದ ಕಾರ್ಯಕ್ರಮ ಇತ್ತಿಲ್ಲ ನಮ್ಮ ಸಮಾಜದ ಮಿತ್ತು ಅಂಚಿನ ನಮ್ಮ ಮಿತ್ತು ಬಾರಿ ಮೋಕೆಡು ಪ್ರೀತಿದಿದ್ದು ಈ ಕಾರ್ಯಕ್ರಮಕ್ಕೆ ಬೈದೇರು ಅದರ ಬಗ್ಗೆ ಒಂಜಿ 2 ವಿಚಾರ ನಮ್ಮ ಪನೋಡಾಪು ಬಾರಿ ಹೆಮ್ಮೆದ ವಿಚಾರದ ಪಂಡ ಇನಿ ಇಡೀ ಜಿಲ್ಲೆಡು ನಡತಿನಂಚಿನ ಚುನಾವಣೆಡು ಅಧಿಕ ಅಂತರದ ಮತಡು ವಿಜಯಚರಣೆಂಚಿನ ಶಾಸಕಿತ್ತಿ ನಡವು ಉಮನಾಥ್ ಕೋಟೆ 29,889 ಮತಡು ಇನಿ ಮುಟ್ಟಲ್ಲ ಮುಲ್ಪ ಒವೇ ಜನಪ್ರತಿನಿಧಿ ಶಾಸಕರನಕ್ಲೆ ಆತು ಮಲ್ಲ ಮಟ್ಟಡು ಚುನಾಯಿತರಾದ ಆತು ಅಧಿಕ ಮತದ ಅಂತರಡು ಚುನಾಯಿತರಾತಿ ಇಜ್ಜಾಂಡು ಉಮನಾಥ್ ಕೋಟೆಂಡ್ರು ಆ ಚುನಾವಣೆಡು ಅರೆಗೆ 29,000 ಮಿತ್ತಲ ಅವನ ಮತ ತಿಕ್ಕನ್ನು ಬಂಡಲ ಅವೇನಾರು ಅವ ತರಕೆ ತಂದಿದ್ದೇನೆ ಅವೇನು ಮುಖಾಂತರ ಜನಕ್ಕುಲ್ನ ಪ್ರೀತಿ ಗಳಿಸ್ಯಾರು ಆ ಒಂದು ಕ್ಷೇತ್ರ 4 ವರ್ಷದಿಂದ ನಿರಂತರವಾದ ಕಾರ್ಯಕ್ರಮ ಮಂತೊಂದುಲ್ಲೇರು ಮುರಣಿ ನಮ್ಮ ರಾಜ್ಯದ ಮುಖ್ಯಮಂತ್ರಿ ನೆಂಚಿನ ಬಸವರಾಜ ಬೊಮ್ಮೆ ಅರಣ್ಯ ಲೆತ್ತದು ಅರ್ನ ಕ್ಷೇತ್ರ 374.71 ಕೋಟಿ ರೂಪಾಯಿದ ಒಂದು ನೂತನ ಯೋಜನೆಗೆ ಆಯ್ತ ಕಾಮಗಾರಿಗೆ ಕೂಡ ಶಂಕುಸ್ಥಾಪನೆ ಶಿಲಾನ್ಯಾಸ ಕಾರ್ಯಕ್ರಮ ಆರ ನಡೆಪಾದು ಕೊಡ್ತೀರಿ ಬಂದುಲೆ ಕರಿನ ಸರಕಾರಡೆ ಮುಟ್ಟಿ ಮುಡಬಿದ್ರೆ ಅವೊಂಜಿ ತಾಲೂಕಾದ ಘೋಷಣೆ ಆದಿದ್ದನು ಆಯ್ತೊಟ್ಟಿಗೆ ನಮ್ಮಲ ಉಳ್ಳಾಲ ತಾಲೂಕುಲ ಉಳ್ಳಾಲ ಈಂದುಲ ತಾಲೂಕಾದ ಘೋಷಣೆ ಆತನು ಆಂಡ ನಮಕೊಂಜಿ ಸುಸಜ್ಜಿತವೈನಂಚಿನ ಒಂಜಿ ಐಕು ಬೋಡಪ್ಪನಂಚಿನ ಆಡಳಿತ ಕಚೇರಿ ಆಂಡ ಉಮನಾಥ್ ಕೋಟೆ ಅಂದ್ರೆ ಮುಲ್ಕಿ ಬೂಡಬಿದ್ರೆ ತಾಲೂಕು ರಚನೆ ಮಂತದ ದುಂಬು ಸರ್ಕಾರ ಮಂತಿತ್ತಿಲ್ಲ 6 ಮುತ್ತುವರ್ಜಿ ಜೊತೆ ಒಂದು ಐಕ್
ಹೊಸತೈನಂಚಿನ ಒಂದು ಆಡಳಿತ ಸೌಧನ ಮುರಣಿ ಯಾರು ಮುಖ್ಯಮಂತ್ರಿಗಳ ನೇತೃತ್ವದ ಅವೆಲ್ಲ ಉದ್ಘಾಟನೆ ಮಾಡ್ತೀರಿ. ಒಂದು ಶಾಸಕ ಆ ರೀತಿ ರಿಪೋರ್ಟ್ ಬಂದ್ಪಂಚು ಆರು ನಿದರ್ಶನ ಮುಲ್ಕಿ ಮೂಡಬಿದ್ರೆಗೆ ಅಮೃತ ನಿರ್ಮಲ ನಗರ ಯೋಜನೆ ಅದುಪ್ಪು ಆತನ ಬೇತೆ ಬೇತೆ ರೀತಿಯ ಅಲ್ಪ ಕಾಮಗಾರಿ ಅದುಪ್ಪು ಕೋಟ್ಯಾಂತರ ರೂಪಾಯಿದ ಕಾಮಗಾರಿನ ಅಲ್ಪ ಕಾಣದೇನು ಆಯ್ತು. ಒಟ್ಟಿಗೆ ಅರೊಂಜಿ ಒಂದು ಜನಪ್ರತಿನಿಧಿ ನಕ್ಲೆಗೆ ಒಂಚೂರು ಕಮ್ಮಿ ನಿಷ್ಠುರವಾಯಿನ ವ್ಯಕ್ತಿ ಪಂಡ ಒವೇ ವಿಷಯ ಎತ್ತಿನ ಅವ್ನು ನೇರ ಪಣದಾನ ಜನಕುಲ್ನ ಒವೇ ಕೆಲಸ ಆಪುಜಿಂದ ಅನ್ನಾಗ ಅವರಿಗೆ ತಾಳ್ಮೆ ನಿಪ್ಪುಜವು ದಾಪಂಡ ಎಂಕಲು ಮುರಣಿ ಕೆಲವೊಂದು ವಿಡಿಯೋ ತೂತ ಸರಕಾರಿ ಕಚೇರಿ ಜನಸಾಮಾನ್ಯರನ್ನ ಕೆಲಸ ಆಯ್ಜಿಂದಾಂಡ ಅಲ್ಪದ ಅಧಿಕಾರನಕ್ಲೆ ಅಕ್ಲೆಗೆ ಜನಸಾಮಾನ್ಯರಿಗೆ ದಾದ ತೊಂದರೆ ಕೊರುವಂತಿನಂಡ ಅತ್ತಿನಂಡ ಅಕ್ಲಿನ ವಿಳಂಬ ಮಂತ್ ಓವೇ ಕೆಲಸ ವಿಳಂಬ ಮಂತಿತ್ತಂಡ ಖುದ್ದು ಆರೆ ಸರಕಾರಿ ಕಚೇರಿಗೆ ಭೇಟಿ ನೀಡಿದ್ದು ಅಲ್ಪದ ಅಧಿಕಾರನಕ್ಲೆಗೆ ಜೋರು ಮಂತದು ಒವೇ ಸಂದರ್ಭ ಜನಸಾಮಾನ್ಯನಕ್ಲೆಗೆ ದಾಳ ತೊಂದರೆ ಒಂದಿನಂಚಿನ ರೀತಿ ಕೆಲಸ ಮನ್ಪೊಡು ಪಂಪಂಚಿನ ಒಂಜಿ ಆ ಒಂಜಿ ಸೂಚನೆ ಕೊರ್ಪುನಂಚಿನ ವ್ಯಕ್ತಿತ್ವದ ಉಮನತ್ ಕೋಟೆ ಅಂದ್ರೆ ಇನಿ ನಮ್ಮ ಮಿತ್ ಬಾರಿ ಪ್ರೀತಿದಿದ್ದು ಬ್ರಹ್ಮಶ್ರೀ ಬಿಲ್ಲವ ವೇದಿಕೆದ ಈ ಒಂಜಿ ಕಾರ್ಯಕ್ರಮಕ್ಕೆ ಉದೀಪನ ಮನ್ಪರ ಬೈದರು ಅರೆಗೆ ಬ್ರಹ್ಮಶ್ರೀ ಬಿಲ್ಲವ ವೇದಿಕೆದ ಪರವದು ನಿಖಿಲ ಮಾತೇರ್ನ ಪರವದು ಈ ಕಾರ್ಯಕ್ರಮಕ್ಕೆ ಮೋಕೆಡೆ ಎದುಕೊಂದಿಲ್ಲ ಚಾವಡಿದ ಬಿನ್ನೇರನೆ ಲಕ್ಷ್ಮಣ್ ಪೂಜಾರಿ ಸೋಮೇಶ್ವರ ಮೇಲೆ ಮೋಕೆಡೆ ಎದುಕೊಂಡು ಪಣದ ಭಿನ್ನಾಯ ಮೊತ್ತದಿಲ್ಲ ಲುಕ್ಮನ್ ಟೈಲರ್ಸ್ ಯಜಮಾನ್ಯರು ಈ ಸಮಿತಿದ ಕೋಶಾಧಿಕಾರಿ ಅಂಚಿನ ಲಕ್ಷ್ಮಣ್ ಪೂಜಾರಿ ಸೋಮೇಶ್ವರ ಉದೀಪನದ ಬಿನ್ನೇರ ಶ್ರೀ ಉಮಾನತ್ ಕೋಟೆ ಅಂದ್ರೆ ನಾವು ಮೋಕೆಡೆ ಎದುಕೊಂಡು ಭಿನ್ನಾಯ ಮೊತ್ತದಿಲ್ಲ. ಶೈಕ್ಷಣಿಕ ದತ್ತು ಸ್ವೀಕಾರ ಅಂಚಿನ ಬ್ರಹ್ಮಶ್ರೀ ಸೇವಾರತ್ನ ಪ್ರಶಸ್ತಿ ಪ್ರದಾನ ಈ ಒಂಜಿ ಸಭಾ ಕಾರ್ಯಕ್ರಮದ ಗುರ್ಕಾರ್ ವ್ಯವಸ್ಥೆನಂಚಿನಾರು ನಮಕ್ ಮಾತೆರೆಗಳ ಚಿರಪರಿಚಿತರು ಆತ್ಮೀಯಲ ಅದುಪುನಂಚಿನಾರು ಬ್ರಹ್ಮಶ್ರೀ ಬಿಲ್ಲ ವೇದಿಕೆದ ಪ್ರತಿ ಸಂದರ್ಭದ ಕಾರ್ಯಕ್ರಮಗಳ ಎಂಕ್ಲೆಗೆ ಪ್ರೋತ್ಸಾಹ ಸಹಕಾರ ಕೊರೊಂದು ಬರ್ಪುನಂಚಿನ ಅಖಿಲ ಭಾರತ ಬಿಲ್ಲವರ್ ಯೂನಿಯನ್ ರಿಜಿಸ್ಟರ್ಡ್ ಕುದ್ರೋಳಿ ಕುಡ್ಲದ ಅಲ್ತ ಗುರ್ಕಾರ್ಲ ಅದುಪುನಂಚಿನಾರು ಅವೆಲಕ್ಕನೆ ಬಿಲ್ಲವ ಸಮಾಜದ ಒಂಜಿ ಹಿರಿಯ ವ್ಯಕ್ತಿ ಪನುಳಿ ನಮ್ಮ ಸಮಾಜ ಡುಪ್ಪುನಂಚಿನ ಅಖಿಲ ಭಾರತ ಬಿಲ್ಲವರ ಯೂನಿಯನ್ದ ಮುಖಾಂತರವಾದ ಸಮಾಜ ಡುಪ್ಪುನಂಚಿನ ಕಡು ಬಡತನ ಡುಪ್ಪುನಂಚಿನ ಅಕ್ಲೆಯನ್ನು ಗುರುತಿಸಿದು ಅಕ್ಲೆಗೆ ಸಹಾಯ ಹಸ್ತ ಕೊರ್ಪುನಂಚಿನ ಕೆಲಸ ಅದುಪ್ಪು ಅತ್ತನಂಡ ಅನಾರೋಗ್ಯ ಪೀಡಿತರ ನೆಂಚಿನ ಏತೋ ಜನಗಳಿಗೆ ಅಖಿಲ ಭಾರತ ಬಿಲ್ಲವರ ಯೂನಿಯನ್ದ ಮುಖಾಂತರವಾದ ಅಕ್ಲನ ಚಿಕಿತ್ಸೆಗೋಸ್ಕರ 25,000 50,000 ಈ ರೀತಿದ ಒಂದು ಸಹಾಯ ಹಸ್ತನ ಅರ್ನ ಆ ಒಂದು ಸಂಸ್ಥೆದ ಮುಖಾಂತರವಾದ ಕರಿನ ಮಸ್ತ್ ವರ್ಷದಿಂದ ಮಂತೊಂದು ಬರಂದು ಪುನಂಚಿನ ಒಂಜಿ ಮಹಾನ್ ವ್ಯಕ್ತಿ ನವೀನ್ ಚಂದ್ರ ಡಿ ಸುವರ್ಣರು ಇನ್ನಿತ ಈ ಒಂಜಿ ಸಭಾ ವೇದಿಕೆದ ಗುರುಕಾರಮೆ ನುಡಿಸಂದುಲ್ಲೇರು ಅರೆಗೆ ಬ್ರಹ್ಮಶ್ರೀ ಬಿಲ್ಲ ವೇದಿಕೆದ ಪರವಾದ ನಿಖಿಲ ಮಾತೆಲ್ಲ ಪರವಾದ ಈ ಒಂಜಿ ಲೇಸಿಗೆ ಮೋಕೆಡು ಎದುಕೊಂಡುಲ್ಲ ಚಾವಡಿದ ನಮ್ಮ ಬಿನ್ನೇರನೆ ಗೋಪಿನಾಥ್ ಬಗ್ಗಂಬಿಲ ಮೇರೆ ಮೋಕೆಡು ಎದುಕೊಂಡು ಪಣದ ಇಪ್ಪತ್ತು ಭಿನ್ನಾಯ ಮೊತ್ತದಿಲ್ಲ. ಮುಖ್ಯ ಕಾರ್ಯಕ್ರಮ ಶೈಕ್ಷಣಿಕ ದತ್ತು ಸ್ವೀಕಾರ ಆ ಶೈಕ್ಷಣಿಕ ದತ್ತು ಚಾಲನೆ ಮಂತ್ರ ಬೈದಿನಂಚಿನಾರು ನಮ್ಮ ಹಿರಿಯರ್ಲ ಅವೆಲಕ್ಕನೆ ನಮ್ಮ ಒಂಜಿ ಬಾರಿ ಮಲ್ಲ ಧಾರ್ಮಿಕ ಕ್ಷೇತ್ರ ಕುದ್ರೋಳಿ ಗೋಕರ್ಣನಾಥೇಶ್ವರ ಕ್ಷೇತ್ರದ ಅಧ್ಯಕ್ಷರೆಲ್ಲ ದುಪ್ಪುನಂಚಿನಾರು ಅವತ್ತಂದೆ ಆ ಒಂಜಿ ಕ್ಷೇತ್ರದ ಅಭಿವೃದ್ಧಿ ಮನ್ಪರೆ ನಮ್ಮ ಜನಾರ್ದನ ಪೂಜಾರಿ ಆ ರೀತಿ ಐತ ಅಭಿವೃದ್ಧಿ ಮಂತಿತ್ಯರ ಅವೇನು ವರಿಪ ಒಂದು ಪೋಪುನಂಚಿನ ಅವೆರಕ್ಕನೆ ಅಲ್ಪದ ಕಟ್ಟುಪಾಡು ಆ ರೀತಿ ಉಂಡ ಒಂಜಿ ಧರ್ಮದ ಧಾರ್ಮಿಕ ವಿಚಾರ ಆ ರೀತಿ ಉಂಡ ಅವೇನು ಬಾರಿ ಪೊರ್ಲುಡು ನೆನಪ ಒಂದು ದುಂಬುಪ ಒಂದು ಪುನಂಚಿನ ಹಿರಿಯರ ಹೆಂಚಿನ ಶ್ರೀಯುತ ಸಾಯಿರಾಮ್ ಬೇರೆ ಇನ್ನಿತ ಈ ಕಾರ್ಯಕ್ರಮಕ್ಕೆ ಶೈಕ್ಷಣಿಕ ದತ್ತು ಚಾಲನೆ ಮನ್ಪರಲಿರು ಅರೆಗ್ಲ ನಿಕ್ಲ ಮಾತೆಲ್ಲ ಪರವದು ಈ ಒಂಜಿ ಲೇಸಿಗೆ ಮೋಕೆಡಿ ಅನ್ನ ಎದುಕೊಂದಿಲ್ಲ ಚಾವಡಿದ ನಮ್ಮ ಬಿನ್ನೇರನೆ ಹರೀಶ್ ಅಂಬ್ಲಮಗೋರು ಮೇರೆ ಮೋಕೆಡಿ ಎದುಕೊಂಡು ಪಣದ ಭಿನ್ನಾಯ ಮೊತ್ತದಿಲ್ಲ. ಇನ್ನಿತ ಈ ಒಂದು ವೇದಿಕೆಗೆ ಒಂಜಿ ರೀತಿದ ಕಳೆ ಬಚ್ಚಿತ್ತಿನಂಡ ಅವು ಒಂಜಿ ಅಪ್ಪೆಲ ನಮ್ಮ ಈ ವೇದಿಕೆ ಡುಲ್ಲೇರು ಇನಿ ಬ್ರಹ್ಮಶ್ರೀ ಸೇವಾರತ್ನ ಪ್ರಶಸ್ತಿ 2022 ಈ ಪ್ರಶಸ್ತಿನ ಎತ್ತೊಂಡ್ರಪ್ಪನಂಚಿನ ಶ್ರೀಮತಿ ಉರ್ಮಿಳಾ ರಮೇಶ್ ಕುಮಾರ್ ಕುಡ್ಲದ ದೀಪ ಕಂಫರ್ಟ್ ಹೋಟೆಲ್ದ ಆಡಳಿತ ನಿರ್ದೇಶಕಿ ದುಪ್ಪುನಂಚಿನಾರು ಅವಲೇಕನೆ ಗೋಕರ್ಣನಾಥೇಶ್ವರ ದೇವಸ್ಥಾನದ ಉಪಾಧ್ಯಕ್ಷರಲ್ಲ ಅವಲೇಕನೆ ಧಾರ್ಮಿಕ ಸಾಮಾಜಿಕ ಕ್ಷೇತ್ರದ ಮುಂಚಿನುಡುಪ್ಪುನಂಚಿನ ಶ್ರೀಮತಿ ಉರ್ಮಿಳಾ ರಮೇಶ್ ಕುಮಾರ್ ಮೇರೆಗೆ ಬ್ರಹ್ಮಶ್ರೀ ಬಿಲ್ಲ ವೇದಿಕೆದ ಪರವಾದ ನಿಖಿಲ ಮಾತೆಲ್ಲ ಪರವಾದ ಈ ಲೇಸಿಗೆ ಮೋಕೆಡೆ ಎದುಕೊಂದಿಲ್ಲ ಚಾಬಡಿದ ಸಮ್ಮಾನದ ಭಿನ್ನದಿನ ದೇವಕಿ ಉಳ್ಳಾಲ್ ಮೇರೆ ಮೋಕೆಡೆ ಎದುಕೊಂಡು ಪಣದ ಇಪ್ಪತ್ತು ಭಿನ್ನಾಯ ಮೊತ್ತದಿಲ್ಲ. ಈ ಒಂಜಿ ಲೇಸಿಡ್ ಮಲ್ಲ ಬಿನ್ನೇರ ದುಪ್ಪುನಂಚಿನಾರು ನಮ್ಮ ಸಮಾಜದಾರೆ ಅವಲೇಕನೆ ಪ್ರತಿಡ್ ವೈದ್ಯರ ದುಪ್ಪುನಂಚಿನ
ಕುಡ್ಲದ ಸರ್ಕಾರಿ ಆಸ್ಪತ್ರೆ ಮೂತ್ರ ರೋಗ ವಿಭಾಗದ ಮುಖ್ಯಸ್ಥರಾದ ಪುನಂಚಿನ ಶ್ರೀಯುತ ಡಾಕ್ಟರ್ ಸದಾನಂದ ಪೂಜಾರಿ ನಮ್ಮ ಈ ಒಂಜಿ ಲೇಸಿಗೆ ಮಲ್ಲ ಬಿನ್ನರಾದ ಬೈದರ ಅರೆಗಳ ನಿಖಿಲ ಮಾತೆರನ ಪರವಾದ ಬ್ರಹ್ಮಶ್ರೀ ಬಿಲ್ಲವೇದಿಕದ ಬರೋದು ಈ ಕಾರ್ಯಕ್ರಮಕ್ಕೆ ಮೂಕೆಡೆ ಎದ್ಕೊಂಡಲ್ಲ ಚಾವಡಿದ ನಮ್ಮ ಬಿನ್ನೆರನ ಹರೀಶ್ ಮಂಡೋಳಿ ಮೇರೆ ಮೂಕೆಡಿ ಎದ್ಕೊಂಡು ಬಣದ ಪೊರ್ತು ಬಿನ್ನಾಯ ಮಲ್ತೋದಿಲ್ಲ ನಮ್ಮೊಟ್ಟಿಗೆ ಉಪಸ್ಥಿತ ಪುನಂಚನ ಇಂಕ್ಲ ಬ್ರಹ್ಮಶ್ರೀ ಬಿಲ್ಲವೇದಿಕದ ಗೌರವ ಸಲಹೆಗಾರಲಾದ ಪುನಂಚನಕ್ಲೆ ಶ್ರೀಯುತ ಎಜೆ ಶೇಖರ್ ಆಡಳಿತ ಮುಕ್ತೇಶ್ವರ ಶ್ರೀ ಉಮಾಮಹೇಶ್ವರಿ ದೇವಸ್ಥಾನ ಕಾಪಿಕಾಡ್ ಬೇರೆಲ್ಲ ನಿಖಿಲ ಮಾತೆರನ ಪರವಾದ ಬ್ರಹ್ಮಶ್ರೀ ಬಿಲ್ಲವೇದಿಕದ ಪರವಾದ ಮೂಕೆಡೆ ಎದ್ಕೊಂಡಲ್ಲ ಚಾವಡಿದ ನಮ್ಮ ಬಿನ್ನೆರನ ರಾಜೇಶ್ ಕೆರೆಬೈಲ ಮೇಲೆ ಮೂಕೆಡೆ ಎದ್ಕೊಂಡು ಬಣದ ಬಿನ್ನಾಯ ಮಲ್ತೋದಿಲ್ಲ ಲೆಕ್ಕನೆ ನಾನವರೇ ಈ ಒಂಜಿ ವೇದಿಕೆ ಉಪಸ್ಥಿತ ಎಂಕ್ಲ ಗೌರವ ಸಲಹೆಗಾರರಾದ ಪುನಂಚಿನ ಶ್ರೀಯುತ ಬಾಬು ಶ್ರೀಶಾಸ್ತ್ರ ಕಿನ್ಯ ಆಡಳಿತ ಮುಕ್ತೇಶ್ವರ ಶ್ರೀ ಮಲ್ರಾಯ ಧೂಮಾವತಿ ಬಂಟ ಚಾರಿಟೇಬಲ್ ಟ್ರಸ್ಟ್ ಬೆಳ್ರಂಗೆ ಕಿನ್ಯ ಮುಲ್ತ ಮೇರೆಲ್ನ ಎಂಕ್ಲ ಈ ಒಂಜಿ ಕಾರ್ಯ ಲೇಸಿಗೆ ಮೋಕೆಡೆ ಎದ್ಕೊಂಡಲ್ಲ ಚವಡಿದ ಬಿನ್ನೆರನೆ ಭಗವಾನ್ ದಾಸ್ ಮೇರೆ ಮೂಕೆಡಿ ಎದ್ಕೊಂಡು ಬಣದ ಬಿನ್ನಾಯ ಮಲ್ತೋದಿಲ್ಲ ಅವೆಲೆಕ್ಕನೆ ಎಂಕ್ಲ ಆತ್ಮೀಯರ್ಲ ಅವೆಲೆಕ್ಕನೆ ಗೌರವ ಸಲಹೆಗಾರದು ಪುಣಂಚಿನಾರು ಗೆಜ್ಜಗಿರಿ ನಂದನ ಬಿತ್ತಿಲ್ ಮುಲ್ತ ಟ್ರಸ್ಟಿಲ್ಲ ಅದು ಪುಣಂಚಿನ ಚಂದ್ರಶೇಖರ್ ಉಚ್ಚಿಲ್ ಮಟ್ಟಿಗೆ ಅರೆಗಿಲ ನಿಕ್ಲ ಮಾತೆಲ್ಲ ಪರವಾದ ಬ್ರಹ್ಮಶ್ರೀ ಬಿಲ್ಲವೇದಿಕದ ಬರೋದು ಮೋಕೆಡೆ ಎದ್ಕೊಂಡಲ್ಲ ಚವಡಿದ ಬಿನ್ನೆರನೆ ಕೃಷ್ಣಪ್ಪ ಕಿನ್ಯ ಮೇರೆ ಮೂಕೆಡೆ ಎದ್ಕೊಂಡು ಬಣದ ಬಿನ್ನಾಯ ಮಲ್ತೋದಿಲ್ಲ ಪುಡೇರಿ ಎಂಕ್ಲ ಗೌರವ ಸಲಹೆಗಾರರು ಅವೆಲಕ್ಕನೆ ಸಾಯಿಬಾಬಾ ಮಾಡೂರು ಈ ಕ್ಷೇತ್ರದ ಆಡಳಿತ ಮುಕ್ತೇಶ್ವರಾದ ಪುಣಂಚಿನಾರು ಈ ಒಂಜಿ ಕಟ್ಟಡದ ಮಾಲಕೆಯಲ್ಲಾದ ಪುಣಂಚಿನ ಶ್ರೀಯುತ ಕೆಪಿ ಸುರೇಶ್ ನಮ್ಮೊಟ್ಟಿಗೆ ಅರೆಗಿಲ ಈ ಲೇಸಿಗೆ ಮೋಕೆಡೆ ಎದ್ಕೊಂಡಲ್ಲ ಚವಡಿದ ಬಿನ್ನೆರನೆ ಜಗದೀಶ್ ಕೆರೆಬೈಲ್ ಮೇರೆ ಮೂಕೆಡೆ ಎದ್ಕೊಂಡು ಬಿನ್ನಾಯ ಮಲ್ತೋದಿಲ್ಲ ಅಂಚನೆ ಎಂಕ್ಲ ಆತ್ಮೀಯ ಮಿತ್ರರೆಲ್ಲ ಅವಲಕ್ಕನೆ ಉಳ್ಳ ಮಂಗಳೂರು ವಿಧಾನಸಭಾ ಕ್ಷೇತ್ರ ಬಿಜೆಪಿದ ಅಧ್ಯಕ್ಷರೆಲ್ಲ ಗೌರವ ಸಲಹೆಗಾರರಾದ ಪುಣಂಚಿನ ಚಂದ್ರಾಸ್ ಪಂಡಿತ ನಮ್ಮ ಅರೆಗ್ಲ ಇಕ್ಲ ಮಾತೆಲ್ಲ ಪರವಾದಿ ರೇಸಿಗೆ ಮೂಕೆಡೆ ಎದ್ಕೊಂಡಲ್ಲ ಚಾವಡಿದ ಬಿನ್ನೆರನೆ ರಾಜೀವ ಮಾಸ್ಟ್ರೆ ಮೂಕೆಡೆ ಎದ್ಕೊಂಡು ಬಣದ ಬಿನ್ನಾಯ ಮಲ್ತೋದಿಲ್ಲ ಅಂಚನೆ ಇನ್ನಿತ ಈ ಒಂಜಿ ಲೇಸಿಡ್ ಎಂಕ್ಲೊಟ್ಟಿಗೆ ರಾಜೇಶ್ ಈ ಪೊರ್ತಕು ಚಾವಡಿದ ಬಿನ್ನೆರನೆ ಮೂಕೆಡೆ ಎದ್ಕೊಂಡು ಬಿನ್ನಾಯ ಮಲ್ತೋದಿಲ್ಲ ಚಂದ್ರಾಸ್ ಪಂಡಿತ ಹೌಸ್ ಮೇರೆನೆ ಈ ಪೊರ್ತಕು ಶಾಲದ ಮಾನಾದಿಗೆದ ಬೊಟ್ಟುಗು ಮೂಕೆಡೆ ಎದ್ಕೊಂಡು ಬಿನ್ನಾಯ ಮಲ್ತೋದಿಲ್ಲ ಅಂಚನೆ ಇನ್ನಿತ ಈ ಒಂಜಿ ಲೇಸಿಡ್ ಉಪಸ್ಥಿತರು ಪುಣಂಚಿನ ಅವೆಲಕ್ಕನೆ ಈ ಒಂಜಿ ಸಂಸ್ಥೆದ ಕಾರ್ಯಾಧ್ಯಕ್ಷರಾದ ಪುಣಂಚಿನ ಶ್ರೀ ಸತೀಶ್ ಕರ್ಕರ್ ನಮ್ಮೊಟ್ಟಿಗೆ ಅರೆಗ್ಲ ನಿಖಿಲ ಮಾತೆಲ್ಲ ಬರೋದು ಈ ಕಾರ್ಯಕ್ರಮಕ್ಕೆ ಮೋಕೆಡೆ ಎದ್ಕೊಂಡು ನಮ್ಮ ಗೌರವ ಸಲಹೆಗಾರಲಾದ ಪುಣಂಚಿನಾರು ಆತ್ಮೀಯಲಾದ ಪುಣ ಅವಲಕ್ಕನೆ ಉಮಾಮಹೇಶ್ವರಿ ದೇವಸ್ಥಾನ ಕಾಪಿಗಾಡ ಮುಲ್ತ ಟ್ರಸ್ಟ್ಲಾದ ಪುಣಂಚಿನಾರು ಶ್ರೀ ದಿನೇಶ್ ಕೆ ಅತ್ತವರ್ ನಮ್ಮೊಟ್ಟಿಗೆ ಅರೆಗ್ಲ ನಿಖಿಲ ಮಾತೆಲ್ಲ ಬರೋದು ಈ ಒಂದು ಲೇಸಿಗೆ ಮೋಕೆಡೆ ಎದ್ಕೊಂಡಲ್ಲ ಮೋಹನ್ ಸಾಲಿ ಅಂದ್ರೆ ಈ ಪೊರ್ತಕು ನಮ್ಮ ಗೌರವ ಸಲಹೆಗಾರರು ಚಾವಡಿದ ಭಿನ್ನಮನ ಟಿಪ್ಪುನಂಚಿತ್ತನ ದಿನೇಶ್ ಕೆ ಅತ್ತವರ ಮೇರೆಗೆ ಮೋಕೆದ ಶಾಲದ ಮಾನಾದಿಗೆ ಮಲ್ಪಡೊಂದು ಭಿನ್ನಾಯ ಮಲ್ಪದಿಲ್ಲ ಅಂಚನೆ ಎಂಕಲ ಈ ಒಂದು ಸಂಸ್ಥೆದ ಕಾರ್ಯಾಧ್ಯಕ್ಷರೆಲ್ಲ ಅವೆಲಕ್ಕನೆ ಪ್ರಮುಖರೆಲ್ಲ ಅದು ಪುಣಂಚಿನ ಸತೀಶ್ ಕರ್ಕರ್ ಅರೆಲ್ಲ ಈ ಒಂಜಿ ಲೇಸಿಗೆ ಮೋಕೆಡೆ ಎದ್ಕೊಂಡಲ್ಲ ಕಾರ್ಯಾಧ್ಯಕ್ಷರೇ ಗಣೇಶ್ ಕೊಲ್ಯ ಮೇರೆ ಮೂಕೆಡೆ ಎದ್ಕೊಂಡು ಬಣದ ಭಿನ್ನಾಯ ಮಲ್ಪದಿಲ್ಲ ಅಂಚನೆ ಈ ಒಂಜಿ ಸಮಿತಿದ ದತ್ತು ಸಂಚಾಲಕರಾದ ಪುಣಂಚಿನ ಶ್ರೀ ಆನಂದ್ ಕೆ ಎಸೆಗುಲ್ ನಮ್ಮೊಟ್ಟಿಗೆ ಅರೆಗ್ಲ ಈ ಒಂಜಿ ಲೇಸಿಗೆ ಮೋಕೆಡೆ ಎದ್ಕೊಂಡಲ್ಲ ಚಂದ್ರಾಸ್ ಪಾವೂರು ಚಾಬಡಿದ ಬಿನ್ನೇರ್ನ ಸಾಲಡಿ ಪುಣಂಚಿತ್ತನ ಆನಂದಕ್ಕೆ ಅಸೈಗೋಳಿ ಮೇರೆ ಮೂಕೆಡೆ ಎದ್ಕೊಂಡು ಭಿನ್ನಾಯ ಮಲ್ಪದಿಲ್ಲ ಅಂಚನೆ ಈ ಮಲ್ಲ ಒಂಜಿ ಈತ ಮಲ್ಲ ಮಟ್ಟದ ಈ ಒಂಜಿ ಇರುವ ವರ್ಷದಿಂಚ ಬ್ರಹ್ಮಶ್ರೀ ಬಿಲ್ಲ ವೇದಿಕೆ ಈ ಭಾಗಡ್ ನಿರಂತರವಾದ ಸೇವಾ ಕಾರ್ಯಕ್ರಮ ಸಂಘಟನೆ ಅಂಚಿನ ಶಿಕ್ಷಣ ಇಂಚಿನ ಮೂಜಿ ಉದ್ದೇಶದ ಈ ಒಂದು ದುಮ್ಮು ಬರೊಂದುಂಡು ಅವಕ್ಕೆ ನಮ್ಮ ಮಾತೆಲ್ಲ ಜವಣಿಯರ್ನಕ್ಲಿನ ಒಟ್ಟು ಸೇರ್ಪಾದು ಕಾರಣ ಇರುವ ವರ್ಷದಿಂಚಲ ನಿರಂತರವಾದ ಪೂರಣ್ಣಲ ಬೆನ್ನು ತಟ್ಟದಾಕ್ಲಿನ ದುಮ್ಮು ಬರ್ಪುನಂಚಿನ ರೀತಿಯ ಕೆಲಸ ಕಾರ್ಯನ ಮಂತೊಂದು ಬರ್ಪುನಂಚಿನ ಈ ಒಂಜಿ ಸಂಸ್ಥೆದ ರುವಾರ್ಲ ಅವಲಕ್ಕನ ಈತ ಮಲ್ಲ ಮಟ್ಟದ ಒಂಜಿ ಕಾರ್ಯಕ್ರಮ ಆವಡಿತ್ತನಲ್ಲ ಅವೊಂಜಿ ಅಚ್ಚುಕಟ್ಟುಡು ಶಿಸ್ತುಬದ್ಧವಾದ ವ್ಯವಸ್ಥಿತವಾದ ಆವಡಿತ್ತನಲ್ಲ ಆಯ್ತು ಪಿರೋಡು ಪುಣಂಚಿನ ಒಂಜಿ ವ್ಯಕ್ತಿ ಏರಂದು ಕೆಂಡ ಅವು ಎಂಕಲ ಅಧ್ಯಕ್ಷನಂಚಿನ KT ಸುವರ್ಣರು ಅರೆಲ್ಲ ಈ ಸಂದರ್ಭದ ನಿಖಲ ಮಾತೆಲ್ಲ ಪರವಾದ ಬ್ರಹ್ಮಶ್ರೀ ಬಿಲ್ಲವೇದಿಕದ ಪರವಾದ ಈ ಒಂಜಿ ಲೇಸಿಗೆ ಮೋಕೆಡೆ ಎದ್ಕೊಂದಿಲ್ಲ ಕೂಟದ ಗುರಿಕಾರ್ಲೆನೆ ಹರೀಶ್ ಮಂಡೋಳಿ ಮೇರೆ ಮೂಕೆಡೆ ಎದ್ಕೊಂಡು ಬಣದ ಭಿನ್ನಾಯ ಮಲ್ತೊಂದಿಲ್ಲ ಅಂಚನೆ ಈ ಒಂಜಿ ಕಾರ್ಯಕ್ರಮ ನಮ್ಮೊಟ್ಟಿಗೆ ನಮ್ಮ ಅಖಿಲ ಭಾರತ ಬಿಲ್ಲವರಿನಿಂದ ಉಪಾಧ್ಯಕ್ಷರಂಚಿನ ಲೋಕನಾಥ್ ಅಮೀನುಲೇರು ಅಂಚನೆ ನಮ್ಮ ಚಲನಚಿತ್ರ ನಿರ್ಮಾಪಕರಂಚಿನ ಗಣೇಶ್ ಕೊಲ್ಯಲ್ಲೇರು ಅವಲಕ್ಕನೆ ಕೊಲ್ಯ ಬಿಲ್ಲವ ಸಂಘದ ಅಧ್ಯಕ್ಷರಂಚಿನ ವೇಣುಗೋಪಾಲ್ಲೇರು ಅವಲಕ್ಕನೆ ನಮ್ಮ ಗ್ರಾಮಚಾವಡಿ ಬಿಲ್ಲವ ಸಂಘದ ಅಧ್ಯಕ್ಷರಂಚಿನ ಚಂದ್ರಾಸ್ ಮೀನುಲೇರು ಅಂಬ್ಲಮಗೌಡದ ಪ್ರಮುಖರಂಚಿನ ಅಂಬ್ಲಮಗೌಡದ ಬಿಲ್ಲವ ಸಂಘದ ಪ್ರಮುಖರಂಚಿನ ನಮ್ಮ ದೇವಪ್ಪಣ್ಣಲೇರು ಅಂಚನೆ ದೀಪಕ್ ಕಂಪಾಟ್ ಒಂಜಿ ಹೋಟೆಲ್ದ ಮ್ಯಾನೇಜರ್ ಅದು ಪುಣಂಚಿನ
ರಾಜೇಶನ್ನೇ ಆರ್ಲೊಲ್ಲೇರು ಅರಿಗಿಲ ಈ ಸಂದರ್ಭದ ಮೋಕೆ ಹಿಡಿದುಕೊಂಡಲೆ ಅವೆಲಕನೆ ಈ ಮೇಟು ನಮ್ಮ ಮಹಿಳಾ ಘಟಾನುಘಟಿನಕ್ಲು ರೋಹಿನಕ್ಕೊಲ್ಲೇರು ಅಂಚೆನೆ ಮಾತ ಉರ್ಮೆನೊಟ್ಟಿಗೆ ಬೈದಿನಂಚಿನ ಮಾತ ಮಹಿಳಾ ಪ್ರಮುಖರನಕ್ಲೆಲ್ಲ ನಿಕ್ಲೆಲ್ಲ ಮೋಕೆ ಹಿಡಿದುಕೊಂದಿಲ್ಲ ಅವೆಲಕನೆ ಎಂಕಲ್ನ ಈ ಭಾಗದಲ್ಲಿ ಮಹಿಳಾ ಪ್ರಮುಖರಂಚಿನ ದೇವಕಕ್ಕೊಲ್ಲೇರು ಅರೆಲ್ಲ ಮೋಕೆ ಹಿಡಿದುಕೊಂದಿಲ್ಲ ಅಂಚನೆ ಬೈದಿಂಚಿನ ಮಾತ ಜೋಕ್ಲಿನ ಅಪ್ಪೆನಕ್ಲಿನ ಅಂಚನೆ ಮುರಣಿ ಆ ಒಂಜಿ SLC ಪರೀಕ್ಷೆಡ್ ಒಂಜಿ ಬಾರಿ ಒಂಜಿ ನಮಕ್ ವಿಶೇಷ ಸ್ಥಾನಮಾನ ತೇರ್ಗಡೆಯಂಚಿನ ಮಾತು ಜೋಕ್ಲಿಗಳ ಅಭಿನಂದನೆ ಅಕ್ಲಿಗಳ ಎದುಕೊಂಡೊಂದು ಮಾತಿರಗಳ ಅಂಚೆ ನಮ್ಮ ಪತ್ರಿಕಾ ಬಕ ದೃಶ್ಯ ಮಾಧ್ಯಮದ ಮಿತ್ರನಕ್ಲಿಲ್ಲ ಅಕ್ಲಿಗಳ ಈ ಸಂದರ್ಭದ ಮೋಕಡೆ ಎದುಕೊಂಡು ಎನ್ನ ಈ ಒಂಜಿ ಸ್ವಾಗತವನ್ನು ಇಡಗ ಅಂತ ಜೈ ಹಿಂದ್ ಜೈ ಕರ್ನಾಟಕ ಮಿತ್ತುಚ್ಚಾವಡಿತ ನಂಚಿತನ ಮಾತ ಬಿನ್ನೆರೆಗೆ ದುಂಪದ ಇಟ್ಟು ಸೇರ್ ನಂಚಿತನ ಮಾತ ಸಭೆ ಸರ್ವೇರನೆ ಬಾರಿ ಮೋಕೆ ಜೋಕೆಡೆ ಕೊಂಡಾಟೋಡೆ ಎದುಕೊಂಡು ನಂಚಿತನ ಜೀವನ್ ಕುಮಾರ್ ಮೇರೆಗೆ ಸೆಲ್ಮೆಲೆನ ಸಂದ ಬಂದು ಬ್ರಹ್ಮಶ್ರೀ ಬಿಲ್ಲಾ ವೇದಿಕೆ ಕರಿಣ ಇರುವ ವರ್ಷದಿಂದ ನಡತ ಬತ್ತಿನಂಚಿತ್ತನ ಸಾಧನೆ ಈ ಪರ್ತು ನೆನಪು ಮಲ್ತೊಂದು KT ಸುವರ್ಣರು ಪ್ರಸ್ತಾವನೆದ ನುಡಿ ಸೇಸನ್ನು ಕೊಡೊಂದು ವಿನಯ ಮಲ್ತೊಂದುಲ್ಲೆ ಸುಮಾರು ಇತ್ತೆ ಇರುವ ವರ್ಷದಿಂಚಿ ಪ್ರತಿ ವರ್ಷ ಒಂಜಿ 45 ಜೋಕ್ಲೆನು ದತ್ತು ಸ್ವೀಕಾರ ಮಲ್ತೊಂದು ಇನಿ ಮುಟ್ಟ ಕಲ್ಪ ಒಂದು ಬೈದ ಅಂಜನೆ ಜೋಕ್ಲೆಗ್ ರ್ಯಾಂಕ್ ದೆತ್ತಿನ ಜೋಕ್ಲೆಗ್ ಪ್ರಶಸ್ತಿ ಕೊರೊಂದು ಬಡ ಜೋಕ್ಲೆಗ್ PUC ಡಿಗ್ರಿ ತಿನ್ನಕ್ಲೆಗ್ ಸಹಾಯ ಮಲ್ತೊಂದು ಕೆಲವು ಆರೋಗ್ಯ ಶಿಬಿರ ಅಂಜನೆ ಕೆಲವು ಇಲ್ಲು ಬುರ್ದಿನಕ್ಲೆಗ್ ಸಹಾಯದಾನ ಮಲ್ತೊಂದು ಇನಿ ಮುಟ್ಟ ನಿರಂತರ ಈ ಟೀಮು ಈ ಎಂಕಲ್ನ ಬ್ರಹ್ಮಶ್ರೀ ಬಿಲ್ಲಾ ವೇದಿಕೆ ನಿರಂತರ ಮಲ್ತೊಂದು ಬೈದೆನು ಪ್ರತಿ ವರ್ಷ ಕೋಟಿ ಚೆನ್ನೈ ಕ್ರೀಡಾಕೂಟಲ ಮಲ್ತೊಂದು ಬರ್ತದೆ ಮಾತ ಈ ಭಾಗದ 24 ಗ್ರಾಮದ ಸದಸ್ಯರನ್ನು ಸೇರಿಸೋ ಒಂದು ಒಂಜಿ ಒಟ್ಟು ಸೇರಿಸೋ ಒಂದು ಕೋಟಿ ಚೆನ್ನೈ ಕ್ರೀಡಾಕೂಟವನ್ನು ಮಲ್ಪೊಂದು ಬೈದ ಕರಿ ವರ್ಷೋಡು 2 ವರ್ಷೋಡು ಕೊರೋನಾದ ನಡೆದು ಮಲ್ಪೆ ರಾತಜಿ ಅಂಚದು ನಿರಂತರ ಭಾಗ್ಯದ ಮಾತ ಪ್ರತಿ ವರ್ಷ ಮಲ್ತೊಂದು ಬೈದ ಅವತ್ತಂದೆ ಕುಟುಂಬ ಮಿಲನ ಪಂಪುಣ ಎಂಕಲ್ನ ಮಾತ ಸದಸ್ಯರನ್ನ ಇಲ್ಲದಕ್ಲೆನು ಸೇರ್ಸದು ಒಂಜಿ ವರ್ಷೋಡು ಒಂಜಿ ದಿನ ಓ ಲಂಡಲ್ ಒಂಜಿ ತಿಕ್ಕಡು ಸೇರ್ಸೋದು ಒಂಜಿ ಕುಟುಂಬ ಮೇಲನ ಕಾರ್ಯಕ್ರಮ ಮಲ್ತೊಂದು ಬೈದ ನಿರಂತರ ಎಂಕಲಿಗೆ ಮಲ್ಪೆರೆ ಎಂಕಲ್ನ ಒಂಜಿ ಟೀಮ್ ಸಲಹೆಗಾರನಕ್ಲು ಅಂಚನೆ ಎಂಕಲ್ನ ಒಂಜಿ ಟೀಮ್ ಜವಣ್ಯರ ಟೀಮ್ನ ಸಹಕಾರ ಹೊಡೆದು ಅಂಚನೆ ಅಧ್ಯಕ್ಷರೆಲ್ಲ ಎಂಕ್ಲೆ ಪ್ರತಿ ವರ್ಷ ನವೀನ್ ಚಂದ್ರ ಸುವರ್ಣರೆಲ್ಲ ಎಂಕ್ಲೆ ಪ್ರತಿ ವರ್ಷ ಎಂಕ್ಲೆ ಬೆಣ್ಣೆಯಲ್ಲಿ ಬಾದು ಉಂತದು ಸಹಕಾರ ಮಲ್ತೊಂದು ನಿರಂತರ ಈ ಚಟುವಟಿಕೆ ಮಲ್ತೊಂದು ಬರ್ಬೇರೆ ಸಾಧ್ಯ ಆದ ಆತಂಡು ಅಂಚನೆ ದುಂಬುಗಳ ನಿಕ್ಲ ಮಾತ ಸಹಕಾರವನ್ನು ಕೋರೊಂದು ನಿನ್ನ ಮುಂದುವರಿಸಿದ ಸಹಕಾರ ಮಲ್ಪೋಡು ಪಂದು ಕೇನೊಂದು ಎನ್ನ ಒಂದೆರಡು ಪಾತ್ರ ಜೈ ತುಡರಾದೆ ನಿತ್ಯ ನಿರಂತರ ಬೆಳಗೊಂದಿಪ್ಪಡು ನೇಸೆತ್ತೊಂದು ಬರ್ಪೆರ ಅಕಲ ಒಂಜಿ ಪಣಿ ಕಣನೀರು ಒಂಚು ನಂಚಿತ್ತಿನ ಬೇಲಿನ ಬೆಂದದು ಇನಿ ನಮ್ಮ ಮಾತೆರೆಗ್ಲ ಅಪ್ಪೆಯಾದೆ ಇಪ್ಪುನಾರೆ ಹೋಟೆಲ್ ದೀಪ ಕಂಪರ್ಸ್ ಮಂಗಳೂರದ ಆಡಳಿತ ನಿರ್ದೇಶಕರಾದ ಚಿತ್ರನ ಶ್ರೀಮತಿ ಉರ್ಮಿಳಾ ರಮೇಶ್ ಕುಮಾರ್ ಇನಿತ್ತ ಈ 2022 ಬ್ರಹ್ಮಶ್ರೀ ಸೇವಾ ರತ್ನ ಮಾನಾದಿಗೆ ಅರ್ನ ಮಟ್ಟೆಲಗ ಪೋವೊಂದುಂಡು ಈ ಪುರ್ತು ತರಣ ತಗ್ಗಾದ ಬೆರಿನಿ ಬಗ್ಗಾದೆ ಮೋಕೆಡೆ ತಮ್ಮನದ ಬಿನ್ನೆದಿಯಾದ ತಮ್ಮನದ ಅಕ್ಕ ಆದ ತಮ್ಮನದ ಪೀಠ ಬರಡೊಂದು ಭಿನ್ನಯ ಮೊತ್ತೊಂದುಲೆ ಪೀಠಡೆ ಒಡ್ಡೋಲಗ ಅವಡೊಂದು ಭಿನ್ನಯ ಮೊತ್ತೊಂದುಲೆ ಶ್ರೀಯುತ ಹರೀಶ್ ಮುಂಡೋಳಿ ತಮ್ಮನದ ಓಲೆ ನಿಖಲ ಓಂ ಶ್ರೀ ಗುರುಭ್ಯೋ ನಮಃ. ಧಾರ್ಮಿಕ ಕ್ಷೇತ್ರದ ಮಹಾನ್ ಸಾಧಕಿ, ಸಮಾಜಮುಖಿ ಚಿಂತಕಿ, ಹೋಟೆಲ್ ದೀಪಾ ಕಂಫರ್ಟ್ ಮ್ಯಾನೇಜಿಂಗ್ ಡೈರೆಕ್ಟರ್, ಅಧ್ಯಕ್ಷರು ವಿಶ್ವ ಬಿಲ್ಲವ ಮಹಿಳಾ ಸಂಘ ಕುದ್ರೋಳಿ ರಿಜಿಸ್ಟರ್, ಉಪಾಧ್ಯಕ್ಷರು ಶ್ರೀ ಗೋಕರ್ಣದ ಕ್ಷೇತ್ರ ಕುದ್ರೋಳಿ, ವೀರರಾಣಿ ಹಬ್ಬಕ ಪ್ರಶಸ್ತಿ ಪುರಸ್ಕೃತರಾದ ಶ್ರೀಮತಿ ಉರ್ಮಿಳಾ ರಮೇಶ್ ಕುಮಾರ್ ಇವರಿಗೆ ಬ್ರಹ್ಮಶ್ರೀ ಸೇವಾರತ್ನ ಪ್ರಶಸ್ತಿ. ಸನ್ಮಾನ್ಯರೇ, ಮಂಗಳೂರು ನಗರದ
ಬರ್ಕೆ ಕಂಬ್ಳ ಪರಿಸರದಲ್ಲಿ ಹುಟ್ಟಿ ಬೆಳೆದ ತಾವು ಲೇಡಿಲ್ ವಿಕ್ಟೋರಿಯಾ ಶಾಲೆಯಲ್ಲಿ ಹೈಸ್ಕೂಲ್ ಶಿಕ್ಷಣ, ಸೈಂಟ್ ಆಗ್ನೇಸ್ ಕಾಲೇಜಿನಲ್ಲಿ BA ಸೈಕಾಲಜಿಯನ್ ಪದವಿಯನ್ನು ಪಡೆದು ವಿಜಯ ಬ್ಯಾಂಕ್ ಉದ್ಯೋಗಿಯಾಗಿ ಹಲವಾರು ಶಾಖೆಗಳಲ್ಲಿ ಸುಮಾರು 22 ವರ್ಷಗಳ ಕಾಲ ಸೇವೆ ಸಲ್ಲಿಸಿರುತ್ತೀರಿ. ಪತಿ ಶ್ರೀ ರಮೇಶ್ ಕುಮಾರ್ ಅವರು ನಗರದ ಪ್ರಖ್ಯಾತ ಉದ್ಯಮಿಯಾಗಿದ್ದು, ದೀಪಾ ಮತ್ತು ದಿವ್ಯ ಎಂಬ ಇಬ್ಬರು ಹೆಣ್ಣು ಮಕ್ಕಳು. ಪತಿಯ ಉದ್ಯಮವನ್ನು ಮತ್ತಷ್ಟು ಅಭಿವೃದ್ಧಿಪಡಿಸುವ ಉದ್ದೇಶದಿಂದ ಪತಿಗೆ ಪ್ರೇರಕ ಶಕ್ತಿಯಾಗಿ ನಿಲ್ಲಬೇಕೆಂದು ಬಯಸಿ ಉದ್ಯೋಗಕ್ಕೆ ವಿದಾಯನ್ನು ಹೇಳಿ ತನ್ನನ್ನು ತಾನು ಸಂಪೂರ್ಣವಾಗಿ ಉದ್ಯಮದಲ್ಲಿ ತೊಡಗಿಸಿಕೊಂಡು ತಮ್ಮ ಕೈಗೂಡುಗೆಯಿಂದ ಜನತಾ ಕನ್ಸ್ಟ್ರಕ್ಷನ್ ಮತ್ತಷ್ಟು ಯಶಸ್ಸಿನತ್ತ ಸಾಗಿ ನಗರದ ಪ್ರತಿಷ್ಠಿತ ಸಂಸ್ಥೆಯಾಗಿ ಹೊರಹೊಮ್ಮಿದೆ. ನಗರದ ದೀಪಾ ಕಂಫರ್ಟ್ಸ್ನ ಆಡಳಿತ ನಿರ್ದೇಶಕರಾಗಿಯೂ ತಮ್ಮ ಕರ್ತವ್ಯವನ್ನು ನಿರ್ವಹಿಸುತ್ತೀರಿ. ಬ್ರಹ್ಮಶ್ರೀ ನಾರಾಯಣ ಗುರುಗಳ ತತ್ವಾದರ್ಶದಂತೆ ವಿದ್ಯೆ, ಉದ್ಯೋಗ, ಶಿಕ್ಷಣ, ಆರೋಗ್ಯ, ಸಾಹಿತ್ಯ, ಸಾಂಸ್ಕೃತಿಕ, ಸಾಮಾಜಿಕ, ಧಾರ್ಮಿಕ ಕ್ಷೇತ್ರದಲ್ಲಿ ತನ್ನದೇ ಆದ ರೀತಿಯಲ್ಲಿ ಕೊಡುಗೆಯನ್ನು ನೀಡುತ್ತಾ ಕಳೆದ 2 ದಶಕಗಳಿಂದ ನಿಸ್ವಾರ್ಥ ಭಾವನೆಯಿಂದ ಯಾವುದೇ ಪ್ರಚಾರ ಬಯಸದೆ ಸಮಾಜ ಸೇವೆಯನ್ನು ಮಾಡುತ್ತಾ ಬಂದಿರುತ್ತೀರಿ. ಹೆಣ್ಣು ಮಕ್ಕಳು ಆರ್ಥಿಕವಾಗಿ ಸಬಲರಾಗಬೇಕೆಂದು ಉಚಿತವಾಗಿ ಹೊಲಿಗೆ ತರಬೇತಿ ಶಿಬಿರವನ್ನು ನಡೆಸಿ ಅರ್ಹರಿಗೆ ಹೊಲಿಗೆ ಯಂತ್ರಗಳನ್ನು ವಿತರಿಸಿ ಸ್ವ ಉದ್ಯೋಗದೊಂದಿಗೆ ಭರವಸೆಯ ಬದುಕನ್ನು ನೀಡಿ ಕನ್ನಡ ಮಾಧ್ಯಮದಲ್ಲಿ ಸರ್ಕಾರಿ ಶಾಲೆಗಳಲ್ಲಿ ಕಲಿಯುವ ಬಡ ಮಕ್ಕಳಿಗೆ ವಿಶೇಷ ಒತ್ತು ನೀಡುತ್ತಾ ಬಡ ಹಿಂದುಳಿದ ಕುಟುಂಬಗಳಿಗೆ ನೆರವಾಗುವ ಹಿತದೃಷ್ಟಿಯಿಂದ ಆರ್ಥಿಕ ಸಮಸ್ಯೆಯಿಂದ ವಿದ್ಯಾಭ್ಯಾಸ ಮುಂದುವರಿಸಲು ಅಸಾಧ್ಯವಾದ ಅನೇಕ ವಿದ್ಯಾರ್ಥಿಗಳಿಗೆ ಪ್ರತಿ ವರ್ಷ ಆರ್ಥಿಕ ಸಹಾಯ ನೀಡುತ್ತಾ ವಿದ್ಯಾರ್ಥಿಗಳನ್ನು ದತ್ತು ತೆಗೆದುಕೊಂಡು ವಿದ್ಯಾಭ್ಯಾಸದ ಸಂಪೂರ್ಣ ವೆಚ್ಚವನ್ನು ಭರಿಸುತ್ತೀರಿ. ಆರೋಗ್ಯವೇ ಭಾಗ್ಯ ಎಂಬ ನಾಣ್ಣುಡಿಯಂತೆ ತನ್ನದೇ ಹೋಟೆಲ್ ಸಭಾಂಗಣದಲ್ಲಿ ನಗರದ ಪ್ರಖ್ಯಾತ ತಜ್ಞ ವೈದ್ಯರುಗಳ ಮೂಲಕ ಆರೋಗ್ಯ ಮಾಹಿತಿ ಕಾರ್ಯಾಗಾರವನ್ನು ನಡೆಸಿ ತೀವ್ರ ಥರದ ಅಂಗವೈಕಲ್ಯವನ್ನು ಹೊಂದಿ ನಡೆಯಲು ಕಷ್ಟ ಸಾಧ್ಯವಿದ್ದು ಮನೆಯ ಇತರ ಸದಸ್ಯರ ಮೇಲೆ ಅವಲಂಬಿತರಾಗಿರುವ ಮಕ್ಕಳು ಹಾಗೂ ಬಡ ಕುಟುಂಬಗಳಿಗೆ ಅರ್ಹ ಫಲಾನುಭವಿಗಳಿಗೆ ಗಾಲಿ ಕುರ್ಚಿ ವಿತರಣಾ ಬೃಹತ್ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೀರಿ. ಪ್ರಸ್ತುತ ವಿಶ್ವ ಬಿಲ್ಲವ ಮಹಿಳಾ ಸಂಘದ ಅಧ್ಯಕ್ಷೆಯಾಗಿ ಸರ್ವಧರ್ಮದ ಬಡ ಜನರಿಗೂ ಅನುಕೂಲವಾಗುವ ಉದ್ದೇಶದಿಂದ ಸಕಲ ಸೌಲಭ್ಯಗಳೊಂದಿಗೆ ಉಚಿತ ಫಿಸಿಯೋಥೆರಪಿ ಕೇಂದ್ರವನ್ನು ತೆರೆದು ತಜ್ಞ ಫಿಸಿಯೋಥೆರಪಿಸ್ಟ್ ವೈದ್ಯರನ್ನು ನೇಮಿಸಿ ವೈದ್ಯರಿಗೆ ತಾನೇ ಸ್ವಂತ ಖರ್ಚಿನಲ್ಲಿ ಪ್ರತಿ ತಿಂಗಳು ವೇತನವನ್ನು ನೀಡಿ ಎಲ್ಲ ವರ್ಗದವರಿಗೂ ಉಚಿತವಾಗಿ ನೀಡುವಂತಾಗಲು ಚಿಕಿತ್ಸಾ ವ್ಯವಸ್ಥೆಯನ್ನು ಮಾಡಿರುತ್ತಾರೆ. ಕೋವಿಡ್-19 ಲಾಕ್ಡೌನ್ ಸಂದರ್ಭದಲ್ಲಿ ತಮ್ಮ ಮಹಿಳಾ ತಂಡದ ಸಹಾಯದ ಜೊತೆಗೆ ತಾನು ವೈಯಕ್ತಿಕವಾಗಿ ಕೈಜೋಡಿಸಿ ಸುಮಾರು 400ಕ್ಕೂ ಅಧಿಕ ಕುಟುಂಬಗಳಿಗೆ ಉಚಿತ ಆಹಾರ ಕಿಟ್ಗಳನ್ನು ತಾನೇ ಖುದ್ದಾಗಿ ಸಂಗಡಿಗರ ಜೊತೆ ಅನೇಕ ಕಡೆ ತೆರಳಿ ಅರ್ಹ ಕುಟುಂಬಗಳಿಗೆ ವಿತರಿಸಿರುತ್ತಾರೆ. ಲೋಕ ಕಲ್ಯಾಣಾರ್ಥವಾಗಿ ಶ್ರೀನಿವಾಸ ಕಲ್ಯಾಣ, ಗಿರಿಜಾ ಕಲ್ಯಾಣ ಮಹೋತ್ಸವವನ್ನು ಶಾಸ್ತ್ರೋಕ್ತವಾಗಿ ವಿಜೃಂಭಣೆಯಿಂದ ನಡೆಸಿದ ಕೀರ್ತಿ ತಮಗೆ ಸಲ್ಲುತ್ತದೆ. ವಿಶ್ವವಿಖ್ಯಾತ ಕುದ್ದೋಳಿ ಶ್ರೀ ಗೋಕರ್ಣನಾಥ ಕ್ಷೇತ್ರದ ಉಪಾಧ್ಯಕ್ಷರಾಗಿ ಶ್ರೀ ಲಲಿತಾ ಭಜನಾ ಮಂಡಳಿಯ ಮುಖ್ಯಸ್ಥರಾಗಿ ಪ್ರತಿ ವರ್ಷವೂ ವರಮಹಾಲಕ್ಷ್ಮಿ ಪೂಜೆ ಆಯೋಜಿಸಿ 5,000ಕ್ಕೂ ಅಧಿಕ ಮಂದಿ ಮಹಿಳೆಯರಿಗೆ ಬಾಗಿನ ಅರ್ಪಣೆ, ಶ್ರೀ ಕ್ಷೇತ್ರದಲ್ಲಿ ನಡೆಯುವ ಧಾರ್ಮಿಕ, ಸಾಂಸ್ಕೃತಿಕ, ಶೈಕ್ಷಣಿಕ ಸೇವೆಯಲ್ಲೂ ಸಂಪೂರ್ಣ ಸಹಕಾರ ನೀಡುತ್ತಾ ಧಾರ್ಮಿಕ ಸೇವಾ ಕಾರ್ಯಗಳಿಗೆ ಹೆಚ್ಚಿನ ಮಹತ್ವ ನೀಡುತ್ತಾ ಅನೇಕ ಸಂಘ ಸಂಸ್ಥೆ ದೇಗುಲಗಳಿಗೆ ಅಪಾರವಾದ ಕೊಡುಗೆಯನ್ನು ನೀಡಿರುತ್ತೀರಿ. ನಾವು ಮಾಡುವ ಸಮಾಜಮುಖಿ ಕೆಲಸ ನಮ್ಮ ಅಂತರಾತ್ಮಕ್ಕೆ ತೃಪ್ತಿ ನೀಡಿದರೆ ಸಾಕು ಎಂಬ ವಿಶಾಲ ಮನೋಭಾವದೊಂದಿಗೆ ಕೂಡು ಕುಟುಂಬ ಸಂಪ್ರದಾಯ ಕ್ಷೀಣಿಸುತ್ತಿರುವ ಈ ಕಾಲಘಟ್ಟದಲ್ಲಿ ತಾವು ಕೂಡು ಕುಟುಂಬಕ್ಕೆ ವಿಶೇಷ ಪ್ರಾಧಾನ್ಯತೆ ನೀಡುತ್ತಿದ್ದು ಸಂಬಂಧಗಳ ಜೊತೆಗೆ ಅನ್ಯೋನ್ಯತೆ, ಮಾನವೀಯ ಮೌಲ್ಯ ನಿಮ್ಮ ವ್ಯಕ್ತಿತ್ವಕ್ಕೆ ಹಿಡಿದ ಕೈಗನ್ನಡಿಯಾಗಿದೆ. ಗೌರವಾನ್ವಿತರೇ, ತಮ್ಮ ಸೇವೆಯನ್ನು ನಾವು ಮನಸಾರ ಮೆಚ್ಚಿದ್ದೇವೆ. ತಮ್ಮ ಸೇವಾ ಕಾರ್ಯ ಇನ್ನು ಮುಂದುವರಿಯಲಿ. ಪರಮಾತ್ಮನು ಸುಖವಾಗಿಟ್ಟು ತಮ್ಮ ಸಂಪೂರ್ಣ ಕುಟುಂಬಕ್ಕೆ ಆಯುರಾರೋಗ್ಯ, ಸುಖ, ಶಾಂತಿಯ ನೆಮ್ಮದಿ ನೀಡಲು ಹೃದಯಪೂರ್ವಕವಾಗಿ ಪ್ರಾರ್ಥಿಸಿ ಈ ಶುಭ ಸಮಾರಂಭದಲ್ಲಿ ಪ್ರೀತಿಪೂರ್ವಕವಾಗಿ ಬ್ರಹ್ಮಶ್ರೀ ಪ್ರಶಸ್ತಿಯನ್ನು ಗೌರವದರೊಂದಿಗೆ ನೀಡಿ ಸನ್ಮಾನಿಸಿದ್ದೇವೆ. ಅಧ್ಯಕ್ಷರು ಹಾಗೂ ಸರ್ವ ಸದಸ್ಯರು ಬ್ರಹ್ಮಶ್ರೀ ಬಿಲ್ಲಾವೇದಿ ಇಳಕ್ಕ நடத்து பத்து சாதி குர்னஞ்சித்தின பணவுத ಗಂಟೆ ಉಷ ಬಲತ್ತ ಕೈಟ್ ಕೊರ್ದ ದತ್ತ ಕೈಟೆ ಗೊತ್ತಾವಂದಿಲಕ್ಕ ಕೊರ್ಪಿನಂಚಿತ್ತಿನಾರೆ ಒವ್ವೆ ಪ್ರಚಾರ ಅಬಡು ಪನಿಪಿನನೆ ಇನಿ ಮುಟ್ಟ ಕೊರ್ತಿನಾರತ್ತೆ
ಅಪ್ಪೆ ಮೋಕೆ ಉಡಲ್ಡಿತ್ತಿನೇರ್ದಾಬರ ಏರು ಬತ್ತುಂಡಲ ಇಜ್ಜಿ ಪಂತಿನಂಚಿತನ ಅಪ್ಪೆ ಮೇರತ್ತೆ ಕುದ್ರೋಳಿದ ಪ್ರತಿ ಸೇವೆಡ್ಲ ಒಂಜಿ ಮಾರ್ಕೆಟ್ ಸಾಮಾಜಿಕ ಸೇವೆ ಅಂಡ ನನೊಂಜಿ ಮಾರ್ಕೆಟ್ ಕುದ್ರೋಳಿ ಗೋಕರ್ನಾಟಕ ಕ್ಷೇತ್ರ ತನ್ಕುನೆ ಆಯ್ನಂಚಿತ್ತಿನ ಧಾರ್ಮಿಕ ಸೇವೆದ ಒಟ್ಟುಗು ಚಾಕ್ರಣೆ ಮೊದಲೊಂದು ಬತ್ತಿನಾರು ಆತ ತಂದೆ ಮಹಿಳಾ ತಂಡದ ಒಟ್ಟುಗು ಸಮಾಜಮುಖಿ ಸೇವೆನೆ ಸಂಧಾವೊಂದು ಬತ್ತಿನಾರು ಅಪ್ಪೆರ್ಲು ಮನಸ್ಸು ಮಲ್ತಣ ಅಂಡ ದಾದ ಮಲ್ಪೋಲಿಲ್ಲ ಪನ್ಪಿನ ತೋಜಾದ ಕೊರ್ನಾರು ನಮ್ಮ ಕಣ್ಣೆದುರಿಗೆ ಇಪ್ಪು ನಂಚಿತ್ತನ ಉರ್ಮಿಳಾ ರಮೇಶ್ ಕುಮಾರ್ ರೇ ವಿಶೇಷ ಸಾಧಕಿಯಾದ ಇನಿತ್ತ ದಿನತ್ತ ತಮ್ಮನದ ಮಾನಾದಿಗೆ ಅವು ಬ್ರಹ್ಮಶ್ರೀ ಸೇವಾ ರತ್ನ ಪ್ರಶಸ್ತಿ ನಂಚಿತ್ತಿನ ಪ್ರಾಮಾಣಿಕ ಸೇವೆ ಉಲ್ಪಲ ಪುದರ್ಬೋಡು ಪ್ರಚಾರ ಬರಡು ಪನ್ಪಿನಂಚಿತ್ತಿನ ಅಂಗದ ಅಂತೆ ನಿಸ್ವಾರ್ಥ ಮಲ್ತಿನಂಚಿತ್ತಿನ ಅರ್ನ ಈತ್ ವರ್ಷದ ಸೇವೆ ನಿಜವಾದಲ ನಾರಾಯಣ ಗುರುಕುಲ್ನ ಪುದರ್ಡ್ ಇನಿ ಒಂಜಿ ಪ್ರಶಸ್ತಿ ತಿಕ್ಕಿ ನಾವು ಸ್ವಲ್ಪ ಶೇಕಡದ ಮಿತ್ತಡ್ ಅಂಕಣದ ತೊನ್ನಕಲ್ಲ ಡಿಸ್ಟಿಂಕ್ಷನ್ ಪಡೆ ನಂಚಿತ್ತನ ಜೋಕ್ಲೆಗೆ ಈ ಪೊರ್ತಗು ಚಾಬಡಿಡೆ ಬಿನ್ನೇರ್ನ ಕೈಟೆ ಮಾನಾದಿಗೆ ಸಂಧಾಯ ಆಪಡು ಈ ಲೆಸನ್ ನಡಪಾದ ಕೊರ್ಪೇರು ಜೀವನ್ ಕುಮಾರ್ ಬಿಲ್ಲೆ ವೇದಿಕೆ ನಾರಾಯಣ ಗುರುಕುಲ್ನ ಓ ಸಂದೇಶ ಉಂಡ ಶಿಕ್ಷಣದಿಂದ ಬಲಯುತರಾಗಿ ಶಿಕ್ಷಣದಿಂದ ಸ್ವತಂತ್ರರಾಗಿ ಸಂಘಟನೆಯಿಂದ ಬಲಯುತರಾಗಿ ಪನ್ಪಂಚಿನ ಆ ಸಂದೇಶದ ಅನುಸಾರವಾದ ಶಿಕ್ಷಣಕ್ಕೆ ಮಹತ್ವ ಕೊರ್ಪಣಂಚಿನ ನೆಲೆಟ್ಟು ಈ ಸರ್ತಿದ SLC 2021-22 ಸಾಲದ ಪರೀಕ್ಷೆ ಸ್ವಲ್ಪ ಪರ್ಸೆಂಟೇಜ್ ಜಾಸ್ತಿ ಅಂಕ ಪಡೆದಂಚಿನ 15 ಜೋಕ್ಲೆಗೆ ನಮ್ಮ ಸಮಾಜದ 15 ಜೋಕ್ಲೆಗೆ ಇನಿ ಮಾನದಿಗೆ ಮನಪೆರಲ್ಲ ಸುರುಕಾದ ಎನ್ಮ ಜೋಕ್ಲನ ಪುದರ್ಲೆಪ್ಪು ಹಾಕಲ್ ದಯಮಂತದ ಮುಲ್ಪ ವೇದಿಕೆ ಬರ್ತದ ಆಸನ ಸ್ವೀಕಾರ ಮನ್ಪಡು ಆಯ್ನತ್ ಬೇಗ ನಿಖಿಲ ದಯಮಂತ್ ಬರೋಡು ಸುರುಕಾದ ತನ್ವಿ ಡಾಕ್ಟರ್ ಆಫ್ ಶ್ರೀನಿವಾಸ್ ಮಾಡೂರು 99.84%, 624 ಆಜುನತ್ತ 28 624 ಮಾರ್ಕ್ ಮೇರೆ ನಮ್ಮ ಗೌರವ ಸಲಹೆಗಾರ ನೆಂಚಿನ ದಿನೇಶ್ ಕೆ ಅವ್ರನ್ನ ಮೆಗ್ಗನ ಮಗಲು ತನ್ವಿ ದಯಮಂತದ ಬರೋಡು ಅವಳಕನೆ ಸಾಗರ್ ಸಿ 99.52%, ಸಾಗರ್ ಸಿ ಅಂಚನೆ ಶ್ರೀರಕ್ಷಾ SH ಪೂಜಾರಿ 99.2%, ಅಂಕಲ ಗ್ರಾಮ ಚಾವಡಿ ಬಿಲ್ಲವ ಸಂಘದ ಪ್ರಮುಖ ನೆಂಚಿನ ಹರೀಶ್ ಪೂಜಾರಿ ಮೇರ್ನ ಮಗಲು ಅವಳಕನೆ ಭೂಮಿಕಾ 98.4%, ಭೂಮಿಕಾ ಪ್ರಣಾಳಿ 96%, ಪ್ರಣಾಳಿ ಲಹರಿ 95.52%, ಲಹರಿ ರಕ್ಷಿತಾ 94.72%, ರಕ್ಷಿತಾ ದೀಕ್ಷಾ 94.4%, ದೀಕ್ಷಾ ನಿಶಿತಾ 93.76%, ನಿಶಿತಾ ಶಾಸಕರಾದ ಪಂಚರು ಉಮಾನಾಥ್ ಕೋಟ್ಯನ್ ಅವಲಕ್ಕನೆ ನವೀನ್ ಚಂದ್ರ ಡಿ ಸುವರ್ಣ ಸಾಯಿರಾಮರ್ ಅವಲಕ್ಕನೆ ಸದಾನಂದ ಪೂಜಾರಂಚನ ವೇದಿಕೆ ಡುಪ್ಪಂಚನ ಮಾತ ಬಿಲ್ಲನಕಲ್ಲ ಈ ಒಂಜಿ ಜೋಕ್ಲೆಗೆ ಮಾನದಿಗೆ ಮನ್ಪಡೊಂದು ವಿನಂತಿ ಮಂತಂದಲೆ ಶಾಲ್ ಸ್ಮರಣಿಕೆ ಅವಲಕ್ಕನೆ ಸರ್ಟಿಫಿಕೇಟ್ ಕೊಡ್ದಕ್ಲಿನ ಮಾನದಿಗೆ ಮನ್ಪರಲಿ ಕೊಡ್ಲಿ ನಿಖಿಲ್ನ ದಾಟಿದ ಹೊರ ಜೋರಾದ ಅಕ್ಲಿನ ಆ ಒಂಜಿ ಸಾಧನೆಗೆ ನಿಖಿಲ್ನ ಒಂಜಿ ಪ್ರೋತ್ಸಾಹ ತಿಕ್ಕೋಡು ಅಕ್ಲಿನ ದುಂಬುದ
ಶೈಕ್ಷಣಿಕ ಜೀವನ ಬ್ರಹ್ಮಶ್ರೀ ನಾರಾಯಣ ಗುರುಕುಲ್ನ ಅನುಗ್ರಹಡ್ ಅಂಚಿನ ಮಾತ ದೇವನ ಅನುಗ್ರಹಡ್ ಅಕ್ಲ ಶೈಕ್ಷಣಿಕ ದುಂಬುದ ಜೀವನ ಭವಿಷ್ಯ ಉಜ್ವಲ ಪಂಚಿನ ಒಂಜಿ ಪ್ರಾರ್ಥನೆ ಅಂಚಿನ ಶುಭ ಹಾರೈಕೆ ಮಂತೊಂದಿಲ್ಲ. ನಿಶ್ಮಿತ ದಯಮಂತದ ಬೇಗ ಬೇಗ ಬರಡು. ಪ್ರಜ್ಞಾ 90.24%. ಪ್ರಜ್ಞಾ. ಸೌಮ್ಯ ಆರ್ ಪೂಜಾರಿ 89.7%. ಸೌಮ್ಯ ಆರ್ ಪೂಜಾರಿ. ಸನಿಕಾ 89.90%. ಸನಿಕಾ. ಮ್ಯೂಸಿಕ್. ಬ್ರಹ್ಮಶ್ರೀ ಬಿಲ್ಲ ವೇದಿಕೆದ ಮುತಾಲಿಕ ನಡಪುನಂಚಿನ ಒಂಜಿ ಲೇಸಡ್ ಈ ವರ್ಷದ SSLC ಪರೀಕ್ಷೆ ಭಾರಿ ಉತ್ತಮ ಸಾಧನೆ ಮಂತಿನ ನಮ್ಮ ಮಂಗಳೂರು ವಿಧಾನಸಭಾ ಕ್ಷೇತ್ರದ ನಮ್ಮ ಸಮಾಜದ ಪ್ರತಿಭಾನ್ವಿತ ಜೋಕ್ಲೆಗೆ ಇನಿ ಮಾನದಿಗೆ ಮಂತಂದಿಲ್ಲ.
ವೇದಿಕೆ ಬರ್ತದೆ ಆ ಅಭಿನಂದನೆ ಸ್ವೀಕಾರವನ್ನು ಕೊಡು. ಅನನ್ಯ 93.6%. ಅನನ್ಯ ಉಮನಾಥ್ ಕೋಟೆ ಅಂತ ಮಂತದಕ್ಕೆ ಒಂದಿಲ್ಲ ವಿಶೇಷವಾದ ಜೋಕುಲ್ನ ಬೆಳವಣಿಗೆಗೆ ಸ್ಫೂರ್ತಿ ಅಪ್ಪರ್ಲಿಗೆ ಅನಿಲೆಟ್ ಅರೆಗೆ ಈ ಮಾನಾದಿಗೆ ಸಂದ ಒಂದಿಲ್ಲ ಈ ಬರ್ತು ಶೈಕ್ಷಣಿಕ ದತ್ತು ಸ್ವೀಕಾರ ಅಂದೇನೆ ಈ ಬರ್ತಗು ಸತೀಶ್ ಕರ್ಕೇರ್ ನಡಪಾದ ಕೊಡೋದು ಬೆನ್ನ ಬರ್ತದಲ್ಲ ಒಂಜಿ 35 ಜೋಕುಲು ಎಂಕಲು ಈ ಸಾರಿ 36 ಜೋಕುಲನೇ ಎಂಕಲು ಈ ಸಾರಿ ದತ್ತು ಸ್ವೀಕಾರ ಬಂದ ಅಕ್ಕಲ ಪ್ರತಿ ವಾರ ಪುದರ್ ಬಂದಾಗ ಒಂಜಿ ಸಾಂಕೇತಿಕವಾದ ಒಂಜಿ 5 ಜೋಕುಲು ಬರೋಡು ಯಾನು 35 ಜೋಕುಲ ಪುದರ್ ಬಂಪೆ 5 ಬೊಕ್ಕ 5 ಜೋಕುಲು ಎದುರು ಬದ್ದು ಸುರುತ 5 ಜೋಕುಲು ಬರೋಡು ಬಂದು ವಿನಂತಿ ಬಂದದ. ರಮ್ಯಾ ಡಾಟರ್ ಆಫ್ ಅಯ್ಯಪ್ಪ ಸ್ವಾಮಿ ಕನೀರ್ ತೋಟ, ಶ್ರೇಯಾ ಡಾಟರ್ ಆಫ್ ಜಗದೀಶ್ ನಾರ್ಲಾ ತಲಪಾಡಿ, ಶ್ರೇಯಸ್ ಸನ್ ಆಫ್ ಜಗದೀಶ್ ನಾರ್ಲಾ ತಲಪಾಡಿ, ಯಶ್ವಿನಿ ಸನ್ ಆಫ್ ರೇಖಾ ಸೇವಂತಿಗುಡ್ಡೆ, ನವ್ಯ ಡಾಟರ್ ಆಫ್ ಮೋಹನ್ ಕುತ್ತಾರ್ ಮುಕುಲು 5 ಜೋಕುಲು ಎದುರು ಬತ್ತು ಉಂತಲೆ. ಅಂಚನೆ ಮೋಕ್ಷ ಡಾಟರ್ ಆಫ್ ಗೀತಾ ಸೇವಂತಿಗುಡ್ಡೆ, ಅನೀಶ್ ಸನ್ ಆಫ್ ಸೌಮ್ಯ ಸೇವಂತಿಗುಡ್ಡೆ, ಶ್ರೀಷ್ಮಾ ಡಾಟರ್ ಆಫ್ ಶಿವಪ್ಪ ಪೂಜಾರಿ ಪಾವೂರು, ಪ್ರಜನ್ಯ ಡಾಟರ್ ಆಫ್ ಜಯಂತ್. ಸಾಂಕೇತಿಕವಾದ 5 ಜೋಗುಲು ಮಾತ್ರ ಯಾವು, ಒಟ್ಟಿಗೆ 36 ಜೋಗುಲು ಈ ಸರಿ 2022ನೇ ಇಸವಿದ 20 ವರ್ಷದ ನಮ್ಮ ಬ್ರಹ್ಮಶ್ರೀ ಬಿಲ್ಲಾ ವೇದಿಕೆದ ಜೋಕುಲು 36 ದತ್ತು ಪಡೆಯುವುದಿಲ್ಲ. ಈತ ಸಾಂಕೇತಿಕವಾದ 5 ಜೋಕುಲಿಗೆ ದತ್ತು ಚಾಲನೆ ಕೊರಲೆರು ನಮ್ಮ ಜನಪ್ರಿಯ ಶಾಸಕರೇನ ಉಮಾನಾಥ್ ಕೋಟಿ ಅನ್ನೋದು ಅಂಚನೆ ಬಾಕಿ ಪೂರ ಗಣ್ಯರು ಬರೋದು. ಆಂಜನೇಯ ಜೋಕುಲು ಮೋಕ್ಷ ಡಾಟರ್ ಆಫ್ ಗೀತಾ, ಅನೀಶ್ ಸನ್ ಆಫ್ ಸೌಮ್ಯ, ಶ್ರೇಷ್ಮಾ ಸನ್ ಆಫ್ ಡಾಟರ್ ಆಫ್ ಶಿವಪ್ಪ, ಪ್ರಜಜ್ಞ ಡಾಟರ್ ಆಫ್ ಜಯಂತ್ ಪಾವರು, ತುಷಾರ್ ಸನ್ ಆಫ್ ರವೀಂದ್ರ ಪಜೀರ್, ಪ್ರಣೀತ್ ಸನ್ ಆಫ್ ರಮೇಶ್ ರಾಜಗುಡ್ಡೆ, ಸಿಂಚನಾ ಡಾಟರ್ ಆಫ್ ಚಂದ್ರಶೇಖರ್, ಶ್ರೇಯಾ ಡಾಟರ್ ಆಫ್ ಸುನಿಲ್ ಪೂಜಾರಿ, ಭವಿಷ್ ಸನ್ ಆಫ್ ದಯಾನಂದ, ಗೌತಮ್ ಸನ್ ಆಫ್ ಶೇಖರ ಮಾತೆರ್ಲ ಬಲೆ ಲೈನ್ ಬಲೆ, ಜ್ಞಾನೇಶ್ ಸನ್ ಆಫ್ ವಿಶ್ವನಾಥ್, ಆದಿತ್ಯ ಸನ್ ಆಫ್ ಸುರೇಶ್, ಶರಣ್ಯ ಸನ್ ಆಫ್ ಡಾಟರ್ ಆಫ್ ರೂಪಾ, ಪ್ರಣಾಮ್ ಸನ್ ಆಫ್ ಲೀಲಾಧರ್, ಭವಿಷ್ ಸನ್ ಆಫ್ ಪದ್ಮನಾಭ, ಶಶಾಂಕ್ ಸನ್ ಆಫ್ ಶ್ವೇತಾ, ನಿತೀಶ್ ಡಾಟರ್ ಆಫ್ ಜಯರಾಮ್ ಪೂಜಾರಿ, ಲಿಖಿತ್ ಸನ್ ಆಫ್ ಕುಸುಮ, ಭುವನ್ ಸನ್ ಆಫ್ ಹೇಮಂತ್, ಪವನ್ ಸನ್ ಆಫ್ ಮೋಹನ್ ಬಾಲೆಪುಡಿ, ಶೋಭಿತಾ ಡಾಟರ್ ಆಫ್ ಜಯರಾಮ್ ಬಾಲೆಪುಡಿ, ಗೌತಮಿ ಡಾಟರ್ ಆಫ್ ಕೃಷ್ಣಪ್ಪ ಪೂಜಾರಿ ಕಿನ್ಯ, ರಮ್ಯಾ ಡಾಟರ್ ಆಫ್ ಮಹಿನಿ ಗುತ್ತಾಜೆ ಕಿನ್ಯ, ತೇಜಸ್ ಸನ್ ಆಫ್ ಪೂಜಾರಿ, ತೇಜಸ್ ಎಸ್ ಪೂಜಾರಿ ಸನ್ ಆಫ್ ಸುರೇಶ್, ನಿರೀಕ್ಷಾ ಡಾಟರ್ ಆಫ್ ಮೋಹನ್ ಕುತ್ತಾರ್, ನಿಖಿಲ್ ಸನ್ ಆಫ್ ದಾಮೋದರ್ ಪೂಜಾರಿ, ಕೀರ್ತಿ ಡಾಟರ್ ಆಫ್ ಮೋಹನ್ ದಾಸ್, ಕೃತಿ ಡಾಟರ್ ಆಫ್ ಮೋಹನ್ ದಾಸ್ ನಾರ್ಲ ಪಡೀಲ್ ತಲಪಾಡಿ, ದೀಪ್ತಿ ಡಾಟರ್ ಆಫ್ ಯೋಗೀಶ್, ನಾಗರಾಜ್ ಸನ್ ಆಫ್ ಸುರೇಶ್, ಚರಿಷ್ಮಾ ಡಾಟರ್ ಆಫ್ ಜನಾರ್ದನ್. ಮಾತೆರ್ಲ ಒಂಜಿ ಲೈನ್ ಉಂತಲೆ 36 ಜೋಕುಲಿಗಳ ವೇದಿಕೆಡು ನಮ್ಮ ದತ್ತು ಚಾಲನೆ ಕೊರೊಂದಿಲ್ಲ. ದತ್ತು ಚಾಲನೆ ಮಂತ್ರದಲ್ಲಿ ನಮ್ಮ ಗೋಕರ್ಣ ಟೆಂಪಲ್ದ ಅಧ್ಯಕ್ಷರಾಯನ ಸಾಯಿರಾಮ್ ಬುಕ್ಕು ಬ್ಯಾಗ್ ದೊತ್ತನ್ನ ಜೋಗೋಲು ತೀರ್ಥಲೈಂಡ್ ಉಂತೋಡು ಬಂದು ವಿನಂತಿ. ಜೋಕುಲ ಗಮನಗೆ ನಿಕ್ಲೆಗೆ ಕೊರ್ಮನ್ ಜಿತ್ತಿನ ಬ್ಯಾಗ್ ಅಲ್ಪ ಬ್ರಹ್ಮಶ್ರೀ ಬಿಲ್ಲವ ವೇದಿಕೆದ 20ನೇ ವರ್ಷದ ಬಾರಿ ಮಲ್ಲ ಕಾರ್ಯಕ್ರಮ ಹೊರ್ತು ಮಸ್ತಾತನು ಮಸ್ತ್ ಜನಕ್ಕೂ ಬೇತೆ ಬೇತೆ ರೀತಿಯ ಪುರಸ್ಕಾರ ಅಭಿನಂದನೆ ಇದೊಟ್ಟಿಗೆ
ಶಾಲೆಗೆ ಕಾಲೇಜಿಗೆ ಪೋಯರೆನಿಕ್ಲಿಗೆ ಸಹಕಾರ ಕೊರ್ಪುನಂಚಿನ ಐತೊಟ್ಟಿಗೆ ಮಲ್ಲ ಒಂಜಿ ಬ್ರಹ್ಮಶ್ರೀ ಸೇವಾರತ್ನ ಪ್ರಶಸ್ತಿ ಪ್ರದಾನ ಇಂಚಿನ ಮಾತ ಕಾರ್ಯಕ್ರಮ ನಡತನ. ಇನ್ನು ಬಿಲ್ಲವ ಸಮಾಜ ಬಹುಶಃ ಒಂಜಿ ಕಾಲೋಡು ಹಿಂದುಳಿದ ವರ್ಗದ ಸಮಾಜ ಆದತ್ತನಲ್ಲ ಇನ್ನು ಮಸ್ತ್ ನಮ್ಮ ದುಂಬು ಬೈದಿನಂಚಿನ ಸಮಾಜ. ಬ್ರಹ್ಮಶ್ರೀ ನಾರಾಯಣ ಗುರು ಸ್ವಾಮಿ ಒಂಜೇ ಜಾತಿ ಒಂಜೇ ಮತ ಒಂಜೇ ದೇವರಿಂದ ಮನಪನಂಚಿನ ಒಂಜಿ ವಾಕ್ಯನು ಇಡೀ ಪ್ರಪಂಚಗೂ ಇಡೀ ಜಗತ್ತಿಗೆ ಸಾರ್ನಂಚಿನ ರಾಷ್ಟ್ರ ಸಂತೆ ಆರು ಕೊರ್ನಂಚಿನ ಉಪದೇಶ ಇಂಚಿನ ಕೆಂಡ ಒಂಜಿ ವಿದ್ಯೆಯಿಂದ ಸ್ವತಂತ್ರರಾಗಿರಿ, ಸಂಘಟನೆಯಿಂದ ಬಲವಿತರಾಗಿರಿ. ಪ್ರತಿ ಒಂಜಿ ಮನುಷ್ಯಗಳು ವಿದ್ಯೆ ಬೋಡು ವಿದ್ಯಾಜ್ಞಾನಂಚಿನ ಮನುಷ್ಯ ಕುರುಡಗೆ ಸಮಾನ ಅಂತ ಮನಪನಂಚಿನ ನಂಗೆ ಮಾತೇರಿಗಳ ಗೊತ್ತಿತ್ತಿನ. ಇನಿ ಒಂಜಿ 30-40 ವರ್ಷ ತುಂಬು ಪೋಂಡುಂದಾಂಡ ನಂಗೆ ಮಾತ 10% ಮಾರ್ಕ್ ಬತ್ತಂಡ ಭಾರಿ ಮಲ್ಲ ಸಾಧನೆ ಭಾರಿ ಮಲ್ಲ ಸಂಗತಿಯಿಂದ ನಮ್ಮ ನೆನೆತೊಂದಿತ್ತ ಅಂಡ ಇನಿ ಆಜುನುತ್ತ 25 ಆಜುನುತ್ತ 25 100% ಮಾರ್ಕ್ ದೆಪ್ಪುನಂಚಿನ ಜೋಕುಲು ಅಣ್ಣ ಟೀಚರ್ ನಕ್ಲೊಂಚೂರು ಆಲೋಚನೆ ಮಲ್ಪಡಾಪುಂಡು ಆಜುನುತ್ತ 25 ಆಜುನುತ್ತ 25 ಕೊರ್ಪುನ ಸರಿಯಾ ಅಂದ ಆಲೋಚನೆ ಮಲ್ಪನಂಚಿನ ದಿನಕುಲು ಬೋರ್ಡು ఉంది ಅನ್ನ ಆಲೋಚನೆ. ಯಾಕೆಂದ್ರೆ ಆಜುನುತ್ತ 25 ಮಾರ್ಕ್ ದೇದಿನ ಜೋಕುಲ ತಪ್ಪುಂದಿ ಅನ್ನೋ ಜೋಕುಲು ಬರೀತೀರು ಅಕ್ಲಿಗೆ ಮಾರ್ಕ್ ಕೊರೋಡು ಅಂಡ ಇನ್ನು ಆಜುನುತ್ತ 25 ಮಾರ್ಕ್ಲ ನಿಗುಲು ಕೊರಿಯಾರಂದ ಅಂಡ ಆ ಜೋಕುಲ್ಡ ಪೈಪೋಟಿ ಅತಂದಾಂಡ ಸ್ಪರ್ಧೆ ಮಲ್ಪೊಡು ಯಾನ್ ನನಾತಿ ಹೆಚ್ಚದೆ ಪೊಡು ಬನ್ಪುನಂಚಿನ ನೆಕ್ಕೆ ತಾತ್ಕಾಲಿಕವಾಯಿನ ಒಂಜಿ ಬ್ರೇಕ್ ತಿಕ್ಕೊಂಡು ನಾನು ಎನ್ನುವೆ ಅಕ್ಕಲು ನಿಜವಾದ ಆದಿನತೆ 25 ಬರುತ್ತೆ ಹೇಳಲ್ಲ ಆದಿನತೆ 23 ಜನಲ ಗೊತ್ತು ಬರ್ತಿರ ಹೆಚ್ಚದೆ ಪೊಡು ಆದಿನತೆ 25 ಪೊಡು ಬನ್ಪುನಂಚಿನ ಆ ಸ್ಪರ್ಧೆ ಬೋರ್ಡು ಎನ್ನ ಕ್ಷೇತ್ರೋಡು ಮುಲ್ಕಿ ಮುಡಿಬಿದ್ರೆ ಕ್ಷೇತ್ರೋಡು ಒರ್ಮ ಜೋಕುಲು ಆದಿನತೆ 25 ಇದ್ದ ಮುಲ್ಕಿದ ಒಂಜಿ ಶಾಲೆಡ್ ರಡ್ಡು ಕಿನ್ನಿಗೊಳಿದ ಶಾಲೆ ರಡ್ಡು ಮೂಡುಬಿದ್ದಿರ ಶಾಲೆ 5 ಒಟ್ಟು ಒರ್ಮ ಜೋಕುಲು ಆದಿನೊತ್ತ 25 ಆದಿನೊತ್ತ 25 ಮಾರ್ಕ್ ದೈದ ಇಡೀ ಜಿಲ್ಲೆಡ್ ಮುಲ್ಕಿ ಮೂಡುಬಿದ್ದಿರ ಕ್ಷೇತ್ರನೇ ಪ್ರಥಮ. ಇನಿ ಬಹುಶಃ ಮೂಲೊಂಜಿ ಸಂಘಟನೆ ಈ ಭಾಗಡು ಉಳ್ಳಾಲೋಡು ಕರಿಣ ಇರುವ ವರ್ಷದಿಂಚಿನಿ ಎಡ್ಡ ರೀತಿಯ ಕೆಲಸ ಕಾರ್ಯವನ್ನು ಮಲ್ತೊಂದುಂಡು. ಸಮಾಜದ ಅಶಕ್ತರಿಗೆ ಸಮಾಜದ ಕಷ್ಟಡುಪುನಕ್ಲೆಗೆ ಸಮಾಜದ ಪ್ರತಿಭೆಲೆಗೆ ಅಕ್ಲಿನ ನಾಡ್ದು ಬತ್ತದ ಅಕ್ಲಿಗೆ ಪ್ರೋತ್ಸಾಹ ಕೊರ್ಪನಂಚಿನ ಅಶಕ್ತರೇನು ನಾಡ್ದು ಬತ್ತ ಅಕ್ಲಿಗೆ ಸಹಕಾರ ಕೊರ್ಪನಂಚಿನ ಐತ ಒಟ್ಟಿಗೆ ಸಮಾಜಡು ಎಡ್ಡ ಕೆಲಸ ಮಲ್ತದೆ ತೀರ್ಥದ ಮಿತ್ತು ಬರ್ತದೆ ಮಿತ್ತುಂತದ್ದು ಮಿತ್ತ ಸ್ಥಾನಗೂ ಬಂದಾಗ ತೀರ್ಥ ಸ್ಥಾನೋಡು ತಿನ್ನಕ್ಲಿಗೆ ಸಹಕಾರ ಕೊರ್ದು ಅಕ್ಲಿನ ಆರೈಕೆ ಮಲ್ಪನಂಚಿನ ಜನನು ನಾಡ್ದು ಬತ್ತು ಒಂಜಿ ಬ್ರಹ್ಮಶ್ರೀ ಸೇವಾರತ್ನ ಪ್ರಶಸ್ತಿಯನ್ನು ಕೊರ್ಪನಂಚಿನ 3-4 ಕಾರ್ಯಕ್ರಮನು ಈ ಸಂಸ್ಥೆ ಕರಿನ ಹಲವಾರು ವರ್ಷದ್ದು ಮಲ್ತೊಂದು ಬರೋದೊಂದೊಂದು ಪನ್ಪುನ ನಂಗೆ ಮಾತಾಡಿಗಳ ಗೊತ್ತಿತ್ತಿನ ಕಂಡನಿ ಬೊಕ್ಕಾರು ಬ್ಯಾಂಕ್ ಇಡಿತೇರಿ ಕರ್ನಾಟಕ ಬ್ಯಾಂಕ್ ಅದನ್ನ ಅರಿತೇರಿ ಹಿಂಗೆ ನೆನೆಪುಂಡು ಬ್ಯಾಂಕಿಗೆ ಅನ್ನು ಪೋತೆ ವಿಜಯ ಬ್ಯಾಂಕ್ ಇತ ಬ್ಯಾಂಕ್ ಆಫ್ ಬರೋಡಾ ಇನಿ ಕಂಡನೇನ ಕೆಲಸದೊಟ್ಟಿಗೆ ಉದ್ಯಮ ಬುಳಿಯೊಂದು ಬನ್ನಾಗ ಯಾನ್ಲೈಗೆ ಸಹಕಾರ ಮಲ್ಪಡೋದು ಬ್ಯಾಂಕಿಗೆ ರಿಸೈನ್ ಮಲ್ತದ್ದು ಬರ್ತದೆ ಅದರೊಟ್ಟಿಗೆ ಸೇರೊಂದು ಕುಡ್ಲಾಡು ಭಾರಿ ಮಲ್ಲ ಉದ್ಯಮಿ ಅದು ರಮೇಶ್ ಕುಮಾರ್ ಪ್ರಸಿದ್ಧಿನ ಪಡೆಯರು ಅಣ್ಣ ಇತ್ಯಾರಿಗೆ ಆರೋಗ್ಯದ ಸಮಸ್ಯೆ ತಿನ್ನಟಾತ್ರ ಆ ಕಾರ್ಯಕ್ರಮಗಳು ಅವ್ರು ಪೋಪುಜೇರು ಅನ್ನ ಶ್ರೀಮತಿ ಸಮಾಜದ ಸೇವೆ ಮಲ್ಪನದೊಟ್ಟಿಗೆ ಅಶಕ್ತಿಯನ್ನ ಕಣ್ಣೀರು ಒರೆಸುವಂಚಿನ ಕೆಲಸ ಮಲ್ತೊಂದು ಎದೋ ಬೇತೆ ಜನಕ್ಲೆಗೆ ಇನಿ ಸಹಕಾರ ಕೊರ್ಪಿನಿಯನ್ನು ತೂದು ಇನಿ ನಾಡ್ದು ಅರೆ ನೀನು ಗುರುತಿಸವನಂಚಿನ ಯಾಕೆಂದ್ರೆ ಬರೀ ಸಮಾಜದ ಸೇವೆ ಮಲ್ಪನ ಸಮಾಜದ ಕೆಲಸ ಮಲ್ಪನಂಚಿನ ಜನಕ್ಕೂ ಇತ್ತೇಳಿದಂಡ ಅಕ್ಲಿನ ನಾಡು ಬದ್ದಕ್ಲಿನ ಗುರುತಿಸೋದು ಅಕ್ಲಿಗೆ ನಮ್ಮ ಗೌರವ ಮಲ್ಪಡೋದು ಯಾಕೆಂದ್ರೆ ನನಾತ್ ನಿಖಲ ಕೈಟ್ ಅಶಕ್ತರಿಗೆ ಅದಂಡ ಬಡವರಿಗೆ ಅದಂಡ ವಿದ್ಯಾದಾನ ಮಲ್ಪನಂಚಿನ ವಿದ್ಯಾ ಕಲ್ಪನಂಚಿನ ಜೋಕ್ಲೆಗೆ ಸಹಕಾರ ಮಲ್ಪನಂಚಿನಾಗ್ಲೇನು ನಾಡು ಬದ್ದದು ಗುರುತಿಸದೆ ನಮ್ಮ ಗೌರವ ಪುರಸ್ಕಾರ ಮಲ್ಪನ ಅವು ನಮ್ಮ ಧರ್ಮ. ಇನಿ ಈ ಒಂಜಿ ಬ್ರಹ್ಮಶ್ರೀ ಬಿಲ್ಲವ ವೇದಿಕೆ ದಕ್ಲ ಅರೆ ನೀನು ಈ ಒಂಜಿ ಗೌರವಗ ರೇಣ ಆಯ್ಕೆ ಮಲ್ತದಿನ ಅರೆಗೆ ಗೌರವ ಸನ್ಮಾನ ನಮ್ಮ ಮಲ್ದ ಅಂಚನೆ ಅವೇತೋ ಜೋಕ್ಲೆಗೆ ಇನ್ನು ಜೋಕ್ಲನ ಅಪ್ಪೆಮ್ಮೆ ಮೂಲ ಇಲ್ಲ ನಮ್ಮ ಅವೇತೋ ಜೋಕ್ಲೆಗೆ ಇನ್ನು ಮಸ್ತ್ ಖುಷಿ ಆಪಣ ಅಪ್ಪೆಮ್ಮಗೆ ಎನ್ನ ಬಾಲೆ ಇನ್ನು ಸ್ವಲ್ಪ % ಮಿತ್ತಿದೆ ಎನ್ನ ಬಾಲೆ ಬಾರಿ ಹುಷಾರು ಎನ್ನ ಬಾಲೆ ಕಲ್ಪನೆ ಎಡ್ಡೆ ಉಂಡು ಈ ಒಂಜಿ ಅಭಿಮಾನ ಪ್ರತಿಯೊಂದು ಅಪ್ಪೆಮ್ಮಕ್ಲೆ ಇನ್ನು ಬೈದಿನಂಚನ ಇನಿ ಒಂಜಿ 15 ಜೋಕ್ಲೆಗೆ ಕುಡಾತು ಜೋಕ್ಲೆಗೆ ಬೇತೆ ರೀತಿಯಲ್ಲಿ ನಮ್ಮ ಸನ್ಮಾನ ಗೌರವವನ್ನು ಮಲ್ತ ಇನಿ ನಮ್ಮ ಮಾತೆರ್ಲ ಏರೆಗೆ ಬೋಡಾದು ಬೆನ್ಪಿನಿಂದ ಕೆಂಡ ನಮ್ಮ ಜೋಕ್ಲೆಗೆ ಬೋಡಾದು ಇನ್ನು ದೇವರನ್ನ ದೇವಸ್ಥಾನಕ್ಕೆ ಬಂಡ ದೇವರನ್ನ ಒಂಜಿ ಪೂಜೆ ಮಲ್ಪಂಡ ನಮ್ಮ ನಟ್ಟು ನೀರೆಗಿಂದ ನಂಗೆ ನಟ್ಟುಜ ಪ್ರತಿ ಒಂಜಿ ಅಪ್ಪೆ ಮೇಲೆ ನಟ್ಟುನಿ ದೇವರೇನ ಜೋಕ್ಲೆ ಗೆಡ್ಡೆ ವಿದ್ಯೆ ಕೊರ್ಲೆ ಎಡ್ಡೆ ಬುದ್ಧಿ ಕೊರ್ಲೆ ಎಡ್ಡೆ ಆರೋಗ್ಯ ಕೊರ್ಲೆ ಇಂದ ನಮ್ಮ ನಟ್ಟುವ
ಜೋಕ್ಲೆ ನಂಗೆ ಆಸ್ತಿ ಜೋಕ್ಲೆಗೆ ನಮಯತ ಆಸ್ತಿ ಮಲ್ತದ ಅಂತ ಬಂದು ಜೋಕ್ಲು ನಂಗೆ ಆಸ್ತಿ ಅವಡು ಇನ್ನು ಮುಲ್ಲು ಮಸ್ತ್ ಜನ ಜೋಕ್ಲು ಸನ್ಮಾನನು ಗೌರವವನ್ನು ಸ್ವೀಕಾರ ಮಲ್ತೇರು ಕಷ್ಟೊಡುತ್ತಿನ ಜೋಕ್ಲೆಗೆ ಕಲ್ಪೆರ ಸಹಕಾರ ಮಲ್ಪನಂಚಿನ ಪ್ರತಿಭಾವಂತ ಜೋಕ್ಲೆಗೆ ಸಮಾಜ ಇನಿ ಸಹಕಾರ ಕೊರ್ಪನಂಚಿನ ಕೆಲಸವನ್ನು ಮಲ್ತೊಂದುಂಡು ಅಂಚಾದ ಕಷ್ಟ ಭಂಗ ಬಡತನ ಒಂದು ಶಾಪತ್ತು ಒಂದು ದೇವೇರು ಕೊಡ್ತೀನಿ ಐನ ನಮ್ಮ ಎದುರಿಸಾದ ಐನ ನಮ್ಮ ಚಲೊಟ್ಟು ನಮ್ಮ ಪ್ರಯತ್ನ ಬರ್ತದೆ ಐನು ಎದುರಿಸಾದ ನಮ್ಮ ಸಮಾಜೋಡು ಅತನ ಬದುಕಡು ನಮ್ಮ ನಡತೊಂದು ಪೋಡು ಇನಿ ಮುರೊಂಜಿ ಸೋಷಿಯಲ್ ಮೀಡಿಯಾಡ್ ಒಂಜಿ ಎಲ್ಲಿ ಒಂಜಿ ವಿಷಯ ಬರ್ತೀನಿ ನಾನೇನೊಂಜಿ ದಯ ಪನ್ಪೆ ಅಂದಕ್ಕೆ ಎಂಡ ಒಂಜಿ ದೇವಸ್ಥಾನಕ್ಕೆ ಹೋದು ಕ್ಯೂಟ್ ಉಂತಿಯರಿಗೆ ದೇವಸ್ಥಾನ ತೀಯರೆ ಉದಾಹರಣೆಗೆ ಕುದ್ರೋಳಿ ದೇವಸ್ಥಾನಕ್ಕಿಂತ ಪತ್ತಗ ಅದು ನನ್ನ ತಿರುಪತಿ ದೇವಸ್ಥಾನಕ್ಕೊಂದು ಪತ್ತಗ ಮಸ್ತ್ ಜನ ಕಾಸು ತಿನ್ನಕಲು ಮಾತು ಎಂಜಾಕೆಂಡ ನಮ್ಮ ಊರುಡು ಕಾಸು ಕೊರ್ರೆ ದರ್ಶನಕ್ಕೂ ಬೇತೆ ದಿಕ್ಕಡು ಮತ್ತೆ ಕಾಸು ಕೊರ್ರೆ ಉಂಡು ನಿಕ್ಲೆ ಗೊತ್ತುಂಡು ತಿರುಪತಿಗೆ ಪೋಪುಂಡ ಅಂಡ ಕೈತಲ್ಬೋದು ಬೇಗ ದರ್ಶನ ಮಲ್ಪೊಂಡ 500 ರೂಪಾಯಿ 1000 ರೂಪಾಯಿ 2000 ರೂಪಾಯಿ ಟೋಕನ್ ತೆಪ್ಪೊಡು ಅಂಚಂದ ಪಾಪ ದಕ್ಕಲ್ಡಜ್ಜಿ ದೇವರನ್ನ ದರ್ಶನ ಮಲ್ಪೊಡು ಒಲ್ತು ಪಾಪ ಬದದು ಕ್ಯೂಟ್ ಒಂದು ತೇರಿಗೆ ಗಂಟೆ ಕಟ್ಲೆ ಕ್ಯೂಟ್ ಒಂದುಂಡಲ್ಲ ದೇವರನ್ನ ದರ್ಶನ ಒಂದು ಇತ್ತೆ ಬತ್ತಿನೇ ಬೇಗ ಕಾಸು ಕೊಡ್ದು ಟೋಕನ್ ಮಲ್ತು ತುಂಬು ದೇವರನ್ನು ತುದ್ದು ಪೋಪೆ ಅದನ್ನೊಬ್ಬರಿ ಕ್ಯೂಟ್ ತಿನೇ ಪಾಪ ಪನ್ಪೆಗೆ ಏತಕ್ಕೆ ಈತು ಪೊರ್ತು ಕಾತದು ದೇವರೇನ ನಲ್ಲ ಕೈತಡೆ ಬಾರಿ ಆತಜಿಂದ ನನಗೆ ದೇವರ ಪನ್ಪೆಗೆ ಓ ದೇವರೇ ಯಾನು ಏತು ದೂರ ಹೊಡೆದು ಬೈದೆ ಏತು ಗಂಟೆ ಕಾತು ಕುಲ್ಲೆ ಅಂಡಲ ನಿನ್ನವರ ದರ್ಶನ ಮಲ್ಪೇರೆ ಕೊಂಚ ಅವಕಾಶ ತೆಗಿಜತ್ತ ಇತ್ತೆ ಬತ್ತಿನಕಲು ಕಾಸು ಕೊಡ್ದು ಬೇಗ ಬೇಗ ಶ್ರೀಮಂತೇಳಿ ನಾನು ತೂದು ಪೋಪೇರು ಎಂಕೊಂಜಿ ನೀನು ಈತು ಗಂಟೆ ಕಾಪುನಾಗಲ ಅವಕಾಶ ಕೊರ್ಜತ್ತ ಅಂತ ದೇವರ ಬಂದ್ಬೇ ಬೇಜಾರು ಪಾತೆ ಅನ್ನಕ ದೇವರು ಬಂದ್ಬೆರ್ಗೆ ಓ ಮೂರ್ಖ ನಿಕ್ಕ ಮರಳು ಈಯೇ ಏನನ್ನ ಕನತದ ಮೂಲ ಸ್ಥಾಪನೆ ಮಲ್ದ ಈಯೇ ಎಂಕ್ ಪೂಜೆ ಪುರಸ್ಕಾರ ಪುರ ಕೊರ್ಪ ಈಯೇ ಎಂಕ್ ಪ್ರತಿವಂಜನೆಲ್ಲ ಮಲ್ಪ ಪ್ರತಿವಂಜನೆ ನಾನು ತೂಡು ನೀರೇ ಬರ್ಪ ನಿಜವಾದ ಮನ್ಪುನಂದ ಯಾನು ನಿನ್ನಡಲ ಉಲ್ಲೆ ನಿನ್ನ ಅಪ್ಪೆಮ್ಮಡಲ ಉಲ್ಲೆ ನಿನ್ನ ಪರಿಸರ ಒಳ್ಳೆ ಕಷ್ಟದಕ್ಲೆಂಟ್ಲ ಉಲ್ಲೆ ಪೂರ ದಿಕ್ಕಡ್ಲ ಉಲ್ಲೆ ಈ ಇಡೇ ಜಾಯ ಬೈದ ದೇವರ ಪನ್ಪು ನಾವು ಇಡೀ ಜಗತ್ತಿಡು ಪ್ರತಿ ಒಂಜಿ ಜಾಗಡ್ಲ ಆತ್ಮನೇ ಪರಮಾತ್ಮ ಎಂದು ಬಂತೇನೆ ನಿನ್ನ ಅಪ್ಪೆಮ್ಮಡ ದೇವರೇನು ತೂಲ ನಿನ್ನ ನೆರೆಕರಡುತ್ತಿನ ಕಷ್ಟದ ಸಮಸ್ಯೆ ಇಡುತ್ತಿನಕ್ಲೆಗೆ ಸಹಾಯ ಮಲ್ಪನ ಮುಖಾಂತರ ಏನನ್ನು ತೂಲಾಯಿ ಏರೆಗೆ ಭಂಗ ಉಂಡ ಏರೆಗೆ ಕಷ್ಟ ಉಂಡ ಏರು ಸಮಸ್ಯೆ ಇಡುಲೇರ ಅಕ್ಲಡಿ ಏನನ್ನು ತೂಲಾಯಿ ಅವೇ ಅನು ದೇವೇರನಿಕ್ಕೆ ಅಂಚಾದ ಈ ಏನನ್ನು ಮೂಲ ಬದದಿ ಎಂಗು ತುಯ್ಯರ ತಿಕ್ಕದಿಜಿ ಅನ್ನ ಕಾತೊಂದಿಲ್ಲ ಅಂದು ಬಂಡ ನಾವು ನಿನ್ನ ತಪ್ಪು ಎನ್ನ ತಪ್ಪು ಅತ್ತಂದು ದಯಕೆಂಡ ದೇವರಿಗೆ ನಮ್ಮ ಪೂಜೆ ಮಲ್ತದ್ದು ಪುರಸ್ಕಾರ ಮಲ್ತದ್ದು ಪೂರ ಮಲ್ತದ್ಲ ಕಡೆ ಕೈತ ನೈವೇದ್ಯನ ತಿನ್ಪಿನಿ ನಮ್ಮನೆ ಆ ಪೂರ್ಣ ನಮನೆ ದೆತ್ತೊನ್ನು ಆ ಫಲವಸ್ತನ ನಮನೆಗೆ ಎತ್ತೊನ್ನು ಅಂಚಾದ ದೇವರಿಗೆ ಕೊರ್ಪಿನ ನಮ್ಮತ್ ದೇವೇರೆ ನಂಕು ಕೊರಡು ಅಂಚಾದು ಪುನಗ ದೇವೇರೆ ನಂಕು ಕೊರ್ನಾಗ ನಮ್ಮ ಮಾತೆಲ್ಲ ಸೇರ್ದಿಂಚಿನ ಕೂಟವನ್ನು ಕಟ್ಟದೆ ಸಮಾಜದ ಕಷ್ಟೊಡುತ್ತಿನ ಅಶಕ್ತರಿಗೆ ಕೊರಪನ ಮುಖಾಂತರ ಒಂದು ದೇವರನ ಕೆಲಸ ದೇವರನ್ನು ತೂಪಿನ ಕೆಲಸ ದೇವರಿಗೆ ಕೊರಪಿನಿ ಬಂದಾಗ ನಮ್ಮ ಅಶಕ್ತರಿಗೆ ಕೊರಪನ ದೇವರಿಗೆ ಕೊರಪನ ಅಂಚಿನ ಕೆಲಸ ಕಷ್ಟೊಡುತ್ತಿನ ಅಕ್ಲೆಗೆ ಪ್ರತಿಭಾನ್ವಿತರಿಗೆ ಅಕ್ಲೆಗೆ ನಮ್ಮ ದಾದ ಸಹಕಾರ ಮಲ್ಪ ನಾವು ದೇವರನ ಕೆಲಸ ಅಂತ ನೆನೆತೊಂದು ಇನ್ನು ಬಿಲ್ಲವ ವೇದಿಕೆ ಹಲವಾರು ವರ್ಷ ದೇವರಿಗೆ ಸಂದವನಂಚಿನ ಕೆಲಸನು ಅಶಕ್ತರಿಗೆ ಕಷ್ಟೊಡುತ್ತಿನ ಅಕ್ಲೆಗೆ ಮಲ್ಪನ ಮುಖಾಂತರ ಈ ಸೇವೆಯನ್ನು ಮಲ್ತೊಂದು ಬೈದೇರು ನಿಜವಾದ ಅಕ್ಲೆಗೆ ನನಾತ್ ಸಮಾಜದ ಸೇವೆ ಮಲ್ಪನಂಚಿನ ಶಕ್ತಿನ ಪರಮಾತ್ಮೆ ಬ್ರಹ್ಮಶ್ರೀ ನಾರಾಯಣ ಗುರುಸ್ವಾಮಿ ಕೊರಡೊಂದು ದೇವರಡ ನಟ್ಟೊಂದು ಅಕ್ಲೆಗೆ ಶುಭಾಶಯ ಪಡೆದು ನನ್ನ ಪಾತ್ರನಂತವೆ ನಮಸ್ಕಾರ ಸನ್ಮಾನ್ಯ ನವೀನ್ ಚಂದ್ರ ಡಿ ಸುವರ್ಣ ಅಧ್ಯಕ್ಷರು ಅಖಿಲ ಭಾರತ ಬಿಲ್ಲವರ ಯೂನಿಯನ್ ಬೇರ್ನ ಅಮೃತ ಹಸ್ತೋಡು ಕೊರಡು ಪದ್ಯಾನದ ವಿನಂತಿ ಬಂದದಲ್ಲಿ ಸುರುಕಾದ ಆತ್ಮಿಕ ಡಾಕ್ಟರ್ ಸುಂದರ ಮೋರ್ಲಾ ಮಂಜಿನಾಡಿ ದಯಮಲ್ತದ ಪುದಾರಿತನಕಲು ವೇದಿಕೆ ಬೋರ್ಡು ಪಂದನಿಕಲ ವಿನಂತಿ ಬಂದಲ್ಲ ಆತ್ಮಿಕ ಡಾಕ್ಟರ್ ಸುಂದರ ರಕ್ಷಿತ್ ಕೊಣಾಜೆ ಸನ್ ಆಫ್ ರಾಜೇಶ್ ಕೊಣಾಜೆ ಜಂಕ್ಷನ್ ದಿವ್ಯಶ್ರೀ ಡಾಕ್ಟರ್ ಆಫ್ ನಾರಾಯಣ ಪೂಜಾರಿ ಕಟ್ಟಾಜೆ ಕಿನ್ಯ ಕೌಶಿಕ್ ಸನ್ ಆಫ್ ಜಯಾನಂದ ಬೆಲ್ರಿಂಗೆ ಮೇಘ ಡಾಕ್ಟರ್ ಆಫ್ ಸದಾನಂದ ಶಿವಶಕ್ತಿನಗರ ಸೋಮೇಶ್ವರ ಲಾವಣ್ಯ ಡಾಕ್ಟರ್ ಆಫ್ ಚಂದ್ರಶೇಖರ್ ಬಾಳೆಪುನಿ ಶರಣ್ಯ ಪೂಜಾರಿ ಡಾಕ್ಟರ್ ಆಫ್ ಲೋಕನಾಥ್ ಕುತ್ತಾರ್ ಪಂಡಿತ್ ಹೌಸ್ ನವೇಶ್ ಸನ್ ಆಫ್ ವಾಸುದೇವ ಜೇರಿ ಕ್ರಾಸ್ ದೇರ್ಲಕಟ್ಟೆ ಋತ್ವಿ ಡಾಕ್ಟರ್ ಆಫ್ ರವಿ ಕೊಲ್ಯ ಅಭಿಷೇಕ್ ಸನ್ ಆಫ್ ಪರಮೇಶ್ವರ ಕೊಣಾಜೆ ಕಕ್ಕೆಮಜಾನ್ ವಿನೀತ್ ಕುಮಾರ್ ಸನ್ ಆಫ್ ವಿಜಯ್ ಕುಮಾರ್ ಗಣೇಶ್ ನಗರ ಓವರ್ ಬ್ರಿಡ್ಜ್ ತೊಕ್ಕೋಟ್ ಮೇಕಲು ದಯಮಲ್ತದ ವೇದಿಕೆ ಬರಡು
ಗೋಕರ್ಣನಾಥೇಶ್ವರ ದೇವಸ್ಥಾನ ಕುದ್ರೋಳಿದ ಆಡಳಿತ ಮುಕ್ತೇಶ್ವರ ನಂಚಿತನ ಶ್ರೀ ಎಚ್.ಎಸ್. ಸಾಯಿರಾಮೇರೆ ಈ ಬರ್ತು ಇನ್ನಿತ ಪೊರ್ಲಕಂಠದ ಲೇಸಿಗೆ ಭಿನ್ನ ಮದಿಪು ಕೊಡೊಂದು ಭಿನ್ನಯ ಮತ್ತೊಂದುಲ್ಲೆ ಸೀಮಿತ ಕೆಲಸ ಕಾರ್ಯಗಳನ್ನು ಮಾಡುತ್ತೇವೆ ತಿದೆಯಾದರೂ ಅದೆಲ್ಲವೂ ಸಾಮಾಜಿಕ ಅಭಿವೃದ್ಧಿಗೆ ಪೂರಕವಾದ ಕೆಲಸಗಳು. ಸಮಾಜವನ್ನು ಮೇಲಕ್ಕೆತ್ತುವ ಪ್ರಾಮಾಣಿಕ ಪ್ರಯತ್ನದ ಕೆಲಸಗಳಾಗಿವೆ. ಅಂಕೆಯ ಲೆಕ್ಕಕ್ಕಾಗಿ ಕೆಲಸ ಮಾಡುವ ವ್ಯವಸ್ಥೆ ಇವರಲ್ಲಿಲ್ಲ. ಮಾಡುವ ಕೆಲಸದ ಬದ್ಧತೆ ಸಂತೋಷ ನೀಡುತ್ತಿದೆ. ಸಮಾಜಕ್ಕೆ ಇಂತಹ ಸಂಘಟನೆ ಅಗತ್ಯತೆ ಹೆಚ್ಚಿದೆ. ಇಂದು ಬ್ರಹ್ಮಶ್ರೀ ಬಿಲ್ಲವ ವೇದಿಕೆ ಇದೇ ಕೆಲಸವನ್ನು ಮಾಡುತ್ತಿದೆ. ಶೈಕ್ಷಣಿಕ ಸಾಧಕ ವಿದ್ಯಾರ್ಥಿಗಳನ್ನು ಗುರುತಿಸಿ ಪ್ರೋತ್ಸಾಹಿಸಿ ಬೆಳೆಸುವ ಪ್ರಯತ್ನದಲ್ಲಿದ್ದಾರೆ. ಇದಕ್ಕಾಗಿ ಸಂಘಟನೆ ಎಲ್ಲ ಪದಾಧಿಕಾರಿಗಳನ್ನು ಅಭಿನಂದಿಸುತ್ತೇನೆ. ಶೈಕ್ಷಣಿಕ ದತ್ತು ಸ್ವೀಕಾರಕ್ಕೆ ಚಾಲನೆ ನೀಡುವ ಅವಕಾಶ ನೀಡುವುದಕ್ಕೆ ವಂದಿಸುತ್ತಾ ನಾರಾಯಣ ಗುರುಗಳು ಸಂಘಟನೆಗೆ ಬಲ ತುಂಬಲಿ ಎಂದು ಆಶಿಸಿ ಮಾತು ಮುಗಿಸ್ತೇನೆ. ವಂದನೆಗಳು. ಬ್ರಹ್ಮಶ್ರೀ ನಾರಾಯಣ ಗುರುಗಳ ಧ್ಯೇಯ ವಾಕ್ಯಗಳನ್ನು ಪರಿಪಾಲಿಸಿಕೊಂಡು ಸಂಘಟನೆಯಿಂದ ಬಲಯುತರಾಗಬೇಕೆಂದು ಮನಗಂಡು ಬ್ರಹ್ಮಶ್ರೀ ಬಿಲ್ಲವ ವೇದಿಕೆ ಎಂಬ ಸಂಘಟನೆಯನ್ನು ಗಟ್ಟಿಗೊಳಿಸಿ ಗುರುತತ್ವದಂತೆ ಸಂಘಟನೆಯಿಂದ ಬಲಯುತರಾದರೆ ಸಾಲದು, ಜೊತೆಗೆ ಜ್ಞಾನ ಸಂಪತ್ತನ್ನು ಹೆಚ್ಚಿಸಿಕೊಳ್ಳಲು ಶಿಕ್ಷಣವು ಅತೀ ಮುಖ್ಯವೆಂದು ತಿಳಿದು ಈ ನಿಟ್ಟಿನಲ್ಲಿ ಶಿಕ್ಷಣ ಸೇವೆ ಸಂಘಟನೆ ಎಂಬ ಸೂತ್ರದಡಿಯಲ್ಲಿ ತನ್ನ ಸೇವೆಯ ಸುದೀರ್ಘ ಅವಧಿಯ 20ನೇ ವರ್ಷಕ್ಕೆ ಕಾಲಿಟ್ಟು ಸಮಾಜ ಸೇವೆಯಿಂದ ಸಾರ್ಥಕತೆಯನ್ನು ಪಡೆದುಕೊಂಡು ಬಂದ ನಿಮ್ಮೀ ಸಂಘದ ಕೆಲಸ ಕಾರ್ಯವು ಶ್ಲಾಘನೀಯ. ಸಂಘಟನೆಯೊಂದಿಗೆ ಸಮಾಜದಲ್ಲಿರುವ ಸೇವಾ ಸಾಧಕರನ್ನು ಗುರುತಿಸಿ ನಿಮ್ಮೀ ಸಂಘದಲ್ಲಿ ಬ್ರಹ್ಮಶ್ರೀ ಪ್ರಶಸ್ತಿಯನ್ನು ನೀಡುತ್ತಾ ಬಂದಿರುವಿರಿ. ಇಂದು ನಿಮ್ಮೀ ವೇದಿಕೆಯಲ್ಲಿ ನನ್ನ ಸೇವೆಯನ್ನು ಗುರುತಿಸಿ ನನಗೆ ಈ ದಿನ ಬ್ರಹ್ಮಶ್ರೀ ಸೇವಾ ಪ್ರಶಸ್ತಿಯನ್ನು ನೀಡಿ ಸಾಮಾಜಿಕ ಕ್ಷೇತ್ರದಲ್ಲಿ ನನ್ನ ಜವಾಬ್ದಾರಿಯನ್ನು ಮತ್ತಷ್ಟು ಹೆಚ್ಚಿಸಿದಿರಿ. ಮುಂದೆಯೂ ನಾನು ಸುಮ್ಮನೆ ಕುಳಿತುಕೊಳ್ಳಬಾರದು. ಇನ್ನಷ್ಟು ಸೇವಾ ಕಾರ್ಯಗಳು ಈ ಸಮಾಜಕ್ಕೆ ಸಿಗುವಂತಾಗಬೇಕೆಂದು ಬಯಸಿ ಅಭಿಮಾನಪೂರ್ವಕವಾಗಿ ನನ್ನನ್ನು ಗೌರವಿಸಿದ ಬ್ರಹ್ಮಶ್ರೀ ಬಿಲ್ಲವ ವೇದಿಕೆಯ ಸರ್ವ ಸದಸ್ಯರಿಗೂ ಹೃತ್ಪೂರ್ವಕ ಕೃತಜ್ಞತೆಗಳನ್ನು ಸಲ್ಲಿಸುತ್ತೇನೆ. ಯಾಕೆಂದರೆ ನಾವು ಮಾಡುವ ಸೇವೆ ನಮ್ಮ ಆತ್ಮತೃಪ್ತಿ ಹಾಗೂ ಭಗವಂತನಿಗೆ ತಿಳಿದರೆ ಸಾಕು ಎಂದು ಬಲವಾಗಿ ನಂಬಿದವಳು ನಾವು. ಇಷ್ಟರವರೆಗೆ ಪ್ರಚಾರ ಬಯಸಿ ಪ್ರತಿಫಲಾಕ್ಷೆ ಬಯಸಿ ಎಂದೂ ನಾನು ಸೇವೆಯನ್ನು ನೀಡಲಿಲ್ಲ. ಹಾಗಾಗಿ ಬ್ರಹ್ಮಶ್ರೀ ನಾರಾಯಣ ಗುರುಗಳ ಹೆಸರಿನಿಂದ ಸಿಕ್ಕ ಈ ಪ್ರಶಸ್ತಿಯನ್ನು ಅವರ ಚರಣಕಮಲಗೆ ಶಿವಭಕ್ತ ಅತ್ಯಂತ ಪ್ರೀತ್ಯಾಧಾರಗಳಿಂದ ಇಲ್ಲಿ ನೆರೆದಿರುವ ನನ್ನೆಲ್ಲ ಸಮಾಜ ಬಾಂಧವರ ಪ್ರೀತಿಯ ಕಾಣಿಕೆಯಾಗಿ ಪಡೆದಿರುವೆನು. ಈ ದಿನದ ಮತ್ತೊಂದು ವಿಶೇಷ ಕಾರ್ಯಕ್ರಮ ಶೈಕ್ಷಣಿಕ ದತ್ತು ಸ್ವೀಕಾರ. ಇಂದಿನ ಮಕ್ಕಳೇ ಮುಂದಿನ ಭವ್ಯ ಭಾರತದ ಪ್ರಜೆಗಳಾಗಬೇಕು ಎಂದು ಶೈಕ್ಷಣಿಕವಾಗಿ ವಿದ್ಯಾರ್ಥಿಗಳನ್ನು ಹಾಗೂ ಹೆಣ್ಣೊಂದು ಕಲಿತರೆ ಶಾಲೆಯೊಂದನ್ನು ತೆರೆದಂತೆ ಎಂಬ ನಾನುಡಿಯಂತೆ ವಿದ್ಯಾರ್ಥಿನಿಯರನ್ನು ದತ್ತು ಸ್ವೀಕರಿಸಿ ಅವರ ಭವಿಷ್ಯಕ್ಕೊಂದು ಭದ್ರ ಬುನಾದಿಯನ್ನು ಕಲ್ಪಿಸಿ ಸಮಾಜಕ್ಕೆ ಮಾದರಿಯಾಗಿ ಕೆಲಸ ಕಾರ್ಯಗಳನ್ನು ಮಾಡಿ ಸೇವಾ ಮಾಣಿಕ್ಯರಾಗಿ ಸಮಾಜಕ್ಕೆ ಆಸರೆಯಾಗಿ ನೀವು ನಿಂತಿದ್ದೀರಿ ಎಂದು ಹೇಳಲು ತುಂಬ ಸಂತೋಷವಾಗುತ್ತಿದೆ. ಮುಂದೆಯೂ ಸಮಾಜದ ಒಳಿತನ್ನೇ ಸದಾ ಗಮನದಲ್ಲಿಟ್ಟುಕೊಂಡು ನಿಮ್ಮ ಈ ಸಂಘವು ನಿರಂತರವಾಗಿ ಇನ್ನಷ್ಟು ಸಮಾಜಮುಖಿ ಚಿಂತನೆಯ ಸೇವಾ ಕಾರ್ಯಗಳನ್ನು ಮಾಡಿ ನಿಮ್ಮ ಸಂಘಟನೆಯು ತಳಮಟ್ಟದಲ್ಲೇ ಆಳವಾಗಿ ಬೇರೂರಿ ಅತ್ಯಮೂಲ ಸೇವೆಯೊಂದಿಗೆ ಮುಂಬರುವ 25ನೇ ವರ್ಷವನ್ನು ಅಮೋಘವಾಗಿ ಪೂರೈಸಿ ಇನ್ನಷ್ಟು ಸಮಾಜಮುಖಿ ಚಿಂತನೆ ಯೋಜನೆಯೊಂದಿಗೆ ವಿಶೇಷವಾಗಿ ಬೆಳ್ಳಿ ಹಬ್ಬದ ಮಹೋತ್ಸವವನ್ನು ಆಚರಿಸುವಂತಾಗಲಿ ಎಂದು ಹೃತ್ಪೂರ್ವಕವಾಗಿ ಶುಭ ಹಾರೈಸುತ್ತೇನೆ. ಜೈ ಗುರುದೇವ್. ಸರ್ಕಾರಿ ಆಸ್ಪತ್ರೆ ಕುಡ್ಲದ ಮೂತ್ರ ರೋಗ ವಿಭಾಗದ ಮುಖ್ಯಸ್ಥರ ನಂಚಿತ ಡಾಕ್ಟರ್ ಸದಾನಂದ ಪೂಜಾರ್ಲು ಇನ್ನಿತ ಭಿನ್ನ ಮದಿಪನ್ನು ಕೊಡುವುದು ಭಿನ್ನಾಯ ಮತ್ತೊಂದಲ್ಲ. ನಾನು 2002ರಲ್ಲಿ ಶ್ರೀಯುತ ಕೆ.ಟಿ. ಸುವರ್ಣರು ಈ ಬ್ರಹ್ಮಶ್ರೀ ಬಿಲ್ಲವ ವೇದಿಕೆಯನ್ನು ಆರಂಭಿಸಿದಾಗ ಕೂಡ ಇಲ್ಲಿ ಮುಖ್ಯ ಅತಿಥಿಯಾಗಿದೆ. ಅದಲ್ಲದೆ 3 ವರ್ಷದ ಹಿಂದೆ ಕೂಡ ಅವರು ನನ್ನನ್ನು ಕರೆದಿದ್ದರು. ಈ ವರ್ಷ ಕೂಡ ಕರೆದರು. ನಮ್ಮ ಮೇಲೆ ಒಂದು ಅತೀವ ಪ್ರೀತಿಯನ್ನು ಇಟ್ಟು ನಾವು ಬೆಳಿಬೇಕು, ಜೊತೆಗೆ ಸಮಾಜಕ್ಕೂ ಕೂಡ ನಾವು ಬೆಳೆದ ರೀತಿ ಒಂದು ಮಾದರಿಯಾಗಬೇಕೆನ್ನುವಂಥ ದೃಷ್ಟಿಯಿಂದ ಮೊನ್ನೆ ಕೂಡ ನಾನು ಬರುವಾಗ ಅವರು ನಾನು ಓಟಿಯಲ್ಲಿದ್ದೆ, ಬರಬೇಕಂತ ಕೇಳಿದರು. ಕಾದು ನಿಂತು ಅಲ್ಲಿ ನಮ್ಮ ಅಸಿಸ್ಟೆಂಟ್ ಹತ್ರ ನಮ್ಮ ಏನು ಇನ್ವಿಟೇಷನ್ ಇದೆ ಅದನ್ನು ಕೊಟ್ಟೋದು. ಒಂದು ಜತೆ ಸೇರುವುದು ಆರಂಭ, ಜತೆ ಸೇರಿ ಚರ್ಚಿಸುವುದು ಪ್ರಗತಿ, ಜತೆ ಸೇರಿ ಮುಂದುವರಿಸಿಕೊಂಡು ಹೋಗೋದು ಯಶಸ್ಸು ಅಂತೇಳಿ ಸುಮಾರು 20 ವರ್ಷಗಳ
ಅವಿರತ ಶ್ರಮದಿಂದ ಕೆ ಟಿ ಸುವರ್ಣರು ಮತ್ತು ಅವರೊಟ್ಟಿಗಿರುವಂಥ ಯುವಕರ ತಂಡ ಕಟ್ಟಿಕೊಂಡು 20 ವರ್ಷ ನಡೆಸಿದ್ದಾರೆ ಅಂತ ಹೇಳಿದರೆ ಅದು ಕೆ ಟಿ ಸುವರ್ಣ ಮತ್ತು ಅವರ ತಂಡವರ ಯಶಸ್ಸು ಅಂತೇಳಿ ನಾನು ಈ ಸಂದರ್ಭದಲ್ಲಿ ಹೇಳಿಕೆ ಬಯಸ್ತೇನೆ. ಕೆ ಟಿ ಸುವರ್ಣರು ನನಗೆ 2001ರಲ್ಲಿ ನಾನು ಸರ್ಕಾರಿ ಆಸ್ಪತ್ರೆಗೆ ಸೇರಿದಾಗ ಒಂದು ವ್ಯಕ್ತಿಯನ್ನು ಕರ್ಕೊಂಡು ಬಂದಿದ್ದರು. ಅವರು ಅವರದೇ ಲಾರಿಯನ್ನು ಅವರು ಚಾಲನೆ ಮಾಡ್ಕೊಂಡು ಹೋಗುವಾಗ ಲಾರಿ ಪಲ್ಟಿಯಾಗಿ ಅವರ ಕಾಲು ತುಂಡಾಗಿತ್ತು. ಒಬ್ಬ ಮನುಷ್ಯನಿಗೆ ಎಷ್ಟೇ ಎತ್ತರಕ್ಕೆ ಹೋದರೂ ತೊಂದರೆಗಳಾದಾಗ ಯಾವ ಹಂತಕ್ಕೆ ಹೋಗೋದಕ್ಕೆ ಅಂತ ಹೇಳೋದಕ್ಕೆ ಆ ವ್ಯಕ್ತಿ ಒಂದು ಉದಾಹರಣೆ. ಕಾಲು ತುಂಡಾಗಿತ್ತು, ಜೊತೆಗೆ ಅದಾಗಿ ಸರಿಯಾಗುವಷ್ಟೊತ್ತಿಗೆ ಅವರ ಹೆಂಡತಿಗೆ ಗಂಟಲು ಕ್ಯಾನ್ಸರ್ ಆಗಿತ್ತು. ಗಂಟಲು ಕ್ಯಾನ್ಸರ್ ಆಗಿ ಈ ಕೆ ಟಿ ಸುವರ್ಣರಿಗೆ ಫೋನ್ ಮಾಡಿ ಹೇಳ್ತಾರೆ ಅವರ ಸಂಸ್ಕಾರ ಮಾಡಲಿಕ್ಕೆ ಇವ್ರ ಹತ್ರ ದುಡ್ಡಿಲ್ಲ. ಇದೇ ಕೆ ಟಿ ಸುವರ್ಣರು ಅಲ್ಲಿ ಹೋಗಿ ನಿಂತು ಸಂಸ್ಕಾರ ಮಾಡಿದಂಥ ಒಬ್ಬ ವ್ಯಕ್ತಿ ಇದ್ದರೆ ಅದು ಕೆ ಟಿ ಸುವರ್ಣ. ಅದಕ್ಕಾಗಿ ಯಾವಾಗಲೂ ಇಂಥ ಒಂದು ಕಳಕಳಿ ಇದ್ದಾಗ ನಿಮಗೆ ದೇವರು ಕೂಡ ದೇವರು ಜೊತೆಗೆ ನಮ್ಮ ಗುರುಗಳು ಕೂಡ ಬೆನ್ನು ನಿಲ್ತಾರೆ. ನೀವು ಕಟ್ಟಿದಂಥ ಸಂಸ್ಥೆ ಅದು 50 ಅಲ್ಲ 100 ವರ್ಷ ಕೂಡ ಮುಂದುವರೆಕೊಂಡು ಹೋಗ್ತದೆ ಅಂತ ಹೇಳೋದನ್ನು ಈ ಸಂದರ್ಭದಲ್ಲಿ ಹೇಳಿಕೆ ಬಯಸ್ತೇನೆ. ನಾವು ಕೂಡ ಯಾವಾಗಲೂ ಹೇಳೋದುಂಟು, ನಮ್ಮಲ್ಲಿ ಹೇಗೆ ಅಂದರೆ ಒಂದು ಜಾತಿಯ ಶೋಷಣೆ ಇದೆ ಅಂತೇಳಿ. ನಾವು ಸುವರ್ಣರಿಗೆ ಕೂಡ ನಾನು ಹೇಳಿದ್ದೆ, 7ನೇ ತರಗತಿಯಲ್ಲಿರುವಾಗ ನಮ್ಮ ಊರಿನಲ್ಲಿ ನಮಗೆ ಬಹಳ ನಾವು ಇನ್ನೋಸೆಂಟ್ ವ್ಯಕ್ತಿಗಳು. ನಿಮ್ಗೆ ಗೊತ್ತಿರ್ಬೋದು, ಗ್ರಾಮೀಣ ಪ್ರದೇಶ ನಮ್ಮ ಬೆಳ್ತಂಗಡಿ ತಾಲೂಕಿನ ಒಂದು ಗ್ರಾಮದಲ್ಲಿ ನಾವು SLC ನಾನು ಕ್ಲಾಸಲ್ಲಿ ಟಾಪರ್. ಹೀಗೆ ಓದ್ತಾ ಇರಬೇಕಾದ್ರೆ 7ನೇ ತರಗತಿಯಲ್ಲಿ ನಾನು ನನ್ನ ತಮ್ಮಂದಿರು ಜೊತೆಗೆ ಎಲ್ಲ ಹುಡುಗರು ದೇವಸ್ಥಾನಕ್ಕೆ ಹೋದಾಗ ಅಲ್ಲಿಯ ಬಾವಿಯ ನೀರನ್ನು ಎಳಿಲಿಕ್ಕೆ ಹೋದಾಗ ಅಲ್ಲಿಯ ಮುಕ್ತೇಶ್ವರು ಬಂದು ಹೇಳಿದರು, ನೀವು ಯಾರ ಮಗ ಅಂತ. ನಾನು ಹೇಳಿದೆ, ಇಂಥ ನಮಗೆ ಅಲ್ಲಿಯವರೆಗೆ ಜಾತಿಯ ಕೂಡ ನಾವು ಯಾವ ಜಾತಿಗೆ ಸೇರಿದವರು ಕೂಡ ಅಂತ ನಮ್ಗೆ ಗೊತ್ತಿರಲಿಲ್ಲ. ನಾನು ಇಂಥವ್ರ ಜಾತಿ ಹೇಳಿದಾಗ ಅವರೊಂದು ಮಾತು ಹೇಳಿದರು, ನೀವು ಪೂಜಾರಿಯವರು ಬಾವಿಯ ನೀರನ್ನು ಸೇದಬಾರ್ದು ಅಂತ ಹೇಳಿದರು. ಅತ್ಯಂತ ಪ್ರತಿಭಾವಂತನಾದಂಥ ನನಗೆ ಈ ಪ್ರಶ್ನೆ ಇವತ್ತಿಗೂ ಕಾಡ್ತಾ ಇದೆ, ನಿರಂತರವಾಗಿ ಕಾಡ್ತಾ ಇದೆ. ಆದರೆ ಸಂತೋಷದ ವಿಷಯ ಏನಂದರೆ, ನಾನು ಸತತವಾಗಿ 22 ವರ್ಷಗಳ ಸಾಧನೆಯ ಜೊತೆಗೆ MBBS ಮಾಡಿದೆ, MS ಮಾಡಿದೆ, ಬ್ಯಾಂಗ್ಳೂರು ಮೆಡಿಕಲ್ ಕಾಲೇಜಲ್ಲಿ MCH ಯೂರಾಲಜಿ ಸುಮಾರು 22 ವರ್ಷ ಓದಿ ಒಂದು ಸಾಧನೆಯನ್ನು ಮಾಡಿ ನಾನು ವೆಲ್ಲಾಕಿಗೆ ಪೋಸ್ಟಿಂಗ್ ಆದಾಗ ಅದೇ ಮುಕ್ತೇಶ್ವರು ನನಗೆ ಫೋನ್ ಮಾಡಿ ಹೇಳಿದರು, ನಿನ್ನ ಸಾಧನೆಗೆ ನಾನು ಬಹಳಷ್ಟು ಅಭಿಮಾನ ಪಡ್ತೇನೆ, ನಮ್ಮ ಊರಿನವ, ನಮ್ಮ ದೇವಸ್ಥಾನಕ್ಕೆ ನೀನು ಮುಖ್ಯ ಅತಿಥಿಯಾಗಿ ಬರಬೇಕು, ನಿನಗೆ ಸನ್ಮಾನ ಮಾಡಬೇಕು. ಇದನ್ನು ನಾನು ಅನೇಕ ಮೀಡಿಯಾದ ಎದುರು ಹೇಳಿಕೆ ಇಚ್ಛೆಪಡುವುದಿಲ್ಲ, ಯಾಕೆಂದರೆ ನಾನು ಇಂಡಿಯನ್ ಮೆಡಿಕಲ್ ಅಸೋಸಿಯೇಷನ್ನ ದಕ್ಷಿಣ ಕನ್ನಡ ಶಾಖೆಯ ಪ್ರಧಾನ ಕಾರ್ಯದರ್ಶಿ ಕೂಡ. ನನಗೆ ಇವತ್ತು ಎಲ್ಲ ಮುಂದುವರೆದ ವರ್ಗದವರು ನನ್ನನ್ನು ಬೆಂಬಲಿಸ್ತಾರೆ. ಹಾಗೆಂತೇಳಿ ನಾನು ನಡೆದು ಬಂದ ದಾರಿಯನ್ನು ನಾನು ಮರೀಲಿಕ್ಕೆ ಆಗುವುದಿಲ್ಲ, ಇದು ಆಗಿದ್ದು ಸತ್ಯ. ಅವರಿಗೂ ಕೂಡ ಮನವರಿಕೆ ಆಗಿದೆ, ಇದು ಮಾಡಬಾರ್ದಿತ್ತು, ಯಾಕೆ ಹೀಗಾಯಿತು ಅನ್ನೋ ಹೇಳುವುದಕ್ಕೋಸ್ಕರ ನಿಮ್ಮ ಹತ್ರ ಹೇಳ್ತಾ ಇದ್ದೇನೆ ಅಷ್ಟೇ. ನಾರಾಯಣ ಗುರುಗಳು ಹೇಳಿದಂಥ ವಿದ್ಯೆಯಿಂದ ಸ್ವತಂತ್ರರಾಗಿರಿ, ಸಂಘಟನೆಯಿಂದ ಬಲಯುತರಾಗಿರಿ ಅಂತ ಹೇಳುವುದಕ್ಕೆ ನಾವು ಈ ಕಲಿತ ವಿದ್ಯೆಯಿಂದ ಅವರು ನನ್ನನ್ನು ಕರೆಯುವ ಹಾಗೆ ಮಾಡಿದ್ರು. ಆವಾಗ ನಾನು ಅದನ್ನು ಹೇಳಿರಲಿಲ್ಲ ಅವರಿಗೆ. ಅದು ಎಲ್ಲಿವರೆಗೆ ಹೋಯ್ತು ಅಂದರೆ ಅವರ ಹೆಂಡತಿಗೆ ಈಗ ಡಯಾಲಿಸಿಸಲ್ಲಿದ್ದಾರೆ. ಅವರಿಗೆ ಅರ್ಜೆಂಟ್ ಊರಿಗೆ ಪ್ರತಿ ವರ್ಷ ಅವರು ನಮ್ಮ ದೇವಸ್ಥಾನದ ಕಾರ್ಯಕ್ರಮಕ್ಕೆ ಊರಿಗೆ ಬರ್ತಾರೆ. ಆವಾಗ ಅವರಿಗೆ HPHCG ಪಾಸಿಟಿವ್ ಇದೆ. ಯಾವ ಪ್ರೈವೇಟ್ ಹಾಸ್ಪಿಟಲಿಗೆ ಸ್ವಲ್ಪ ಅಂದರೆ ಪಾಸಿಟಿವ್ HPHCG ಮತ್ತು HIV ಪಾಸಿಟಿವ್ ಇದ್ದರೆ ಅದಕ್ಕೆ ಸಪ್ರೇಟ್ ಮಿಷಿನ್ ಬೇಕು. ಅದು ಅವರಿಗೆ ಸಿಕ್ಕಿರಲಿಲ್ಲ. ಆಗ ನನಗೆ ಫೋನ್ ಮಾಡಿ, ನಾನು ವೆಲ್ಲಾಕಲ್ಲಿ ನಮ್ಮಲ್ಲಿ 2 ಮಿಷಿನ್ HIV ಮತ್ತು HPHCGಗೆ ಸಪ್ರೇಟ್ ಇಟ್ಟಿದ್ದೇವೆ, ಅಲ್ಲಿ ನಿಂತು ನಾನು ಅವರ ಡಯಾಲಿಸಿಸ್ 3 ದಿನ ಮಾಡಿ ಕಳಿಸಿದ್ದೇನೆ. ಯಾಕೆಂದರೆ ಇದು ದೇವರ ಒಂದು ಇದು ನೋಡಿ, ದೇವರು ಕಾಯುವವನೊಬ್ಬ ಮೇಲೆ ಇರುವಾಗ ಕಾಯಕವಿಲ್ಲದವರ ಕುಹದ ಮಾತಿಗೆ ನಾವು ಅಂಜಬಾರ್ದು ಅಂತ ಹೇಳ್ತಾರೆ. ನಾವು ಮೇಲೆ ಬರುವಾಗ ಯಾರು ಇರ್ಬೋದು, ನಾನಿರ್ಬೋದು, ಕೆ ಟಿ ಸುವರ್ಣ ಇರ್ಬೋದು, ನಮ್ಮ ನವೀನ್ಚಂದ್ರ ಸುವರ್ಣ ಇರ್ಬೋದು, ಚಂದ್ರಶೇಖರ್ ಉಚ್ಚಿಲ್ ಇರ್ಬೋದು, ಅಥವಾ ಇಲ್ಲಿರುವ ಅನೇಕ ವ್ಯಕ್ತಿಗಳು ಮೇಲೆ ಬರುವಾಗ ನಿಮ್ಮ ಬಗ್ಗೆ ನೆಗೆಟಿವ್ ಹೇಳ್ತಾರೆ, ಅದು ಹಾಗೆ ಅಂತೆ ಹೀಗಂತೆ. ಅಥವಾ ನಮ್ಮ ಊರ್ಮಿಳಾ ಮೇಡಮ್ ಇರ್ಬೋದು, ಮೇಲೆ ಬರುವಾಗ ನಿಮ್ಮ ಬಗ್ಗೆ ಕಾಳು ಎಳೆಯುವವರು ಜಾಸ್ತಿ. ಆದರೆ ತಿಳಿದವರು ಹೇಳಿದ್ದಾರೆ, ಕಾಯುವ ಒಬ್ಬ ಮೇಲೆ ಇರುವಾಗ ಕಾಯಕವಿಲ್ಲದವರ ಕುಹಕದ ಮಾತಿಗೆ ಅಂಜಬೇಡ ಅಂತ. ನಾವು ಕೂಡ ಬಹಳಷ್ಟು ಕಷ್ಟಪಟ್ಟು ಅನೇಕ ಎಡರು ತೊಡರುಗಳನ್ನು ಎನಿಸಿ ಆ ಒಂದು ನಂಬಿಕೆ ಇಟ್ಟು ಈ ಒಂದಲ್ಲ ಒಂದು ದಿನ ನಾವು ಮಾಡುತ್ತಿರುವಂತಹ ಈ ಕೆಲಸಕ್ಕೆ ಬೆಂಬಲ ಸಿಕ್ಕೇ ಸಿಗ್ತದೆ ಎನ್ನುವಂಥ ಒಂದು ಆಶಯದೊಂದಿಗೆ ಇವತ್ತು ಒಂದು ಒಳ್ಳೆಯ ಸ್ಥಿತಿಗೆ ನಿರ್ಮಾಣ ಆಗಿದ್ದಾರೆ. ಸಮಾಜದಲ್ಲಿರುವ ಉಮ್ಮನಾಥ್ ಕೋಟೆಯನ್ನು ಕೂಡ ನನ್ನ ಬಹಳ ಗೌರವದಿಂದ ಹೇಳ್ತೇನೆ. ನಾನು ನನಗೆ ಕೃಷ್ಣ ಪಾಲೆಮರ ಮತ್ತು ಉಮ್ಮನಾಥ್ ಕೋಟೆ
ರೀತಿಯ ನನ್ನ ಕ್ಲಿನಿಕ್ಗೆ ಬಂದು ನನ್ನ ಚಿಕಿತ್ಸೆಯನ್ನು ಪಡೆದಿದ್ದಾರೆ ಅಂತ ಹೇಳುವಂಥ ಮಾತನ್ನು ಕೂಡ ನಾನು ಅಭಿಮಾನದಿಂದ ಹೇಳಿಕೆ ಬಯಸ್ತೇನೆ. ಬಹಳಷ್ಟು ಒಳ್ಳೆಯ ವ್ಯಕ್ತಿ, ಸರಳ ವ್ಯಕ್ತಿತ್ವ. ಒಮ್ಮೆ SCSಗೆ ಬಂದಿದ್ದರು. ನಾನು ಅವರಿಗೆ ಜೀವರಾಜಪುರಕ್ಕೆ ಫೋನ್ ಮಾಡಿದೆ, MLA ಬರ್ತಾ ಇದ್ದಾರೆ, AC ರೂಮಲ್ಲಿ ಒಂದು ವ್ಯವಸ್ಥೆ ಮಾಡಿ ಅಂತ. ಅವರು ಅಲ್ಲಿ ನಿರಾಕರಿಸಿ ಎಲ್ಲರೂ ಕೂತ್ಕೊಳ್ಳುವಲ್ಲಿ ಒಂದು MLA ಬಂದು ಕೂತಿದ್ದಾರೆ ಅಂದರೆ ಅವ್ರು ಇರಬೇಕಿತ್ತು, ನಾನು ಹೇಳಬೇಕಿತ್ತು ಅಂತ ಬಯಸ್ತಿದ್ದೆ. ಅವರು ಅರ್ಜೆಂಟ್ ಕೆಲಸದಿಂದ ಹೋಗಿದ್ದಾರೆ. ಅಂಥ ಒಬ್ಬ ಸರಳ ವ್ಯಕ್ತಿ ಅಂತ ಹೇಳುವುದಕ್ಕೆ ನಾನು ಬಯಸ್ತೇನೆ. ಹಾಗಾಗಿ ನಾವೆಲ್ಲ ಇಷ್ಟೆಲ್ಲ ಮಾಡ್ತೇವೆ. ನಾರಾಯಣ ಗುರುಗಳು ಹೇಳಿದರು, ವಿದ್ಯೆ ನಿಮ್ಮ ಜೀವನವನ್ನು ಅರಳಿಸ್ತದೆ, ಆರೋಗ್ಯ ಜೀವವನ್ನು ಉಳಿಸ್ತದೆ. ಈ ಎರಡು ವಿಷಯಗಳನ್ನು ಸುಮಾರು 50 ವರ್ಷಗಳ ಹಿಂದೆ ಹೇಳಿದ್ದಾರೆ ಅವರು. ಇದನ್ನು ಸರ್ಕಾರ ನಿರ್ವಹಿಸಬೇಕು ಅಂತ. ಆಗ ಮಾತ್ರ ನಮ್ಮ ದೇಶ ಉದ್ಧಾರ ಆಗ್ತದೆ, ಸಮಾಜ ಉದ್ಧಾರ ಆಗ್ತದೆ ಅಂತೇಳಿ. ನೀವು ನೋಡಿ, ನ್ಯೂಜಿಲ್ಯಾಂಡಿಂದ ನಿನ್ನೆ ಒಂದು ನರ್ಸ್ ನನ್ನ ಕ್ಲಿನಿಕ್ಗೆ ಬಂದಾಗ ಆ ನರ್ಸ್ ಹತ್ರ ನಾನು ಕೇಳಿದೆ, ಗಂಡನನ್ನು ಕರ್ಕೊಂಡು ಬಂದಿದ್ರು, ಕ್ರಿಶ್ಚಿಯನ್ ಮಹಿಳೆ. ಅವರಿಗೆ ಕೇಳಿದೆ ನಾನು, ನ್ಯೂಜಿಲ್ಯಾಂಡ್ನಲ್ಲಿ ವ್ಯವಸ್ಥೆ ಹೇಗಿದೆ? ಎಲ್ಲವೂ ಸರ್ಕಾರ. ಆರೋಗ್ಯ ಕ್ಷೇತ್ರವನ್ನು ಅವರು ಮತ್ತು ವಿದ್ಯಾ ಕ್ಷೇತ್ರವನ್ನು ಪ್ರೈವೇಟ್ನವ್ರಿಗೆ ಕೊಟ್ಟಿಲ್ಲ. ಕೊಡಬಾರ್ದಂತ ಹೇಳೋದಲ್ಲ, ಆ ಒಂದು ನೋಡಿ ನಾರಾಯಣ ಗುರುಗಳು ಹೇಳಿದಾಗೆ ಆ ವ್ಯವಸ್ಥೆ ಇವತ್ತು ಉನ್ನತ ಮುಂದುವರಿದ ರಾಷ್ಟ್ರಗಳಲ್ಲಿ ಸರ್ಕಾರದ ಹಿಡಿತದಲ್ಲಿದೆ. ಮತ್ತೊಂದು ಹೇಳಿದರು ಅವರು, ಮಾತೃಭಾಷೆಯಲ್ಲಿ ಶಿಕ್ಷಣ ಕೊಡಿ, 3 ಭಾಷಾ ಸೂತ್ರ ಅಂತ. ಅದು ನಾರಾಯಣ ಗುರುಗಳ ಕಾನ್ಸೆಪ್ಟು. ಅದರಲ್ಲಿ ಮಾತೃಭಾಷೆ ಅವ್ರದ್ದು ಮಲಯಾಳಂ, ಆಮೇಲೆ ಇಂಗ್ಲೀಷ್ ಮತ್ತು ಸಂಸ್ಕೃತ, ಈ 3 ಭಾಷೆಗಳಿಗೆ ಆದ್ಯತೆ ಕೊಟ್ಟರೆ ಮಾತ್ರ ನಾವು ಮುಂದುವರಿಬೋದು ಅಂತ ಹೇಳಿದ್ದಾರೆ. ಈಗ NMC ನ್ಯೂ ಎಜುಕೇಷನ್ ಪಾಲಿಸಿಯಲ್ಲಿ ಅದನ್ನು ಅಳವಡಿಸಿದ್ದಾರೆ. ಇದು ನಾರಾಯಣ ಗುರುಗಳಿಂದ ಪ್ರೇರೇಪಿತಗೊಂಡಿದೆ ಅಂತ ಹೇಳೋದಕ್ಕೆ ನಾವೆಲ್ಲರೂ, ಹಿಂದುಳಿದ ವರ್ಗದವೆಲ್ಲರೂ ಅಭಿಮಾನ ಪಡಬೇಕಂತ ಹೇಳಿ ಈ ಸಂದರ್ಭದಲ್ಲಿ ಹೇಳಿಕೆ ಮಾಡ್ತೇನೆ. ಆದರೆ ಈಗ ಕೊನೆಯದಾಗಿ ಟೈಮ್ ಇಲ್ಲ. ಆಗಲೇ ಸುವರ್ಣರೆಲ್ಲ ಹೇಳ್ತಾ ಇದ್ರು, ಇನ್ನು ಜನ ಕೇಳುವುದಿಲ್ಲ ಅಂತೇಳಿ. ಹಾಗಾಗಿ ಸಂಕ್ಷಿಪ್ತ ಕೊನೆಯ ಮಾತನ್ನು ಹೇಳಿ ನನ್ನ ಭಾಷಣವನ್ನು ಮುಗಿಸ್ತೇನೆ. ನಾವೆಲ್ಲ ಇಷ್ಟೆಲ್ಲ ಒದ್ದಾಡೋದು ಯಾಕೆ? ನೆಮ್ಮದಿಗೋಸ್ಕರ. ನನ್ನ ಹತ್ರ ಒಂದು ರೋಗಿ ಬಂದು ಹೇಳ್ತಾನೆ, ಡಾಕ್ಟರ್ ನನ್ನ ಹತ್ರ 2 ಬಾರಿದೆ, ಇದೆಲ್ಲ ನನ್ನ ಹತ್ರ ಕೋಟಿಗಟ್ಟಲೆ ಆಸ್ತಿದೆ, ಆದರೆ ನಾನು 22 ವರ್ಷದಿಂದ ನಿದ್ದೆ ಮಾಡ್ತಿದ್ದೇನೆ, ಏನು ಕಾರಣ ಅಂತ ಕೇಳಿದರು. ಬಹುಶಃ ನನಗೂ ಉತ್ತರ ಕೊಡಲಿಕ್ಕೆ ಆಗಿಲ್ಲ. ನಿಮ್ದು ಆಗಿದೆ 22 ವರ್ಷ, ಈಗ ನಿಮಗೆ 68, ಬಹುಶಃ ಇನ್ನು 1 ವರ್ಷ ಅಲ್ಲ, ಮುಗಿಸಿಬಿಡಿ, ಮಾತ್ರೆಯಲ್ಲೇ ಮುಗಿಸಿಬಿಡಿ ಅಂತೇಳಿ ಅವ್ರು ಲಾಸ್ಟ್ ಇಯರ್ ತೀರಿದ್ರು ಪಾಪ. ಅಂದರೆ ಇಷ್ಟೆಲ್ಲ ಮಾಡೋದು ನೆಮ್ಮದಿಗೋಸ್ಕರ ಅಂತ ಹೇಳೋದು. ದುಡ್ಡು ಮಾಡೋದು ಮಾತ್ರ ನೆಮ್ಮದಿಯಲ್ಲ ಅಂತ ಹೇಳೋದನ್ನು ನೀವು ತಿಳ್ಕೊಂಡು, ದುಡ್ಡು ಬೇಕು, ಖಂಡಿತವಾಗಿ ಬೇಕು. ಯಾಕೆಂದರೆ ನಾನು ಒಳ್ಳೆ ಡಾಕ್ಟರ್ ಅಂತೇಳಿ ನನಗೆ ಯಾರು ಫ್ಲ್ಯಾಟ್ ಫ್ರೀ ಕೊಡೋದಿಲ್ಲ, ಯಾರೂ ಕೂಡ ಫ್ರೀ ಕೊಡೋದಿಲ್ಲ, ಅಥವಾ ಯಾರೂ ಕೂಡ ನನಗೆ ಉಚಿತವಾಗಿ ಮಾಡೋದಿಲ್ಲ. ಗೌರವಯುತವಾಗಿ ನಮ್ಮ ಕಷ್ಟಪಟ್ಟು ನಾನು 4ವರೆಗೆ ಹೇಳ್ತೇನೆ, 4ವರೆಗೆ ಹೇಳಿ 4 ಗಂಟೆಗೆ ಕೂಡ ಎದ್ದು 4 ಕಾಲಕ್ಕೆ ಆಪ್ರೇಷನ್ ಮಾಡಿದ್ದೇನೆ, ಹಾರ್ಡ್ ವರ್ಕ್ ಮಾಡಿದ್ದೀನಿ. ಸೊ ಹಾಗಾಗಿ ನಾನು ಹೆನ್ರಿ ಫೋರ್ಡ್ ಹೇಳಿದಾಗೆ ಪ್ರಯತ್ನ ಪ್ರಯತ್ನ ಪ್ರಯತ್ನ. ನೀನು ಹೇಗೆ ಸಕ್ಸಸ್ ಆಗಿದೆ ಅಂದರೆ 3 ಪ್ರಯತ್ನ ಪ್ರಯತ್ನ ಪ್ರಯತ್ನ. ಹಾಗಾಗಿ ಮತ್ತೊಂದು, ನಾವು ಕೊನೆಯದಾಗಿ ನಾವು ಬೇರೆಯವರ ಬಗ್ಗೆ ಆಲೋಚನೆ ಮಾಡ್ತೀವಿ, ಅದನ್ನು ಬಿಡಬೇಕು. ಒಂದು ಕಡೆ ಮಂಕುತಿಮ್ಮ ಕಗ್ಗದಲ್ಲಿ ಒಂದು ವಾಕ್ಯ ಇದೆ, ಇರುವ ಭಾಗ್ಯವ ನೆನೆದು ಬಾರದಿನ್ನನ್ನು ಬಿಟ್ಟು ಬಿಡು ಹರ್ಷಕ್ಕಿದೆ ದಾರಿಗೆ ಅಂತೇಳಿ. ಬೇರೆಯವರ ಬಗ್ಗೆ, ಅವನ ಹತ್ರ ಕಾರಿದೆ, ಅವನ ಹತ್ರ ಲಾಡ್ಜ್ ಇದೆ, ಕೆ ಪಿ ಸುರೇಶ್ ಹತ್ರ ಒಳ್ಳೆ ಕೋಟಿಗಟ್ಟಲೆ ದುಡ್ಡಿದೆ, ಅಥವಾ KT ಸುವರ್ಣರು ಆಗಿದ್ದಾರೆ ಹೀಗಿದ್ದಾರೆ ಅಂತ ಹೊರಗುವ ಬದಲು ಅವರು ಕೂಡ ನಮ್ಮ ಸಮಾಜಕ್ಕೆ ಏನಾದರೂ ಅವರ ದುಡ್ಡಿದ್ದರಿಂದ ನಮಗೆ ಸಮಾಜಕ್ಕೆ ಒಳ್ಳೆಯ ಕೊಡುಗೆಯನ್ನು ಕೊಟ್ಟಿದ್ದಾರೆ ಅಂತ ಹೇಳುತ್ತಾ, ನಿಮಗೆಲ್ಲ ವಂದಿಸುತ್ತಾ, ಎಲ್ಲರೂ ಇಲ್ಲಿ ಸಹಕಾರ ಮಾಡಿದವರು ಕಾರ್ಯಕ್ರಮಕ್ಕೆ ಮಕ್ಕಳು ಉಂಟಲ್ಲ, ಸ್ಕಾಲರ್ಶಿಪ್ ಕೊಂಡು ಹೋಗಿ ಸೀದಾ ಹೋಗೋದಲ್ಲ, ಮತ್ತೆ ಇಲ್ಲಿ ಗೆಸ್ಟ್ ಆಗಿಯೋ ಮತ್ತೆ ಈ ಕಾರ್ಯಕ್ರಮ ಸಪೋರ್ಟ್ ಆಗಿ ನಿಲ್ಲಬೇಕು ಅಂತ ಹೇಳ್ತಾ ನನ್ನ 2 ಮಾತು. ನಮ್ಮ ಇನ್ನು ಕರೆನ 22 ವರ್ಷದಿಂಚಲ್ಲ ಈ ಕಾರ್ಯಕ್ರಮ ವೇದಿಕೆ ಮಲ್ತೊಂದುಂಟು. ನಮ್ಮನ್ನು ಆಲೋಚನೆ ಮಾಡ್ಬೇಡು, 22 ವರ್ಷದಿಂದ ಈ ವೇದಿಕೆದ ಸಹಾಯ ಹಸ್ತವನ್ನು ಪಡೆದು ಇಡೀ ಸಮಾಜದ ಗಣ್ಯ ವ್ಯಕ್ತಿಯಾದ ಬದುಕಿನಂಚಿನ ಒಂದೇ ವ್ಯಕ್ತಿ ಅಲ್ಲ ಈ ವೇದಿಕೆ ಎದುರುಡಲ್ಲ ಬಂದ ಕೈದಾರ್ ಪೊಲಿಯರಲ್ಲ ಏರಾನ್ಲ ಒರಿ ಇನ್ನಿತ ಈ ಕಾರ್ಯಕ್ರಮ ಯಾನು ಭಾಗವಹಿಸಿದ್ದೇನಾ? 22 ವರ್ಷದಿಂದ ಇನಿ ಕೊರನಂಚಿನ ಅನೇಕ ಜೋಕ್ಲೆಯನ್ನು ಸಾಂಕದು ಮಲ್ಲಮಲ್ತದ್ದು ದತ್ತದೆತ್ತಂದು ಇನಿ ಒಂಜಿ ಸೇವೆ ಮಲ್ತಿನಂಚಿನ ಬಿಲ್ಲ ವೇದಿಕೆದ ಕಾರ್ಯಕ್ರಮ ನಿಸ್ವಾರ್ಥವಾದ ಕಾರ್ಯಕ್ರಮ. ಆ ಕಾರ್ಯಕ್ರಮದ ಇನಿ ಎಂಚಿನ ನಮ್ಮ ಆ ವೇದಿಕೆ ಹಿಡ್ದು ನಮ್ಮ ಸ್ವಂತಕ್ಕೋಸ್ಕರ ಪಡೆವಂದನ ದತ್ತ ಒಂಜಿ ಭಾಗಾಂಡಲ ಆ ವೇದಿಕೆ ಕೊಡ್ತು ಅಂಡ ಇನಿ ವೇದಿಕೆ ಇನಿ ಪುನರಪಿ ಕಷ್ಟವರ್ಮಂಚ ಅವಶ್ಯಕತೆ ಇಜ್ಜಿ ನಮ್ಮ ಜೋಕುಲು ಎನ್ನೋಡು ಈ ಜೋಕುಲಿಗೆ ನಮ್ಮ ಅಪ್ಪೆಲ್ಲು ಪಂಡದ ಕೊರೋಡು ನಮಗ ಬಿಲ್ಲಾ ವೇದಿಕೆದ ಮೂಲಕವಾದ ನಿಕ್ಕೆ ದತ್ತು ಶಿಕ್ಷಣ ಕೊಡದು ಇನ್ನು ಈ ಹಂತಕ್ಕೆ ಬತ್ತಿದದ್ದ ಆ ಮೂಲಕವಾದ ನಿನ್ನ ಒಂಜಿ ಕೊಡುಗೆಯನ್ನು ನಿನ್ನ ಒಂಜಿ ಪಾಲದ ಸೇವೆಯನ್ನು ಆ ಬಿಲ್ಲಾ ವೇದಿಕೆ ಕೊಟ್ಟ ಮೂಲಕ ಇಡೀ
ಬಿಲ್ಲವ ಸಮಾಜದ ಕಷ್ಟೋಡಿತ್ತಿನ ಜೋಕಲ್ನ ಕಣ್ಣೊಚ್ಚಿನ ಕೆಲಸ ಮಲ್ಪಲ ಮಗ ಅಂದು ನಮ್ಮ ಅಪ್ಪೆಲ್ಲು ಪಣದು ಕೊರ್ನ ಮಾತ್ರ ಈನಿ ಕೊರ್ನಂಚಿನ ಈ ದತ್ತು ಸ್ವೀಕಾರದ ಈ ಕಾರ್ಯಕ್ರಮ ಯಶಸ್ವಿಯಾದ ಸಾಧ್ಯ ಉಂಟು ಬಂದುಲೆ ನಮ್ಮ ಓಲು ಸೋತ್ತ ಕೇಂದ್ರ ಬಿಲ್ಲವ ಸಮಾಜದ ದೊಂಕು ನಡೆ ಜಾಸ್ತಿ ನಮ್ಮ ಮನಸ್ಸಿದ ಒಂದು ಹಿಂಜರಿಕೆ ನಮಕ್ ತೊಂದರೆ ಕೊರೋದುಂಟು ನಮ್ಮ ತೂತ ಕರಿನ ಯಾನ ಶಾಲೆ ಬಂದಪ್ಪನಾಗ 30 ವರ್ಷ ಸಂದರ್ಭ ಅನೇಕ ನಮ್ಮ ಸಂಘ ಸಂಸ್ಥೆಯಲ್ಲೂ ಅದನ್ನ ಸಮಾಜದ ಮಲಮಲ್ಲ ಸಂಘಟನೆಯಲ್ಲೂ ಶಾಲೆಗೆ ಒಂಜಿ ಫೀಸ್ ಕೊರ್ಪುನ ಪುಸ್ತಕ ಕೊರ್ಪುನ ಕೆಲಸ ಕಾರ್ಯಗಳು ಮಲ್ತೊಂದಿತ್ತ ಎಂಚ ಕೊರದಿತ್ತಾರೆ ಕೇಂದ್ರ ಏರು ಅತ್ಯಂತ ಹೆಚ್ಚು ಅಂಕ ಪಡೆತಾರ ಅಕ್ಲಿಗೆ ಮಾತ್ರ ಕೊರ್ಪುನ ಕೆಲಸ ಕಾರ್ಯ ಹೊಂದಿತ್ತದೆ ಅಡ ಬಿಲ್ಲವ ವೇದಿಕೆ ಆ ಕಾರ್ಯಕ್ರಮ ಮಲ್ತೊಂದಿಜ್ಜಿ ನಿಜವಾದ ಏರೆಗೆ ಅವಶ್ಯಕತೆ ಉಂಡ ನಿಜವಾದ ಏರೈಕ ಅರ್ಹರ ಏರೆಗೆ ಆ ಆರ್ಥಿಕವಾದ ಕಷ್ಟ ಅಕ್ಲಿನ ಶಿಕ್ಷಣ ಕೊತ್ತ ಮೂಲಕವಾದ ಸಮಾಜ ಸದೃಢ ಸಮಾಜ ಮಲ್ಪಡೋ ದೃಷ್ಟಿಗೋಸ್ಕರ ಅನೇಕ ಜೋಕ್ಲೆ ದತ್ತು ಕಾರ್ಯಕ್ರಮ ಮಲ್ತೊಂದುಂಡು ಅಂಡ್ ಆಯ್ತು ಒಟ್ಟಿಗೆನೆ ಅತಿ ಹೆಚ್ಚು ಅಂಕದೆತ್ತಿನ ಕ್ಲಿಗಳ ಪ್ರೋತ್ಸಾಹ ಕೊತ್ತ ಕೆಲಸ ಕಾರ್ಯ ಮಲ್ತು ಒಂದು ಬಿಲ್ಲವ ವೇದಿಕೆದ ವಿಶೇಷತೆ ನೆಕ್ಕೋಸ್ಕರ ನಮ್ಮ ಗೌರವ ಕೊರಡು ಖಂಡಿತವಾದ್ಲ ಇನ್ನು ಬಿಲ್ಲವ ವೇದಿಕೆದ ಕೆಲಸ ಕಾರ್ಯ ಉಭಯ ಪ್ರಚಾರಗೋಸ್ಕರ ಮಲ್ತೊಂದಿಜ್ಜಿ ಪ್ರಚಾರಗೋಸ್ಕರ ಮಲ್ತನ ಕಾರ್ಯಕ್ರಮ ನಂಡ ಇನಿ ಮೂಲ 500 ಜನ 5,000 ಜನಕ್ಕೂ ಸೇರೋಡಿತ್ತಂದು ಕರೆನ 1,000 ಚಿಲ್ಲರ ಜೋಕುಲು 22 ವರ್ಷ ದಿಂಚ 1,000 ಜೋಕುಲು ಇತ್ತಂದ ಆ 1,000 ಜೋಕುಲು ನಟ್ಟಿಗೆ ಆಗ್ಲಿ ಇಲ್ಲದೆ ಕೊಲು 4,500 ಜನ ಬೈದು ಹೇಳ 5,000 ಬಿದ್ದು ಜನಕುಲ ಅಥವಾ ಇನ್ನು ಕಾರ್ಯಕ್ರಮ ನಡೆದು ಮಲ್ಲ ಗ್ರ್ಯಾಂಡ್ ಆಯ್ತು ಉಭಯ ಕಾರಣಗಳ ಫಲಾಪೇಕ್ಷೆ ಇದ್ದಂದ ಇಡೀ KT ಸುವರ್ಣ ತಂಡ ಇಡೀ ಉಲ್ಲಾಲ ಬಾಗಡಿನಿ ಈ ಬಿಲ್ಲವ ವೇದಿಕೆ ಸಂಘಟನೆ ಮಲ್ತಂದು ಬಹು ಕಾರಣಕ್ಕೆ ಬಿಲ್ಲವ ಸಮಾಜ ಸದೃಢವಾದ ಬುಲೆವಡು ಆ ಮೂಲಕವಾದ ಹಿಂದೂ ಸಮಾಜಕ್ಕೆ ಒಂಜಿ ಗಟ್ಟಿದ ಶಕ್ತಿನ ಕೊರಡು ಬೊಮ್ಮನ ಕಾರಣಗೋಸ್ಕರವಾದ ಬಿಲ್ಲವ ಸಮಾಜ ಪ್ರತಿ ಬಾಲ್ಯನ ಬುಲೆಪಾದು ಇನ್ನು ಸಮಾಜಕ್ಕೆ ಒಂಜಿ ಕೊಡುಗೆ ಕೊರ್ಪನ ಮೂಲಕವಾದ ಇನ್ನು ಬಿಲ್ಲವ ವೇದಿಕೆ ಕೆಲಸ ಮಲ್ತೊಂದು ನೆಕ್ಕೋಸ್ಕರ ಬಿಲ್ಲವ ವೇದಿಕೆ ಬೆರಿ ಪುಟ್ಟ ಕೆಲಸ ನಾವು ಮಾತಾಡಲ ಮಲ್ಪಗ ಇನ್ನು ನಮ್ಮ ಸಮಾಜದ ಅನೇಕ ಕೊಡುಗೆ ಇದ್ದ ಅನ್ನಕ್ಕಲು ಇನ್ನು ತೂತ ಉರ್ಮಿನ ರಮೇಶ್ ನಂಚಿನ ಅವ್ರನ್ನ ಪತಿ ನಂಚಿನ ರಮೇಶನ ನಂಚಿನ ಅನೇಕ ನಮ್ಮ ಸಾಯಿರಾಮ ನಂಚಿನ ನಮ್ಮ ನವೀನ್ ಚಂದ್ರ ಸರ್ನ ಇಡೀ ಸಂತೋಷ ಹಿಡಿದ ದಿನ ನಮ್ಮ ಉದಯಚಂದ್ರ ಡಿ ಸುವರ್ಣರು ಇನ್ನು ಜಿನೇವಾದ ಒಂಜಿ ಕಾರ್ಮಿಕ ಸಂಘಟನೆದ ಒಂಜಿ ಕಾರ್ಯಗೋಸ್ಕರವಾದ ಕೇಂದ್ರ ಸರ್ಕಾರ ಪ್ರತಿನಿಧಿ ಆದ ಕಡಪಡುದು 6 ಬಿಲ್ಲವ ಸಮಾಜದ ಬಾಲ ಇನ್ನು ಗೌರವದ ಹೆಮ್ಮೆಡು ಬಂದರೆ ಭಾರಿ ಸಂತೋಷ ಆಪುಂಡು ಒಂದು ನಮ್ಮ ಸಾಧನೆ ಒಂದಿನ ಮಲ್ತಂದನ ಮಾತ್ರ ನಾವು ಬಿಲ್ಲವ ಸಮಾಜ ಸದೃಢವಾದ ಬುಲೆರೆ ಸಾಧ್ಯ ಉಂಟು ಆ ಮೂಲಕವಾದ ಹಿಂದೂ ಸಮಾಜಕ್ಕೆ ಶಕ್ತಿ ಕೊರರೆ ಸಾಧ್ಯ ಉಂಟು ನೀನು ಖಂಡಿತವಾದ ಏರ್ಪಡೋದಕ್ಕಿಂತ ನಮ್ಮ ಅಪ್ಪೆಲ್ಲೂ ನಮ್ಮ ಜಾತಿದ ಬಗ್ಗೆ ನಮ್ಮ ದೈವದೇವರ ಬಗ್ಗೆ ನಮ್ಮ ಸಂಸ್ಕಾರದ ಬಗ್ಗೆ ನಮ್ಮ ನಾರಾಯಣ ಗುರುಗಳು ಕೊಡ್ತಿದಂಚಿನ ಆ ಒಂದು ಧ್ಯೇಯವಾಕ್ಯದ ಮೂಲಕವಾದ ಅವೇನು ಪಂಡದ ಕೊರ್ನ ಮಾತ್ರ ನಮ್ಮ ಬಿಲ್ಲವ ಸಮಾಜ ಗಟ್ಟಿಯಾದ ಸಾಧ್ಯತೆ ಉಂಟು ನಮ್ಮ ಓಡೆಂದಕ್ಕಿಂತ ನಮ್ಮ ಒಬ್ಬೇ ಒಂದು ಅವಕಾಶ ಕೊರ್ನ ಸಮಾಜ ಕೊರ್ನ ಅವಕಾಶನ ಬುರ್ಚಿ ಬಂದ ಪಿರವಂತನಗಳು ಮಾತ್ರ ತಂದೆ ಬೋಡು ಬಂದು ಎದುರು ಬೋಪಿನಂಚಿನ ಮನಸ್ಥಿತಿ ನಮ್ಮ ಇಜ್ಜಿ ನಮ್ಮ ಖಂಡಿತವಲ್ಲ ನನಾದ ದುಂಬ ಬರಡು ಸಮಾಜ ಕೊರ್ನಂಚಿನ ಅವಕಾಶ ಖಂಡಿತವಾದ ಜೊತೊಂದು ನಮ್ಮ ದುಂಬದ ನೆಕ್ಲೆಡು ಇಡೀ ಸಮಾಜಕ್ಕೆ ಶಕ್ತಿ ಕೊರ್ಮ ಸಮಾಜ ಅದು ಬುಲೆವಡು ನಮ್ಮ ಆತ್ಮೀಯರ ಹಾರೈಕೆ ಖಂಡಿತವಾದ ಎಚ್ಚರ ಪಾತ್ರ ಬಾಬುಜಿ ಅಂಡ ಇನ್ನಿತ ಈ ಸಮಯ ಪಾತ್ರ ಅವಕಾಶ ಕೊರ ನಿಕ್ಲೆ ಪೂರ ಒಂದನೇ ಮಲ್ತೊಂದು ಏನು ಪಾತ್ರ ದಾದಲ್ಲ ಓಲಾನ ತಪ್ಪಾದಿತ್ತಂದ ಹಿಂಗೆ ಕ್ಷಮೆನ ಕೊರ್ರೆ ಕೊಡಂಜಿ ಬಿಲ್ಲವ ವೇದಿಕೆದ ಮಾತಾ ಹಿರಿಯ ಕಡೆ ನಂಜಿ ಭಿನ್ನ ಇಂಜಿನ ಬಂಡ ಬಿಲ್ಲವ ವೇದಿಕೆ ಇನಿ ಯುವ ವೇದಿಕೆ ಅದು ಹೆಚ್ಚಿನ ಶಕ್ತಿಶಾಲಿ ಅದು ಬುಲೆದು ಬಾಯ್ತಂದ ಇನ್ನು ಯುವ ವೇದಿಕೆ ಅದು ಬಿಲ್ಲವ ವೇದಿಕೆ ಅದು ಬಿದ್ದಾಡ್ತದೆ ಆಯ್ತಾ ಒಟ್ಟಿಗೆ ಯುವ ವೇದಿಕೆಯನ್ನು ಪುನರಪಿ ಎಲ್ಲೆಲ್ಲೆ ಜವನರನ್ನು ಸೇರ್ಪಾದು ನಮ್ಮ ಯುವ ಶಕ್ತಿಯ ಬಡೆಯನ್ನು ಕಟ್ಟದು ಆ ಮೂಲಕವಾದ ಬಿಲ್ಲವ ವೇದಿಕೆದ ಒಂದು ಅಂಗ ಸಂಸ್ಥೆ ಆದ ಬಿಲ್ಲವ ಯುವ ವೇದಿಕೆ ಎಲ್ಲ ಪುನರಪಿ ತುಂಬ ದಿನ ಮಲ್ಪುಣ ಅಂಚಿನ ಪ್ರಯತ್ನ ಮಲ್ಪಗ ಪಣ್ಪುಣ ಅಂಜಿ ಪಾತ್ರದೊಟ್ಟಿಗೆ ನಾವು ಮಾತೆಲ್ಲ ಸೇರ್ದಿನ ಈ ಕಾರ್ಯಕ್ರಮ ಭಾರಿ ಯಶಸ್ವಿ ಆಗ್ತದೆ ಸಂತೋಷ ಆಗ್ತದೆ ನಾವು ಮಾತೆಲ್ಲ ಇನಿ ಪೂರ ಹೈಸ್ಕೂಲ್ ವಿದ್ಯಾರ್ಥಿಗಳು ಬೈದೇರಿ ಅಕ್ಕಳು ನನ್ನ ಪ್ರತಿ ಕಾರ್ಯಕ್ರಮದ ಬಿಲ್ಲವ ವೇದಿಕೆದ ಪ್ರತಿ ಕಾರ್ಯಕ್ರಮ ತನ್ನನ್ನು ತಾನು ಅರ್ಪಣೆ ಮಲ್ತದ್ದು ತನ್ನನ್ನು ತಾನು ಸೇವೆಗೆ ಅರ್ಪಣೆ ಮಲ್ತದ್ದು ಬಿಲ್ಲವ ವೇದಿಕೆದ ಸಂಘಟನೆಗೆ ಬಲಗೊರ್ಪಂಜಿನ ಕೆಲಸ ನನಗಳು ಮಾತೆಲ್ಲ ಮಲ್ಪೋಡು ಬಂದು ಎನ್ನ 2 ಪಾತ್ರ ಅಂತವೇ ಜೈ ಹಿಂದ್ ಪರ್ಲ ಪಾತ್ರದ ನುಡಿಕಾದ ಚಂದ್ರಾಸ್ ಪಂಡಿತ ಅವಸ್ಮರೆಗೆ ದಿಂಜಿ ಬಿಡಲ್ಲ ಮೌಕ್ಯದ ಸನ್ಮೇಳನಿ ಪೊರ್ತು ಸಂದಾ ಒಂದು ಪುಣಿದಾಂತಿ ಕಂಡ ತಮಿರುದಾಂತಿ ಪೊಣ್ಣು ಉಪ್ಪುದಾಂತಿನ ಅಟಿಲು ಅಪ್ಪೆದಾಂತಿನ ಇಲ್ಲು ಕೂಟಾಡ ಗುರ್ಕಾರಣ ಮದಿಪುದಾಂತೆ ಕೂಟದಕ್ಕೆ ಮುಕ್ತಲೆಚ್ಚಿಗೆ ಆ ನಿಲೆಟ್ಟು ಇನಿತ ಬ್ರಹ್ಮಶ್ರೀ ಬಿಲ್ಲವ ವೇದಿಕೆಯ ಪುರ್ಲಕಂಡದ ಚಾವಡಿದ ಗುರ್ಕಾರ್ಮದ ಗದ್ದಿಗೆಡೆ ಕುಲ್ಲಿನಾರು ಅಖಿಲ ಭಾರತ ಬಿಲ್ಲವರ ಯೂನಿಯನ್ ರಿಜಿಸ್ಟರ್ಡ್ ಕುತ್ರೋಳಿ ಮಂಗಳೂರದ ಗುರಿಕಾರ್ಲು ಶ್ರೀ ನವೀನ್ ಚಂದ್ರ ಡಿ ಸುವರ್ಣ ಈ ಪೊರ್ತು ಗುರ್ಕಾರಣ ಮದಿಪು ಕೊರ್ಲೆ ಎಂದು ಭಿನ್ನಯ ಮಲ್ತೊಂದುಲ್ಲೆ ಬಂದುಲೆ ಬಾರಿ ಒಂಜಿ ಸಂತೋಷ ಒಂದುಂಟು ದಯ ಬಂದಾಗ ಈ ಒಂಜಿ ಶೈಕ್ಷಣಿಕ ದತ್ತು ಸ್ವೀಕಾರ ಬಾರಿ ಒಂಜಿ ಅಗತ್ಯವಾಯಿನ ಕಾರ್ಯಕ್ರಮ ಸುಮಾರು ಯಾನು 20 ವರ್ಷದುಂಚಿ ನಡಪುನಂಚಿನ ಈ ಕಾರ್ಯಕ್ರಮಗೂ ನಿರಂತರವಾದ ಈ ಕಾರ್ಯಕ್ರಮಗಳು ಯಾನು ಪಾಲ್ಗೊಳ್ಳುವುದಿಲ್ಲ
ದಾದ ಬಂದಾಗ ಈ ನಮ್ಮ ಸಮಾಜದ ಆರ್ಥಿಕವಾದ ಒಂದು ಕಷ್ಟ ಹೊಡಿತೇನ ಏರಿಗೆ ಓದರೆ ಉತ್ಸಾಹ ಉಂಡ ಅಂಚಿನ ಒಂಜಿ ಕುಟುಂಬದ ಜೋಕ್ಲೇನು ನಾಡ್ದು ಅಕಲೆಗೆ ಶೈಕ್ಷಣಿಕ ಒಂಜಿ ಪ್ರೋತ್ಸಾಹ ಕೊರ್ಪಿನ ಅಂಚಿನ ಭಾರಿ ಉತ್ತಮ ಕಾರ್ಯಕ್ರಮ ಮಂತೊಂದುಲ್ಲೇರು ಬ್ರಹ್ಮಶ್ರೀ ಬಿಲ್ಲವ ವೇದಿಕೆದಾಕಲು ಇಂದೊಂಜಿ ಯಾನ್ ಮಲ್ಪಿನ ಒಂಜಿ ಅರ್ಥಪೂರ್ಣ ಕಾರ್ಯಕ್ರಮ. ಈ ಒಂಜಿ ಕಾರ್ಯಕ್ರಮ ಪ್ರತಿ ವರ್ಷ ಮಂತೊಂದುಪ್ಪುನ ಈ ಕಾರ್ಯಕ್ರಮಗೂ ಈ ಸಂದರ್ಭ ನೆತ್ತ ಅಧ್ಯಕ್ಷರಾದಪ್ಪನ ಶ್ರೀಯುತ KT ಸುವರ್ಣೇರು ಆದರೆ ಕರ್ನಾಟಕ ರಾಜ್ಯ ಹಿಂದುಳಿದ ವರ್ಗಗಳ ಆಯೋಗದ ಸದಸ್ಯರು ಅವತ್ತಂದು ಅಖಿಲ ಭಾರತ ಬಿಲ್ಲವರ ಯೂನಿಯನ್ದ ಸಂಘಟನಾ ಕಾರ್ಯದರ್ಶಿ ಬೇತೆ ಬೇತೆ ಸಂಘಟನೆಡು ಆರು ಪಾಲ್ಗೊಳ್ಳೊಂದು ಇಂಚಿನ ಒಂಜಿ ಎಡ್ಡೆ ಕೆಲಸ ನಮ್ಮ ಮುಲ್ತ ಕೈತದ ಜವನೀರನ್ನು ಪೂರ ಪತ್ತೊಂದು ಬಾರಿ ಇಂಚಿನ ಒಂಜಿ ಭಾರಿ ಎಡ್ಡೆ ಕೆಲಸ ಮಲ್ಪನ ಭಾರಿ ಸಂತೋಷ ಒಂದುಂಟು. ಅಂಚದುಪ್ಪನಾಗ ಈ ಕುಡಾತಿ ಹೆಚ್ಚಿನ ಈ ಕೆಲಸ ಮನ್ಪನ ಮಕ್ಕಳಿಗೆ ಶಕ್ತಿ ಸಮಾಜ ಸೇವೆ ಮನ್ಪನ ಶಕ್ತಿನ ದೇವರ ಕೊರಡು ಬನ್ನೊಂದು ಈ ಸಂದರ್ಭಗಳು ದೇವರ ಪ್ರಾರ್ಥನೆ ಮಂತೊಂದು ನಿಕ್ಲೆ ಪೂರ ತಿರಿದಲಕನೆ ಇನಿ ನಮ್ಮ ತುಯ್ಯ ಪ್ರತಿಭಾನ್ವಿತ ಜೋಕ್ಲೆಗೆ ಇನಿ ಸನ್ಮಾನ ಮನ್ಪನಂಚಿನ ಕಾರ್ಯಕ್ರಮ ಮುಲ್ ಮಂತೀರ್ ಆಜುನುತ್ತ 25 ಮಾಕ್ ದೆಪ್ಪುನ ಜೋಕ್ಲೆ ಮಸ್ತ್ ಉಲ್ಲೇರಿ ಸತ್ತಿ ಐವತ್ತು ಸ್ವಲ್ಪ 5% ಜಾಸ್ತಿ ಮಾಕ್ ದೆಪ್ಪುನಂಚಿನ ಮಸ್ತ್ ವಿದ್ಯಾರ್ಥಿಗಳು ನಮ್ಮ ಸಮಾಜದ ಉಪ್ಪನ ಭಾರಿ ಸಂತೋಷ. ನಮ್ಮ ಒಂಜಿ 150 ವರ್ಷದ ದುಂಬು ನಮ್ಮ ಸಮಾಜನ ತೂನಗ ಅಪಗ ನಮ್ಮ ಸಾಮಾಜಿಕವಾದ ಶೈಕ್ಷಣಿಕವಾದ ಆರ್ಥಿಕವಾದ ಭಾರಿ ಪಿರ ಇತ್ತ ಆಂಡ ಇನ್ನು ನಮ್ಮ ಪೂರಾ ಕ್ಷೇತ್ರೊಡ್ಲ ನಮ್ಮ ಅಭಿವೃದ್ಧಿ ಆ ಒಂದು ಬರ್ಪಿನ ಭಾರಿ ಸಂತೋಷದ ವಿಚಾರ ಆಂಡ ಈ ಸಂದರ್ಭಗಳು ನಮ್ಮ ಶೈಕ್ಷಣಿಕವಾದ ಈತೊಂಜಿ ಅಭಿವೃದ್ಧಿ ಒಂದೊಂದುಲ್ಲ ಎಂಜ ಬಂದಾಗ ನಮ್ಮ ಜೋಕುಲು ಸುಮಾರು 95% ಹೆಚ್ಚಿನ ಮಾರ್ಕ್ ದೆತ್ತೊಂಡರೆ ಆ ಒಂದುಂಟು ಆಂಡ ಹೆಚ್ಚಿನ ಕೆಲವು ಜೋಕುಲಿಗೆ ಅಕುಲು ಕಲ್ತಿ ಬೇಕಾಗ್ಲೇ ಉದ್ಯೋಗ ತಿಕ್ಕುಜಿ ಇದೊಂಜಿ ಭಾರಿ ಒಂಜಿ ಬೇಜಾರದ ವಿಷಯ ನೆಕ್ ದಾದ ಕಾರಣ ಬಂದಾಗ ಅವೇನು ನಮ್ಮ ಸುರೂಟು ತೆರೆಯೋನು ನಮ್ಮ ಹೆಚ್ಚಿನ ನೆದು ತೂನಾಗ ಆ ಜೋಕ್ಲಿಗೆ ಕೌಶಲ್ಯ ತರಬೇತಿ ಟ್ಯಾಲೆಂಟ್ ಪ್ರಮೋಷನ್ ಅವು ಅವೇ ರೀತಿ ಸಂವಹನ ಕಮ್ಯುನಿಕೇಷನ್ ಭಾರಿ ನಮ್ಮ ಕೆಲವು ಜೋಕುಲು ಪಿರೋಪುಯರು ಅಂಚಾದುಪ್ಪನಾಗ ಈ ಟ್ಯಾಲೆಂಟ್ ಬೊಕ್ಕ ಕಮ್ಯುನಿಕೇಷನ್ ಇದು ರಡ್ಡುಲ ಶಿಕ್ಷಣದ ಒಟ್ಟಿಗೆ ಇದನ್ನ ಅಭಿವೃದ್ಧಿ ಮನ್ಪೇರೆ ಪ್ರಯತ್ನ ಮಂತಂದ ಬಹುಶಃ ಆ ಜೋಕುಲ್ನ ಜೀವನ ದುಂಬುದಕಲ್ನ ಜೀವನ ಬೆಳಗೋನೆಕ್ಕೆ ಸಂಶಯನೇ ಇಚ್ಚಿ ದಯಮಂತದ್ದು ಎನ್ನ ಸಮಾಜ ಬಾಂಧವ್ಯರು ಜೋಕುಲಿಗೆ ಶಿಕ್ಷಣದ ಒಟ್ಟಿಗೆ ಅಕ್ಲಿಗೆ ಅಕಲ್ನ ಪ್ರತಿಭೆ ಬೆಳಗುನಂಚಿನ ಬೊಕ್ಕ ಅಕಲ್ನ ಕಮ್ಯುನಿಕೇಷನ್ ಇಂಪ್ರೂವ್ ಆಪಿನಂಚಿನ ಕಮ್ಯುನಿಕೇಷನ್ ಸಂವಹನ ಆ ಇಂಪ್ರೂವ್ ಆಪಿಲಕ ಪ್ರಯತ್ನ ಮನ್ಪೋಡು ಪೇರೆಂಟ್ಸ್ನ ಕುಲ್ಲ ಖಾಲಿ ಕಲ್ಪು ಒಂದೊಂದು ಒತ್ತಾಯ ಮನ್ಪನ ಒಟ್ಟಿಗೆ ಇದೆಲ್ಲ ಅಕ್ಲಿಗೆ ಅಭಿವೃದ್ಧಿ ಮನ್ಪರೆ ಅಕ್ಲಿ ಪ್ರೋತ್ಸಾಹ ಕೊರಡು ಪನೊಂದು ಸಮಯ ಮೀರೊಂದುಂಡು ಏರೆಗ್ಲ ಭಾಷಣಕ್ಕೆ ಏನೇರೆ ತಾಳ್ಮೆ ಇಜ್ಜಿ ಯಾನಿಕ್ಲ ತಾಳ್ಮೆ ನೀರಿ ಪರೀಕ್ಷೆ ಮನ್ಪರ್ಲ ಪೋಂದುಜ್ಜಿ ಅಧ್ಯಕ್ಷ ಸ್ಥಾನದ ಉಪ್ಪನಾಗ ರೆಡ್ಡು ಪಾತ್ರ ಸಭಾಧ್ಯಕ್ಷರ ಉಪ್ಪನಾಗ ರೆಡ್ಡು ಪಾತ್ರಡೇನ ಅಗತ್ಯವುಂಟು ಒಂಜಿ ವಿಚಾರದಾದ ಬಂದಾಗ ನಿಕ್ಲೆ ಗೊತ್ತಿತ್ತಿಲ್ಲ ಕನೆ ನಮ್ಮ ಸಮಾಜದ ಬಾಂಧವ್ಯರು ಜಾಸ್ತಿ ಕಲ್ತೊಂದುಲ್ಲೇರು ಆಂಡ ದೂರ ಹಳ್ಳಿಲೇರ್ದು ಬರ್ಪಿನ ನಮ್ಮ ಸಮಾಜ ಬಾಂಧವ್ಯರು ಜೋಕ್ಲಿಗೆ ವಿದ್ಯಾರ್ಥಿ ನಕ್ಲಿಗೆ ಅನುಕೂಲ ಆಪಿಲಕ ನಮ್ಮ ಅಖಿಲ ಭಾರತ ಬಿಲ್ಲವರ ಯೂನಿಯನ್ದ ವತಿರ್ದು ಕುಡ್ಲದ ಕುಂಜತ್ ಬೈಲಿಡ್ ಪರಂಜಿ ಶೋಕದ ಬಿಲ್ಲವ ಹಾಸ್ಟೆಲ್ ನಿರ್ಮಾಣ ಆತನು ಸುಮಾರು 5 ಮಹಡಿದ ಈ ಕಟ್ಟಡ ಸುಸಜ್ಜಿತವಾಯಿನ ಸೌಕರ್ಯ ಪೂರ ಆದ ಯೋಜನೆ ಉದ್ಘಾಟನೆಗೆ ತಯಾರಾಗ್ತದೆ. ಸೆಪ್ಟೆಂಬರ್ ಅಕ್ಟೋಬರ್ ವೃತ್ತಿಪರ ಶಿಕ್ಷಣ ಪ್ರಾರಂಭ ಆಪಿನ ಈ ಸಮಯಡು ಅವೇನು ಉದ್ಘಾಟನೆ ಮನ್ಪೋಡು ಅನ್ನೋದು ಎಂಕಲ್ ಅಂದಾಜು ಮಂತದ್ದು ಆ ಸಂದರ್ಭಡು ಈ ಹಾಸ್ಟೆಲ್ ಉದ್ಘಾಟನೆ ಆಯ್ರ ಉಂಟು ಬಂದುಲೆ ನಮ್ಮ ತೂಂದುಲ ಸಮಾಜಡು ಅರ್ಧದಾದೆ ನಮ್ಮ ಉತ್ತಮ ಟೋಟಲ್ ಜನಸಂಖ್ಯೆಡು ಅರ್ಧದಾತು ಮಹಿಳೆಯರು ಪುನಃ ಈ ಸಂದರ್ಭಡು ಒಕ್ಕ ಇನಿಯಾನ ತೂನಗಲ ಪ್ರತಿಭಾನ್ವಿತ ಜೋಕ್ಲೇನಲ್ಲಿದ್ದ ಗೌರವ ಮನ್ಪನಾಗ 14 ಜೋಕ್ಲೇಟ್ ಒಂಜಿ ಮಾತ್ರ ಆಣ್ 15 ಜನ ಪೊಣ್ಣುಲು ಪೂರ ಕ್ಷೇತ್ರ ಅಭಿವೃದ್ಧಿನ
ಸಾಧಿಸೊಂದುಲ್ಲೇರು ಅಂಚಾದು ಪುನಗ ಈ ಪುಂಜೋಕ್ಲೆಗೆ ಜಾಸ್ತಿ ನಮ್ಮ ಪ್ರೋತ್ಸಾಹ ಕೊರಡು ಪಂಪಿನ ದೃಷ್ಟಿಡು ಈ ಬಿಲ್ಲವ ಹಾಸ್ಟೆಲ್ನ ಈ ಪುಂಜೋಕ್ನ ಹಾಸ್ಟೆಲ್ ಬಿಲ್ಲವ ಲೇಡೀಸ್ ಹಾಸ್ಟೆಲ್ ಅದು ಮಂದೊಂದಿಲ್ಲ ಸಮಾಜದ ಪೊಣ್ಣುಲು ದೂರದ್ದು ಕಲ್ಪನೆ ಬರ್ಪಿನ ಪೊಣ್ಣುಲು ಈ ಒಂಜಿ ನಮ್ಮ ಸಮಾಜದ ಹಾಸ್ಟೆಲ್ದ ಪ್ರಯೋಜನ ಪಡೆಯುವುದು ಬಂದು ಈ ಸಂದರ್ಭಗಳು ಪನ್ನೊಂದು ಕುಡೊಂಜಿ ನಮ್ಮ ದಿನನಿತ್ಯ ಇತ್ತೆ ಮಾಧ್ಯಮಲಿಡುತ್ತು ಒಂದಿಲ್ಲ ದಾದ ಬಂದಾಗ ಬ್ರಹ್ಮಶ್ರೀ ನಾರಾಯಣ ಗುರುಕುಲ್ನ ಲೇಖನ ಪಠ್ಯವನ್ನು SLCದ ಪಠ್ಯ ಪುಸ್ತಕಗಳು ಎತ್ತೊಂದುಲ್ಲೇರು ಪಂಪಿನ ಅಭಿಪ್ರಾಯ ಪೂರ ಮಾಧ್ಯಮలుಳ್ಳ ನೆತ್ತ ಬಗ್ಗೆ ಭಾರಿ ಜೋರುಡು ಚರ್ಚೆ ಒಂದುಂಡು ಯಾನು ರಾಜಕೀಯ ಮನ್ಪೆರೆ ಬೈದಜಿ ರಾಜಕೀಯ ಭಾವನೆಟ್ಲ ಇಜ್ಜಿಯಾನು ಆಂಡ ಸಮಾಜದ ಬಗ್ಗೆ ಬಂದಾಗ ನೆತ್ತ ಬಗ್ಗೆ ಒಂಜಿ ರೆಡ್ಡು ಪಾತ್ರ ಪಂಪನ ಅವಶ್ಯಕತೆ ಮುಲ್ಪೋಂಡು ಬಂದುಲೆ ನಮ್ಮ ಈ ನೀತೊಂಜಿ ಅಭಿವೃದ್ಧಿ ಆವಡಾಂಡ ನೆಕ್ಕೆ ಮುಖ್ಯ ಕಾರಣ ನಂಗೆ ಒಂಜಿ ಆಶಾ ಕಿರಣವಾದ ನಂಗೆ ಒಂಜಿ ಬುಲ್ಪಾದ ಮೂಡುದು ಬತ್ತಿನ ಬ್ರಹ್ಮಶ್ರೀ ನಾರಾಯಣ ಗುರುಕುಲ್ನ ದಿವ್ಯ ಸಂದೇಶನೇ ನಂಗೆ ಮುಖ್ಯವಾದ ಕಾರಣ ಆ ಬ್ರಹ್ಮಶ್ರೀ ನಾರಾಯಣ ಗುರುಕುಲ್ನ ನಮ್ಮ ಸಂದೇಶನ ನಮ್ಮ ಪಾಲನೆ ಮನ್ಪೆರೆ ಪೋಯಿನಟಾತ್ರ ನಂಗೆ ಸ್ವಾಭಿಮಾನಿಲಾದು ಬದುಕೆರೆ ಅಂಡು ನಂಗೆ ಸಮಾಜದ ಮುಖ್ಯ ವಾಹಿನಿಗೆ ನಂಗೆ ಬರಿಯರೆ ಸಾಧ್ಯ ಅಂಡು ಅಂಚಾದುಪ್ಪನಾಗ ಅವೇ ನಿಗಲೆ ಗೊತ್ತುಂಡು ಇತ್ತೆ ನಮ್ಮ 7ನೇ ಕ್ಲಾಸ್ದ ಬೊಕ್ಕ SLCದ 10ನೇ ಕ್ಲಾಸ್ ಪಠ್ಯ ಪುಸ್ತಕಗಳು ಬ್ರಹ್ಮಶ್ರೀ ನಾರಾಯಣ ಗುರುಕುಲನ ಲೇಖನ ಈತು ವರ್ಷ ನಿರಂತರವಾಗಿ ಇತ್ತು ಆಂಡ ಇತ್ತೆ ಮಾಧ್ಯಮಗಳು ಬರ್ಪಿಲ್ಲಕ ಇತ್ತೆ ಬರ್ಪಿನ ಪುಸ್ತಕಗಳು ಹೊಸ ಪುಸ್ತಕಗಳು ಐಟು ನಾರಾಯಣ ಗುರುಕುಲನ ಲೇಖನ ದೈದೇರು ಪಂಪಿನ ಪ್ರಸ್ತಾವ ಪೂರ ಆವೊಂದುಂಟು ಆಂಡ ಕೆಲ ಜನಪ್ರತಿನಿಧಿನಕುಲು ಇಜ್ಜಿ ಅವು ಐಟು ಉಂಡು ಅವು ದೆತ್ತೊಂದು ಇಜ್ಜೇರು ಪಂಪಿನ ಪಾತೆರಕ್ಕು ಪನೊಂದುಲ್ಲೇರು ದೆತ್ತು ಜೆರಡ ಸಂತೋಷ ಆಂಡ ಒಂಜಿ ವೇಳೆ ನಾರಾಯಣ ಗುರುಕುಲನ ಲೇಖನ ನೆಟ್ಟು ಬತ್ತುಜಿ ಬಂದಾಂಡ ನಮ್ಮ ಸಮಸ್ತ ಹಿಂದುಳಿದ ಸಮಾಜ ಜನಕುಲು ಕೇವಲ ಬಿಲ್ಲವೇರು ಮಾತ್ರ ಅತ್ತು ನಾರಾಯಣ ಗುರುಕುಲು ಖಾಲಿ ಬಿಲ್ಲವೇರಿಗೆ ಮಾತ್ರ ಸೀಮಿತ ಅತ್ತು ಸಮಸ್ತ ಶೋಷಿತ ಜನಾಂಗ ನೆತ್ತ ಬಗ್ಗೆ ಸಿಡಿದೇಳುನ ಅಗತ್ಯ ಉಂಡು ಅಂಚಾದುಪ್ಪನಾಗ ಒಂಜಿ ವೇಳೆ ನಾರಾಯಣ ಗುರುಕುಲನ ಪಾಠ ಅವು ನೆತ್ತೇರೆ ಪೋಂಡ ನಮ್ಮ ಪೂರ ನೆತ್ತ ಬಗ್ಗೆ ಹೋರಾಟ ಮನ್ಪುನ ಅಗತ್ಯ ಖಂಡಿತ ಉಂಡು ಬಂದು ಪನಿಕಿಲೆ ಒಂದೊಂದು ಬಂದುಲೆ ನೆಟ್ಟು ಏರ್ಲ ನಮ್ಮ ತಾಳ್ಮೆದಿದ್ದು ಕುಲ್ಲೆರೆಜ್ಜಿ ವಾ ಸರಕಾರಲ ಬರಡು ನಮ್ಮ ತಾಳ್ಮೆಯನ್ನು ಪರೀಕ್ಷೆ ಮನ್ಪೆರಾಗಲಿ ಪೋಪಿನ ಅಧಿಕಾರಲಿಜ್ಜಿ ಆಗಲು ಪೋಯರ್ಲ ಬಲ್ಲಿ ಅಂಚಾದುಪ್ಪನಾಗ ನೆತ್ತ ಬಗ್ಗೆ ಪೂರೆರ್ಲ ದಯಮಂತದ ನಮ್ಮ ಸಮಾಜ ಬಂಧುಲೆ ಎತ್ತು ಹಿಂದುಳಿದ ವರ್ಗದಕ್ಕಲು ಪೂರ ಸೇರಿದು ಈ ನಾರಾಯಣ ಗುರುಕುಲನ ಪಾಠ ಐದು ಸೇರುಲಕ ಪ್ರಯತ್ನ ಬಂದ್ಪಡು ಬಂದದ್ದು ಈ ಸಂದರ್ಭ ಪನ್ನೊಂದು ಹೆಂಗೆ ಮೂಲು ಉಪ್ಪೆರೆ ಅವಕಾಶ ತಿಕ್ಕೊಂಡು ಈ ಸಂದರ್ಭಡು ಎನ್ನ ಕೈತಲ್ ಸಂಬಂಧಿ ಆಯ್ನ ಶ್ರೀಮತಿ ಊರ್ಮಿಳೆ ರಮೇಶ್ ಎನ್ನ ಕೈತಲ್ ಸಂಬಂಧಿ ಆದಪ್ಪನ ಶ್ರೀತ ರಮೇಶ್ ಕುಮಾರ್ ಬಾರಿ ಮಲ್ಲ ಉದ್ಯಮಿ ಕೂಡ್ಲಾಡ ಬಹುಶಃ ಈತ ಮಲ್ಲ ಬಿಲ್ಡರ್ ಏರ್ಲ ಬೈದು ಜೇರು ಮಲ್ಪಿನ ಆತೊಂಜಿ ಖ್ಯಾತಿಗೆ ಬಾರಿ ಬಂಗೋಡಿತದ ಆ ರೈತ ಬೊಕ್ಕ ಸ್ವಂತ ಕಠಿಣ ಪರಿಶ್ರಮೋಡು ಆ ಒಂಜಿ ಹಂತಗೂ ಶ್ರೀತ ರಮೇಶ್ ಕುಮಾರ್ ತೋತೇರು ಬಂದಾಗ ನಮ್ಮ ಪೂರೊಂಜಿ ಹೆಮ್ಮೆ ಪಡೆಯುಡು ದಯ ಬಂದಾಗ ಆತ ಮಲ್ಲ ಬಿಲ್ಡರ್ ನಮ್ಮ ಸಮಾಜೋಡು ಆ ಸಂದರ್ಭೋಡು ಏರ್ಲ ಇತ್ತಿಜ್ಜೇರು ಅಂಚಾದ ಅರ್ನ ಧರ್ಮ ಪತ್ನಿ ಅದು ಇತ್ತಿದ್ದು ಈತೆ ಹೋಟೆಲ್ ದೀಪ ಕಂಫರ್ಟ್ಸ್ ಅವೇನು ಪೂರ ಸುಸೂತ್ರವಾದ ನಡತದ ಯಶಸ್ವಿ ಒಂಜಿ ನಾಯಕಿ ಪನೊಂದು ಗುರುದರ್ಶನ ಶ್ರೀಮತಿ ಉರ್ಮಿಳಾ ರಮೇಶ್ ಕುಮಾರ್ ಮೂಲು ಇನ್ನು ಸನ್ಮಾನ ಮಂತದಂದ್ರೆ ಈ ಸಂದರ್ಭಡು ಅರೆಗಳ ಹಾರ್ದಿಕ ಅಭಿನಂದನೆ ಪನೊಂದು ವೇದಿಕೆದ ಬ್ರಹ್ಮಶ್ರೀ ಬಿಲ್ಲ ವೇದಿಕೆದ ಅಧ್ಯಕ್ಷರಿಗಳ ಪದಾಧಿಕಾರಿನಕ್ಲೆ ಪೂರ ಸದಸ್ಯರನಕ್ಲೆ ಒಂದಿಸೊಂದು ಏನೆರಡು ಪಾತ್ರ ಉಂಟವೆ ಜೈ ಸುಧರ್ಮ ಲೇಸದ ಧರ್ಮೋತ್ಸವ ಪಡಿದ ಧರ್ಮಗದ್ದಿಗೆದ ಗುರ್ಖಾರಣ ಮನೆಟ್ಟುಕೊಳ್ಳುವುದು ಲೇಸನ ಪುರ್ಲ ಪಲಿಕೆದ ಕೋಡಿಯತ್ತಾದ ಗುರ್ಖಾರ್ಮದ ವಂದಿಪನು ಬಿರ್ಕಿನ ಚಿತ್ತಿನ ಶ್ರೀಯುತ ನವೀನ್ ಚಂದ್ರಡಿ ಸುವರ್ಣರೆಗೆ ದಿಂಜಿ ಬಿಡಲದ ಮೋಕೆದ ಸೊಲ್ಮೆಲೆನೆ ಸಂಧಾಬುಂದು ನಮಗೆ ಮಾತರೆಗಳ ಒಂಜಿದೆ ದಾರಿದ್ರ್ಯ ಉಂಡುಗೆ ಕೆಲವರಿಗೆ ಬಡವುದ ದಾರಿದ್ರ್ಯ ಇತ್ತಂದಾಂಡ ಕೆಲವರಿಗೆ ತುತ್ತುನ ಕುಂಟುದ ದಾರಿದ್ರ್ಯ ಇತ್ತಂದಾಂಡ ಕೆಲವರಿಗೆ ಜ್ಞಾನದ ದಾರಿದ್ರ್ಯ ಉಂಡುಗೆ ಆಂಡ ಪುಟ್ಟಿನ ನರಮಾನಿಯಾಗಿ ಏರೆಗ್ಲ ಹೃದಯದ ದಾರಿದ್ರ್ಯ ಇಪ್ಪರೆ ಬಲ್ಲಿ ಪನಿಪಿನ ಸಂದೇಶನ ನಾರಾಯಣ ಗುರುಕುಲು ನಂಗೆ ಕೊಡ್ತೇರೆ ನಮಕ ಮಾತೆರೆಗ್ಲ ಹೃದಯ ವೈಶಲ್ಯ ಇಪ್ಪಡೆ ಸಮಾಜ ಸೇವೆನ ಮಲ್ಪುನ ಚಿತ್ತನ ಉಮೇದು ಇಪ್ಪಡೆ ನಮಕ್ಕೆ ಋಣತ್ತ ಬಾರನು ಕಡಿಮೆ ಮಲ್ಪುನೆ ಒಂದು ಕೆಂಡ ಜನಸೇವೆಗೆ ಅಂಚಿತ್ತಿನ ಜನಸೇವೆನೆ ಮಲ್ತೊಂದು ಬತ್ತಿನ ಅಂಚಿತ್ತಿನ ಮಾತ ನಮ್ಮ ಹಿರಿಯಕುಲು ನಮ್ಮ ಕಣ್ಣ ದುಂಬುಲೇರಿ ಇನಿತ್ತ ಈ ಪುರ್ಲುದ ಲೇಸೆ ಬ್ರಹ್ಮಶ್ರೀ ಬಿಲ್ಲವ ವೇದಿಕೆದ 20ನೇ ವರ್ಷದ ಲೇಸೆ ಸಮಾಜ ಚಾಕ್ರಿ ನನಾತ್ ಲಕ್ಕುದುಂತಲ ಕಾವಡೆ ಶೈಕ್ಷಣಿಕ ಚಾಕ್ರಿಗೆ ನನಾತ್ ದುಂಬು ಬರಡಂದ ಪಣ್ಣೊಂದು
ಗಂಧದ ಮರಕ್ಕೆ ಮಲ್ಲಿಗೆದ ಬೂರು ಪೋಣುಂದಾಂಡ ಎಂಚ ಐಸಿರ ಆಪುಂಡ ಅಂಚನೆ ಇನಿ ಬ್ರಹ್ಮಶ್ರೀ ಬಿಲ್ಲವ ವೇದಿಕೆ ಬಿಲ್ಲವ ಸಮುದಾಯ ಗೊಂಜಿ ಕಮ್ಮೆನನು ಲಕ್ಕಾದಡೆ ಬಾರಿ ಪುರ್ಲ ಪೊಲಿಕೆದ ಸಿರಿ ಸಿಂಗಾರದ ಐಸಿರೋಡು ಇನಿ ಪುರ್ಲಗಂಡೆಡು ಮೂಡುದು ಬೈದನೆ ನನಲ ನೂತ್ತ ಇರುವ ಜೋಕ್ಲೆಗೆ ಪುಸ್ತಕ ವಿತರಣೆ ಅವರೇ ಉಂಡು ಧನ್ಯವಾದ ಆಯ್ನೆರ್ದ ಬೊಕ್ಕ ನಡಪುಣ ಒಂದು ಪಣ್ಣೊಂದು ಬತ್ತಿ ಬಿನ್ನೇರನೆ ಎಂಚ ಜೋಕೆ ಮೋಕೆಡೆ ಎದುಕೊಂಡನ ಅಂಚನೆ ಅಕ್ಲೆಗೆ ಸೋಲದ ಸೊಲ್ಮೆನೆ ಸಂದಾವನ ಚಿತ್ತನ ಪೊರ್ತು ಮಿತ್ತ ಚಾಪಡಿದ ಮಾನ್ಯಾದಿಗೆದ ಮಿತ್ತ ಜಿಡ್ಡೆಡಿತ್ತು ನಂಚಿತ್ತನ ಮಾತ ಬಿನ್ನೆರೆಗೆ ಪನಿ ದುಂಪದ ತನಿ ನಿರಳಿತ್ತು ನಂಚಿತ್ತನ ಮಾತ ಸಭೆ ಸರ್ವರೆಗೆ ಸೊಲ್ಮೆದ ಅರಿಕೆನೆ ಸಂದಾವೆರೆ ದತ್ತು ಸಂಚಾಲಕರ ನೆಚ್ಚಿತನ ಆನಂದಕ್ಕೆ ಅಸೈಗೋಳಿ ಬ್ರಹ್ಮಶ್ರೀ ಬಿಲ್ಲ ವೇದಿಕೆ ರಿಜಿಸ್ಟರ್ಡ್ ಉಳ್ಳಾಲ ಶೈಕ್ಷಣಿಕ ದತ್ತು ಸ್ವೀಕಾರ 2022 ಬ್ರಹ್ಮಶ್ರೀ ಸೇವಾರತ್ನ ಪ್ರಶಸ್ತಿ ಪ್ರದಾನ. ಈ ಕಾರ್ಯಕ್ರಮದ ಉದಿಪನ ಮಂತ್ರಿನಂಚಿನಾರು ಮೂಲಿಕೆ ಮೂಡಬಿದ್ರೆ ವಿಧಾನಸಭಾ ಕ್ಷೇತ್ರದ ಶಾಸಕರಾಯನಂಚಿನ ಶ್ರೀ ಉಮಾನಾಥ ಕೋಟೆಂಡ್ರೆಗೆ ಬ್ರಹ್ಮಶ್ರೀ ಬಿಲ್ಲ ವೇದಿಕೆ ತುಂಬು ಹೃದಯದ ಧನ್ಯವಾದವನ್ನು ಅರ್ಪಿಸುವುದುಂಟು. ಅಂಚನೆ ಇನ್ನಿತ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ವಹಿಸೊಂದು ಅಧ್ಯಕ್ಷ 2 ಪಾತ್ರಗಳನ್ನು ಪನ್ನಂಚಿನಾರು ಅಖಿಲ ಭಾರತ ಬಿಲ್ಲವರ ಯೂನಿಯನ್ ಕುದ್ರೋಳಿ ನೇತ ಅಧ್ಯಕ್ಷರಾಯನಂಚಿನ ಗೌರವಾನ್ವಿತ ಶ್ರೀ ನವೀನ್ ಚಂದ್ರ ಸುವರ್ಣ ಮೆರೆಗಿಲ ಬ್ರಹ್ಮಶ್ರೀ ಬಿಲ್ಲವ ವೇದಿಕೆ ತುಂಬು ಹೃದಯದ ಧನ್ಯವಾದವನ್ನು ಅರ್ಪಿಸುವುದುಂಟು. ಅಂಜನೆ ಇನ್ನಿತ ಶೈಕ್ಷಣಿಕ ದತ್ತು ಚಾಲನೆ ಕೋರಿನಾರು ಶ್ರೀ ಗೋಕರ್ಣೇಶ್ವರ ದೇವಸ್ಥಾನ ಕುದ್ರೋಳಿ ನೇತ ಆಡಳಿತ ಮುಕ್ತೇಶ್ವರಾಯನಂಚಿನ ಗೌರವಾನ್ವಿತ ಶ್ರೀ ಸಾಯಿರಾಮ್ ಮೇರೆ ಎಂಬೆರೆಗಿಲ ಬ್ರಹ್ಮಶ್ರೀ ಬಿಲ್ಲ ವೇದಿಕೆದ ಹೃತ್ಪೂರ್ವಕವಾದ ಅಭಿನಂದನೆ. ಅಂಜನೆ ಇನಿ ಬ್ರಹ್ಮಶ್ರೀ ಸೇವಾರತ್ನ ಪ್ರಶಸ್ತಿನ ಪಡೆಯಿನಾರು ಹೋಟೆಲ್ ದೀಪಾ ಕಂಫರ್ಟ್ಸ್ದ ಆಡಳಿತ ನಿರ್ದೇಶಕರಾಯನಂಚಿನ ಶ್ರೀಮತಿ ಊರ್ಮಿಳಾ ರಮೇಶ್ ಕುಮಾರ್ ಮೆರೆಗಿಲ ಬ್ರಹ್ಮಶ್ರೀ ಬಿಲ್ಲ ವೇದಿಕೆ ತುಂಬು ಹೃದಯದ ಅಭಿನಂದನೆಯನ್ನು ಸಲ್ಲಿಸುವುದಿಲ್ಲ. ಅಂಜನೆ ಇನ್ನಿತ ವೇದಿಕೆಯ ಮುಖ್ಯ ಬಿನ್ನೆರಾದ ಬತ್ತಿನಾರು ಡಾಕ್ಟರ್ ಸದಾನಂದ ಪೂಜಾರಿ ಕುಡ್ಲದ ವೆನ್ಲಾಕ್ ಸರ್ಕಾರಿ ಆಸ್ಪತ್ರೆದ ಮೂತ್ರ ರೋಗ ವಿಭಾಗದ ಮುಖ್ಯಸ್ಥರಾಯನಂಚಿನಾರು ಅರೆಗ್ಲ ಬ್ರಹ್ಮಶ್ರೀ ಬಿಲ್ಲ ವೇದಿಕೆ ತುಂಬು ಹೃದಯದ ಧನ್ಯವಾದವನ್ನು ಸಲ್ಲಿಸುವಂದುಳ್ಳರು. ಅಂಜನೆ ನಮ್ಮ ವೇದಿಕೆ ಎತ್ತಿನಕ್ಕಲು ನಮ್ಮ ಗೌರವ ಸಲಹೆಗಾರ ಅಂಜನ ಏಜೇಶಕರ್ ಉಳ್ಳರು. ಅಂಜನೆ ಶ್ರೀ ಬಾಬು ಶ್ರೀ ಶಾಸ್ತ್ರ ಕಿನ್ಯ ಶ್ರೀ ಚಂದ್ರಶೇಖರ್ ಉಚ್ಚಿಲ ಶ್ರೀ KP ಸುರೇಶರು ಅಂಜನೆ ಚಂದ್ರಾಸ್ ಪಂಡಿತ್ ಹೌಸ್ ದಿನೇಶ್ ಅತ್ತವರ ಮಿಕ್ಕಲು ಪೂರ ನಮ್ಮ ವೇದಿಕೆದ ಗೌರವ ಸಲಹೆಗಾರನದಾದ ಅಕ್ಲಿಗೆ ಮಾತೆರೆಗಳ ಬ್ರಹ್ಮಶ್ರೀ ಬಿಲ್ಲ ವೇದಿಕೆ ತುಂಬು ಹೃದಯದ ಧನ್ಯವಾದವನ್ನು ಸಮರ್ಪಿಸುವಂದುಳ್ಳರು. ಅಂಜನೆ ಈ ಕಾರ್ಯಕ್ರಮದ ಯಶಸ್ಸದ ರೂವಾರಿ ಆಯ್ನಂಚಿನಾಗಲೂ ನಮ್ಮ ಬ್ರಹ್ಮಶ್ರೀ ಬಿಲ್ಲ ವೇದಿಕೆ 2 ಕಣ್ಣುಲು ದೂರದೃಷ್ಟಿನ ಜೀವೊಂದು ಕಾರ್ಯಕ್ರಮವನ್ನು ಯಶಸ್ವಿಯಾದ ನಡಪಂದು ಕೊರ್ಪನಾಗಲು KT ಸುವರ್ಣರ್ ಅಧ್ಯಕ್ಷರು ಅಂಜನೆ ಸತೀಶ್ ಕರ್ಕೆರ ಕಾರ್ಯಾಧ್ಯಕ್ಷರು ಮೆಕ್ಕಲ 2 ಜನತ ನೇತೃತ್ವಡು ಅನೇಕ ಯುವ ತಂಡ ಅಕಲೊಟ್ಟಿಗೆ ಸಹಕಾರ ಕೊರದು ವರ್ಷೋಡು ನಡಪುನಂಚಿನ ಪ್ರತಿ ಕಾರ್ಯಕ್ರಮದ ಯಶಸ್ವಿಯಾದ ಶಕ್ತಿಯಾದ ಕಾರ್ಯಕ್ರಮವನ್ನು ಯಶಸ್ವಿಗೊಳ್ಳು ಪಂಚಿನ ತಂಡ ಅಕ್ಲೆಗ್ಲ ಬ್ರಹ್ಮಶ್ರೀ ಬಿಲ್ಲ ವೇದಿಕೆದ ಹೃತ್ಪೂರ್ವಕವಾದಂಥ ಅಭಿನಂದನೆ ಕೊರ್ಪುನ ಜೊತೆಟ್ ನಮ್ಮ ಸಕ್ರಿಯ ವಾಹಿನಂಚಿನ ಕಾರ್ಯದರ್ಶಿ ಜೀವನ್ ಕುಮಾರ್ ತೊಕ್ಕೊಟ್ಟುಳ್ಳರು ಅಂಚನೆ ಇಡೀ ತಂಡ ಈ ಕಾರ್ಯಕ್ರಮದ ಯಶಸ್ಸಿಗೆ ಪ್ರಯತ್ನ ಮಾಡ್ತೊಂದುಂಡು ಅಕ್ಲಿಗೆ ಮಾತ್ರೆಗಳ ಬ್ರಹ್ಮಶ್ರೀ ಬಿಲ್ಲ ವೇದಿಕೆ ಹೃತ್ಪೂರ್ವಕವಾಹಿನಂಚಿನ ಧನ್ಯವಾದವನ್ನು ಸಲ್ಲಿಸೋಣ. ಒಟ್ಟಿಗೆ ನಾನು ದತ್ತು ಮಕ್ಕಳಿಗೆ ಹೇಳುವಂಥ ಒಂದೇ ಒಂದು ಸೂಚನೆ ಗಮನದಲ್ಲಿಟ್ಟುಕೊಳ್ಬೇಕು. ವರ್ಷದಲ್ಲಿ 1 ಅಥವಾ 2 ಸಲ ನಿಮ್ಮನ್ನು ನಾವು ಮೀಟಿಂಗ್ ಅಂತ ನಾವು ಕರೀತೇವೆ. ಆ ಒಂದು ಮೀಟಿಂಗಿಗೆ ನೀವು ತಪ್ಪಿಸದೇ ಬರಬೇಕು. ಕೇವಲ ಒಂದು ಅಥವಾ 2 ಕಾರ್ಯಕ್ರಮ ಸಭೆಗೆ. ಅದರ ಜೊತೆಗೆ ಈಗ ಚಂದ್ರಾಸ್ ಪಂಡಿತ್ ಹೌಸ್ ಹೇಳಿದಾಗೆ ಸುಮಾರು 20 ವರ್ಷಗಳಲ್ಲಿ ಸುಮಾರು 1,500ಕ್ಕಿಂತಲೂ ಹೆಚ್ಚು ವಿದ್ಯಾರ್ಥಿಗಳನ್ನು ನಾವು ದತ್ತು ಸ್ವೀಕಾರ ಮಾಡಿದ್ದೇವೆ. ಆದರೆ ಅವರೇ ಇವತ್ತು ನಮ್ಮ ಕಾರ್ಯಕ್ರಮ ಬರ್ತಿದ್ರೆ ಬಹುಶಃ ಇಲ್ಲಿ ಕೂತ್ಕೊಳ್ಳಿಕ್ಕೆ ಜಾಗ ಇರಲಿಲ್ಲ. ಆದರೆ ಅವರು ಯಾರೂ ಬರಲಿಲ್ಲ. ದಯವಿಟ್ಟು ನಿಮಗೆ ನಾನು ಮತ್ತೊಮ್ಮೆ ಹೇಳ್ತಾ ಇದ್ದೇನೆ, SSLCವರೆಗೆ ನಿಮಗೆ ದತ್ತು ಸ್ವೀಕಾರ ಕಾರ್ಯಕ್ರಮ ಇದೆ. SSLC ಆದ ನಂತರ ಫಲಿತಾಂಶ ಬಂದದ್ದನ್ನು ಕೂಡ ನೀವು ನಮ್ಮ ಗಮನಕ್ಕೆ ತರುವುದಿಲ್ಲ. ನಮ್ಮದು ಪಾಸಾಗಿದ್ದೇವೆ, ಫಸ್ಟ್ ಕ್ಲಾಸ್ ಪಾಸಾಗಿದ್ದೇವೆ ಅಥವಾ ಡಿಸ್ಟಿಂಕ್ಷನಲ್ಲಿ ಪಾಸಾಗಿದ್ದೇವೆ ಅಥವಾ ಒಂದು ಥರ್ಡ್ ಕ್ಲಾಸಲ್ಲಿ ನಾವು ಪಾಸಾಗಿದ್ದೇವೆ ಅನ್ನತಕ್ಕಂಥ ಹೇಳುವಂಥ ಒಂದು ಕಡೆಯ ಒಂದು ಕೃತಜ್ಞತೆಯನ್ನು ಕೊಡುವಂಥದ್ದು ಕೂಡ ನೀವು ನಮಗೆ ತೋರಿಸುವುದಿಲ್ಲ. ಆದರೆ ಅದನ್ನು ನಾವು ಯಾವುದನ್ನು ಇಟ್ಟುಕೊಳ್ಳುವುದಿಲ್ಲ. ನಿಮಗೆ ಹೇಳುವಂಥದ್ದು ನಿಮ್ಮ ಧರ್ಮ. ಯಾಕೆಂದರೆ ನಿಮಗೆ ಒಂದು ಕೊಟ್ಟಿರುವಂಥದ್ದು ಒಂದು ಏಣಿ. ಆ ಏಣಿಯ ಒಂದು ಆರಂಭದ ಒಂದು ಮೆಟ್ಟಿಲು ನಿಮಗೆ ಕೊಟ್ಟಿದ್ದೇವೆ. ಇನ್ನು ಅನೇಕ ಸ್ಟೆಪ್ಗಳು ಅದರಲ್ಲಿದೆ, ನೀವು ಮೇಲೆ ಹೋಗ್ಲಿಕ್ಕಿದೆ. ಆದರೆ ಕೊಟ್ಟಂಥ ಏಣಿಯನ್ನು ನೀವು ಕಾಲಲ್ಲಿ ವಾಪಸ್
ಅದನ್ನು ತಳ್ಳದೆ ಅದನ್ನು ಉಪಯೋಗ ಮಾಡಿಕೊಳ್ಳಿ. ಅದೇ ಏಣಿಯಲ್ಲಿ ಮತ್ತೆ ಕೊನೆಗೆ ಇಳಿಯುವಾಗ ಆ ಕೊನೆಯ ಮೆಟ್ಟಿಗೂ ಕೂಡ ನಿಮಗೆ ಕಾಲಿಗೆ ಸಿಗಲೇಬೇಕಾಗ್ತದೆ. ಆ ಕೊನೆಯ ಮೆಟ್ಟು ನಮಗೆ ಬೇಡ ಅಂತ ಕೆಳಗೆ ಹಿಡಿದರೆ ಏಣಿ ಸಮೇತ ನೀವು ಬೀಳ್ತೀರಿ. ಅದಕ್ಕೋಸ್ಕರ ನಿಮಗೆ ಹೇಳುವಂಥದ್ದು, ನಿಮಗೆ ಧನ ಸಹಾಯ ಮಾಡಿದಂತಹ ಅಥವಾ ನಿಮ್ಮನ್ನು ದತ್ತು ಸ್ವೀಕಾರ ಮಾಡಿದಂತಹ ಸಂಸ್ಥೆಯನ್ನು ಯಾವತ್ತೂ ಮರೆಯದೆ ಅದರೊಟ್ಟಿಗೆ ನೀವು ನಿಮ್ಮ ಬದುಕನ್ನು ಸಾಗಿಸಿಕೊಳ್ಳಿ. ಮುಂದೆ ನಿಮಗೆ ಯಾವುದಾದ್ರೂ ಸಮಸ್ಯೆಗಳು ಬಂದಾಗ ಬಿಲ್ಲವ ವೇದಿಕೆ ಅಧ್ಯಕ್ಷರನ್ನು ನೋಡ್ತೀರಿ, ಕಾರ್ಯಾಧ್ಯಕ್ಷರನ್ನು ನೋಡ್ತೀರಿ. ಆ ಒಂದು ನೆನಪು ನಿಮ್ಮಲ್ಲಿ ಸದಾ ಇರಲಿ ಅಂತ ಹೇಳುತ್ತಾ, ಊಟದ ಜೊತೆಗೆ ನಿಮಗೆ ಮತ್ತೆ ಉಚಿತ ಪುಸ್ತಕಗಳನ್ನು ನಾವು ಕೊಡೋರಿದ್ದೇವೆ. ಹಾಗೆ ಇವತ್ತು ಒಂದು ಕಾರ್ಯಕ್ರಮವನ್ನು ಯಶಸ್ವಿಯಾಗಿ ಕಾರ್ಯಕ್ರಮವನ್ನು ನಿರ್ವಹಣೆ ಮಾಡಿದಂಥ ದಿನೇಶ್ ರಾಯ್ ಇವರಿಗೂ ಕೂಡ ನಾನು ನಮ್ಮ ಬ್ರಹ್ಮಶ್ರೀ ಬಿಲ್ಲವ ವೇದಿಕೆ ಪರವಾಗಿ ಹೃತ್ಪೂರ್ವಕವಾದಂಥ ಅಭಿನಂದನೆ ಸಲ್ಲಿಸ್ತಾ ಇದ್ದೇನೆ. ಸರಿ, ಹಾಗೆ ಇವತ್ತು ನಮಗೆ ಈ ಒಂದು ಕಾರ್ಯಕ್ರಮದ ಯಶಸ್ವಿಗೆ ಮಾಧ್ಯಮ ಮಿತ್ರರು ಬಹಳ ಶ್ರೇಷ್ಠ. ಮಾಧ್ಯಮ ಮಿತ್ರರನ್ನು ಕೂಡ ನಾವು ಬ್ರಹ್ಮಶ್ರೀ ಬಿಲ್ಲವ ವೇದಿಕೆ ಅವರಿಗೆ ಅಭಿನಂದನೆ ಕೊಡ್ತೇನೆ. ಇವತ್ತು ನಮ್ಮ ಕಾರ್ಯಕ್ರಮಕ್ಕೆ ಯಾವಾಗಲೂ ಆರ್ಥಿಕ ಸಹಕಾರ ನೀಡತಕ್ಕಂಥವರು ಗಣೇಶ್ ಕೊಳ್ಳೆ ಇದ್ದಾರೆ, ಲೋಕನಾಥರಿದ್ದಾರೆ, ಎಲ್ಲ ನಮ್ಮ ಗಣ್ಯ ವ್ಯಕ್ತಿಗಳು ವೇದಿಕೆ ಮುಂಭಾಗದಲ್ಲಿ ಆಸೀನರಾಗಿದ್ದಾರೆ. ಅವರಿಗೂ ಕೂಡ ನಾವು ಅನೇಕ ರೋಹಿಣಕ್ಕ ಇದ್ದಾರೆ, ನಮ್ಮ ಅಖಿಲ ಭಾರತ ಮಹಿಳಾ ಬಿಲ್ಲವರ ಯೂನಿಯನ್ನ ಎಲ್ಲ ಪದಾಧಿಕಾರಿಗಳಿದ್ದಾರೆ. ಅವರಿಗೆಲ್ಲ ಕೂಡ ನಾನು ಬ್ರಹ್ಮಶ್ರೀ ಬಿಲ್ಲವ ವೇದಿಕೆ ಪರವಾಗಿ ಹೃತ್ಪೂರ್ವಕವಾದಂಥ ಅಭಿನಂದನೆಯನ್ನು ಸಲ್ಲಿಸ್ತಾ ಇದ್ದೇನೆ. ಹಾಗೆ ಇವತ್ತಿನ ಈ ಕಾರ್ಯಕ್ರಮಕ್ಕೆ ಸ್ಥಳಾವಕಾಶ ಮಾಡಿಕೊಟ್ಟಂಥ ನಮ್ಮ ಗೌರವ ಸಲಹೆಗಾರರಾದಂಥ KP ಸುರೇಶರಿಗೂ ಕೂಡ ನಾನು ಈ ಸಂದರ್ಭದಲ್ಲಿ ಅಭಿನಂದನೆಯನ್ನು ಸಲ್ಲಿಸುತ್ತಾ ಕಾರ್ಯಕ್ರಮವನ್ನು ಮುಂದುವರಿಸ್ತಾ ಇದ್ದೇವೆ. Thank you.